ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿಸಮನ್ವಿತೇ ಭಯೇಭ್ಯಸ್ತ್ರಾಗಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೇ ದುರ್ಗೇ ದೇವಿ ನಮೋಸ್ತುತೇ. ಪ್ರಾರಂಭ ಕಾಲದಲ್ಲಿ ಮಹಾಗಣಪತಿ ದೇವರಿಗೆ ವಂದನೆಯನ್ನು ಮಾಡುತ್ತಾ ಕ್ಷೇತ್ರದಲ್ಲಿ ನೆಲೆಯಾದಂತಹ ದೇವಿ ದುರ್ಗಾ ಪರಮೇಶ್ವರಿಗೆ, ಮಹಲಿಂಗೇಶ್ವರ ದೇವರಿಗೆ ಹಾಗೂ ಪರಿವಾರ ಶಕ್ತಿಗಳಿಗೆ ತಲೆಬಾಗಿ ವಂದನೆಯನ್ನು ಮಾಡುತ್ತಾ ನಮ್ಮ ಆಷಾಢ ಮಾಸದ ಈ ಒಂದು ರಾಮಾಯಣ ಕಾವ್ಯ ವಾಚನದ ಪರಂಪರೆ ಕಳೆದ ನಮ್ಮ ಸಂಚಿಕೆಯಲ್ಲಿ ಭಾಸ್ಕರ ರೈ ಕುಕ್ಕುವಳ್ಳಿಯವರು ವಿವರಿಸಿ ಹೇಳಿದ ಹಾಗೆ ಕೃಷಿ ಪ್ರಧಾನವಾದ ಪರಂಪರೆಯನ್ನು ಹೊಂದಿರುವ ನಮ್ಮ ಈ ಕರಾವಳಿಯಲ್ಲಿ ಪ್ರತಿ ಮನೆಯಲ್ಲಿಯೂ ಕೂಡ ಕೃಷಿಗೆ ಸ್ವಲ್ಪ ವಿಶ್ರಾಂತಿ ಇರುವಂತಹ ಸಮಯದಲ್ಲಿ ಈ ರಾಮಾಯಣ ಕಾವ್ಯಗಳನ್ನು ಓದುವಂತಹ ಒಂದು ಪರಿಪಾಠ. ಅಂತಹ ಒಂದು ಪರಿಪಾಠ ಯಾಕೆ ಬಂತು ಅಂತ ಕೇಳಿದರೆ, ಕಾವ್ಯ ಪ್ರಪಂಚ ನಮ್ಮನ್ನು ಭೌತಿಕವಾದಂತಹ ಜಗತ್ತಿನಿಂದ ಪಾರಲೌಕಿಕದ ಕಡೆಗೆ ನಮ್ಮನ್ನು ಒಯ್ಯುತ್ತದೆ ಎನ್ನುವಂತಹ ವಿಶ್ವಾಸದಿಂದ ಈ ಕಾವ್ಯ ಎನ್ನುವಂತಹ ಶಬ್ದವೇ ಬಹಳ ತೂಕವುಳ್ಳದ್ದು. ನಮಗೆ ಜೀವನದಲ್ಲಿ ಅನುಭವ ಎನ್ನುವುದು ಸಿಗ್ತದೆ ಬೇಕಾದಷ್ಟು. ನಾವೊಂದು ಕೆಲಸ ಮಾಡಿದಾಗ ಅದು ಅನುಭವ ಅಂತ ಆಗ್ತದೆ. ಆ ಅನುಭವ ಎನ್ನುವುದು ಮಾಗಿದಾಗ ಅದನ್ನು ತಿಳಿದವರು ಹೇಳ್ತಾರೆ ಅದು ಅನುಭಾವ ಅಂತ. ಆ ಅನುಭಾವ ಎನ್ನುವುದು ಇನ್ನಷ್ಟು ಮಾಗಿದಾಗ ಅದು ಕಾವ್ಯ ಅಂತ ಹೇಳಿ ಹೆಸರನ್ನು ಪಡೆಯುತ್ತದೆ. ನಾವು ಹಾಲನ್ನು ಉಪಯೋಗಿಸ್ತೇವೆ. ಯಾಕೆ? ನಮಗೆ ಆರೋಗ್ಯವರ್ಧನೆಗೆ. ಎಲ್ಲರಿಗೂ ಪ್ರಿಯವಾದಂತಹ ಆಹಾರವೇ ಹಾಲು. ಆದರೆ ಹಾಲಿಗೆ ಆಯುಷ್ಯ ಎಷ್ಟು? ಇವತ್ತು ದನದ ಕರೆದಂತಹ ಹಾಲು ಅದು ಬಹಳ ಕಷ್ಟಪಟ್ಟರೆ ಒಂದು 2 ದಿವಸ ಉಳಿಯುತ್ತದೆ. ಅದೇ ಹಾಲನ್ನು ಹೆಪ್ಪು ಬರುವ ಹಾಗೆ ಮಾಡಿ ಅದನ್ನು ಮೊಸರನ್ನಾಗಿಸಿದರೆ ಅದಕ್ಕೆ ಸ್ವಲ್ಪ ಆಯುಷ್ಯ ಹೆಚ್ಚು. ಅದೇ ಮೊಸರನ್ನು ಕಡೆದು ಅದರಿಂದ ಬರುವಂತಹ ಬೆಣ್ಣೆ, ಆ ಬೆಣ್ಣೆಗೆ ಆಯುಷ್ಯ ಇನ್ನೂ ಸ್ವಲ್ಪ ಹೆಚ್ಚು, ಕೆಲವು ವಾರದವರೆಗೆ ಇಡಬಹುದು ಬೆಣ್ಣೆಯನ್ನು. ಅದೇ ಬೆಣ್ಣೆಯನ್ನು ನಾವು ತುಪ್ಪವಾಗಿಸಿದರೆ ಆ ತುಪ್ಪಕ್ಕೆ ಆಯುಷ್ಯ ಎಷ್ಟು ಸಮಯ ಬೇಕಾದರೂ ಆ ತುಪ್ಪವನ್ನು ಇಡಬಹುದು. ಯಾಕೆ ಈ ಕಾವ್ಯ ಎನ್ನುವ ಶಬ್ದಕ್ಕೆ ಮೌಲ್ಯ ಅಂತ ಕೇಳಿದರೆ, ಅನುಭವವನ್ನು ಮೀರಿದ, ಅನುಭಾವವನ್ನು ಮೀರಿದ, ಅದನ್ನು ಮೀರಿದಂತಹ ಒಂದು ಪಕ್ವತೆ ಈ ಕಾವ್ಯಕ್ಕಿದೆ. ಹಾಗಾಗಿ ಆದಿಕಾವ್ಯ ಎಂದು ಕರೆಯಲ್ಪಡುವಂತಹ ವಾಲ್ಮೀಕಿ ಮಹರ್ಷಿಗಳು ಯಾವುದನ್ನು ನಮಗೆ ಬೋಧನೆಯನ್ನಾಗಿ ಮಾಡಿದರೋ, ಅಂತಹ ಕೊಡುಗೆಯನ್ನಾಗಿ ಕೊಟ್ಟರೋ ಅಂತಹ ಕಾವ್ಯ ಇದು ಜೀವನದಲ್ಲಿ ನಾವೆಲ್ಲರೂ ಕೂಡ ಪಾವನತೆಯನ್ನು ಹೊಂದುವುದಕ್ಕೆ ಕಾರಣವಾಗುವಂತಹ ಒಂದು ಕಾವ್ಯ. ನಮ್ಮ ಈ ಭಾರತೀಯ ಪರಂಪರೆಯಲ್ಲಿ ಒಂದು ವೇದಗಳು, ಆ ವೇದಗಳನ್ನು ಎಲ್ಲರಿಗೂ ಓದುವ ಅಧಿಕಾರ ಇಲ್ಲ. ಯಾಕಂದ್ರೆ ವೇದ ಅಧಿಕಾರ ಇದ್ದವರಿಗೆ ಮಾತ್ರ ವೇದ ಮಂತ್ರಗಳನ್ನು ಓದಬಹುದು. ಎಲ್ಲರಿಗೂ ವೇದ ಓದಲಿಕ್ಕೆ ಖಂಡಿತ ನಮ್ಮ ಸಮಾಜದಲ್ಲಿ ಅವಕಾಶ ಇಲ್ಲ. ಅದಕ್ಕೆ ವೇದಾಧಿಕಾರ ಅಂತ ಹೇಳಿದರೆ ಉಪನಯನಾದಿ ಸಂಸ್ಕಾರಗಳಾಗಿ ಆ ಮೂಲಕವಾಗಿ ಬ್ರಹ್ಮವನ್ನು ತಿಳಿಯುವಂತಹ ಜ್ಞಾನ ಯಾರಿಗುಂಟು ಅವರಿಗೆ ಮಾತ್ರ ವೇದ ತೆರೆಯುತ್ತದೆ. ವೇದಾಧಿಕಾರ ಇಲ್ಲ ಅಂತ ಕೇಳಿದರೆ ವೇದ ಓದಲಿಕ್ಕೆ ಆಗುವುದಿಲ್ಲ. ವೇದ ಓದಬೇಕಿದ್ರೆ ಅದಕ್ಕೆ ಕನಿಷ್ಠ ಅರ್ಹತೆ ಬೇಕು. ಅದಂಥವರಿಗೆ ಮಾತ್ರ ತೆರೆಯಲ್ಪಡ್ತದೆ. ಅದಕ್ಕೆ ವೇದಗಳ ಅರ್ಥವನ್ನು ಇನ್ನಷ್ಟು ನಮಗೆ ಸುಲಲಿತವಾಗಿ ತಿಳಿಯುವುದಕ್ಕೆ ಬೇಕಾಗಿ ವೇದಗಳನ್ನೇ ಆಧರಿಸಿದಂತಹ ಉಪನಿಷತ್ತು ಅಂತ ಒಂದು ಬಂತು.
ಅದರ ಸಾರವೇ ಅದು. ಹಾಲನ್ನು ನಾವು ಮೊಸರು ಮಾಡಿ ಆನಂತರ ಕಡೆದು ಬೆಣ್ಣೆ ಮಾಡಿ ತುಪ್ಪ ಮಾಡಿದ ಹಾಗೆ ವೇದಗಳೆನ್ನುವಂತಹ ಒಂದು ಪರ್ವತ ಶ್ರೇಣಿಯಲ್ಲಿ ಹಿಮಾಚಲದ ಎತ್ತರದಲ್ಲಿರುವ ಶೃಂಗಶಿಖರ ಗೌರಿಶಂಕರ ಬೆಟ್ಟ ಇದ್ದ ಹಾಗೆ ಉಪನಿಷತ್ತು ಅಂತ ಹೇಳಿದರೆ 4 ವೇದಗಳಿಗೆ ತುಂಬ ಉಪನಿಷತ್ತುಗಳು ಬಂದಿದೆ. ಅದನ್ನು ಮೀರಿ ಈ ವೇದಗಳ ಅರ್ಥವನ್ನೇ ಕೊಡುವುದಕ್ಕೆ ಬೇಕಾಗಿ ಕೆಲವೊಂದು ಪುರಾಣಗಳು ಅಂತ ಬಂತು. ವೇದ ವೃಕ್ಷಗಳಿಗೆ ಶಾಖಾಭೇದವನ್ನು ಮಾಡಿದವರು ಯಾರು ಅಂತ ಕೇಳಿದರೆ ವೇದವ್ಯಾಸ ಮಹರ್ಷಿಗಳು. 18 ಪುರಾಣವನ್ನು ಬರೆದದ್ದು ಅವರೇ, ಭಾಗವತ ಬರೆದದ್ದು ಅವರೇ, ಮಹಾಭಾರತ ಬರೆದದ್ದು ಅವರೇ. ಅಂತಹ ವೇದವ್ಯಾಸರೇ ಸಾಮಾನ್ಯರಿಗೂ ಅರ್ಥ ಆಗಲಿ ಎನ್ನುವ ಉದ್ದೇಶದಿಂದ ಪುರಾಣಾದಿಗಳನ್ನು ಬರೆದರು. ಅದೇ ರೀತಿಯಲ್ಲಿ ಇನ್ನೊಬ್ಬರು ಅದಕ್ಕಿಂತ ಪೂರ್ವದ ದಾರ್ಶನಿಕರಾಗಿ ನಮಗೆ ಕಾಣುವುದು ಈ ವಾಲ್ಮೀಕಿ ಮಹರ್ಷಿಗಳು. ವಾಲ್ಮೀಕಿ ರಾಮಾಯಣದಲ್ಲಿಯೇ ವಾಲ್ಮೀಕಿಗಳು ಹೇಳ್ತಾರೆ ಹೇಗೆ ಅಂದರೆ, ವೇದಗಳು ರಾಮಾಯಣ ರೂಪದಲ್ಲಿ ಬಂತು ಯಾವಾಗ ಅಂತ ಕೇಳಿದರೆ ವಿಷ್ಣು ರಾಮನ ರೂಪದಲ್ಲಿ ಬರುವಾಗ ವೇದಗಳು ರಾಮಾಯಣದ ರೂಪದಲ್ಲಿ ಬಂತು. ಹಾಗಾಗಿ ವೇದ ತುಲ್ಯವಾದಂತಹ ಈ ರಾಮಾಯಣವನ್ನು ನಾವು ಓದಿದರೆ, ನಾವು ಪಠಿಸಿದರೆ ಏನು ಫಲ ಅಂತ ಕೇಳಿದರೆ, ರಾಮ ಎನ್ನುವಂತಹ ನಾಮದಲ್ಲಿಯೇ ನಮಗೆ ಸರ್ವ ಪಾಪಗಳೂ ದೂರ ಆಗ್ತದೆ. ರಕಾರೋಚ್ಚಾರ ಮಾತ್ರೇಣ ಮುಖಂ ನಿರ್ಯಾತಿ ಪಾತಕಂ ಪುನಃ ಪ್ರವೇಶ ಭೀತ್ಯಾಚ ಮಕಾರಸ್ತು ಕವಾಟವತ್. ಎಲ್ಲ ಭೀತಿ ದೂರ ಆಗ್ತದೆ, ನಮ್ಮಲ್ಲಿರುವ ಎಲ್ಲ ಪಾಪಗಳು ದೂರ ಆಗ್ತದೆ. ಆ ಕಾರಣಕ್ಕಾಗಿ ನಮ್ಮ ಹಿರಿಯರು ಈ ಒಂದು ಸಮಯವನ್ನು ಉಪಯೋಗಿಸ್ತಾ ಇದ್ರು, ರಾಮಾಯಣದ ವಾಚನವನ್ನು ಮಾಡ್ತಾ ಇದ್ರು. ರಾಮನ ಮಹಿಮೆ ಏನು, ರಾಮನ ಅಗಣಿತವಾದ ವ್ಯಕ್ತಿತ್ವ ಏನು, ರಾಮನಾಮದ ಉಚ್ಚಾರಣೆಯಿಂದ ರಾಮಾಯಣ ಗ್ರಂಥವನ್ನು ನಾವು ಓದುವುದರಿಂದ ಏನು ಫಲ ಎನ್ನುವುದನ್ನು ನಾವು ಈ ಒಂದು 4 ವಾರಗಳಲ್ಲಿ ನಮಗೆಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಸ್ವೀಕರಿಸುವಂತಹ ಪ್ರಯತ್ನವನ್ನು ನಮ್ಮ ಈ ದೇವಸ್ಥಾನದಲ್ಲಿ ಧರ್ಮ ಶಿಕ್ಷಣದ ಈ ವಿಭಾಗದಲ್ಲಿ ಮಾಡ್ತಾ ಬಂದಿದ್ದೇವೆ. ಈ ವರ್ಷವೂ ಕೂಡ 1 ಶುಕ್ರವಾರವನ್ನು ಕಳೆದು ಆಷಾಢ ಮಾಸದ 2ನೆಯ ಶುಕ್ರವಾರದ ಈ ಹಂತಕ್ಕೆ ಬಂದು ನಾವು ತಲುಪಿದ್ದೇವೆ. ಮೊನ್ನೆಯ ದಿವಸ ಶ್ರೀರಾಮ ಸೀತಾದೇವಿಯನ್ನು ವಿವಾಹವಾಗುವಂತಹ ಆ ಒಂದು ಕಥಾನಕವನ್ನು ನಾವು ನೋಡಿದ್ದೇವೆ. ಈಗ ಅದರಿಂದ ಮುಂದುವರೆದಂತಹ ಭಾಗದತ್ತ ನಾವು ಸಾಗೋಣ. ನಾವು ಬತ್ತಲೇಶ್ವರ ಮಹಾಕವಿಯು ಬರೆದಿರುವ ಈ ಕೌಶಿಕ ರಾಮಾಯಣ ಎನ್ನುವಂತಹ ಕಾವ್ಯದಿಂದ ಆಯ್ದಂತಹ ಭಾಗವನ್ನು ಇವತ್ತು ಪ್ರವಚನ ರೂಪದಲ್ಲಿ ಇಲ್ಲಿ ಮಾಡ್ತಾ ಇದ್ದೇವೆ. ಶತಕೋಟಿ ರಾಮಾಯಣಗಳು ಈ ಭೂಮಿಗೆ ಬಂದಿದೆ ಅಂತ ಹೇಳುವುದು ಇತಿಹಾಸ. ಬರೆದವರು ಒಬ್ಬರೇ ವಾಲ್ಮೀಕಿ. ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ತಿಂಥಿಣಿಯ ರಘುವರ ಚರಿತೆಯಲ್ಲಿ ಕಾಲಿಡಲು ತೆರಪಿಲ್ಲ ಅಂತ ಹೇಳಿ ಕುಮಾರವ್ಯಾಸ ಹೇಳಿದ್ದಾನೆ. ತುಂಬ ಜನ ರಾಮಾಯಣ ಬರೆದಿದ್ದಾರೆ, ಆದರೆ ಮೂಲ ಯಾವುದು ಅಂತ ಕೇಳಿದರೆ ವಾಲ್ಮೀಕಿ ರಾಮಾಯಣವೇ. ಪ್ರವಚನ ಯೋಗ್ಯವಾದ ಕಾರಣದಿಂದಾಗಿ ಶಿವರಾಮ ಕಾರಂತರು ಬಹಳಷ್ಟು ಕಷ್ಟಪಟ್ಟು ಸಂಗ್ರಹಿಸಿದ 15ನೇ ಶತಮಾನದಲ್ಲಿದ್ದ ಮಹಾಕವಿಯಾದಂತಹ ಬತ್ತಲೇಶ್ವರ ಎನ್ನುವಂತಹ ಮಹಾಕವಿಯ ಆ ದಿವ್ಯ ಪುಸ್ತಕದ ಒಂದು ರಾಮಾಯಣವನ್ನು ನಾವಿವತ್ತು ವಾಚನ ರೂಪವಾಗಿ ಅದನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ರಾಮನ ಸ್ತುತಿಯೊಂದಿಗೆ ನಾವು ಕಥಾಮುಖಕ್ಕೆ ಪ್ರವೇಶ ಮಾಡೋಣ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ ವಂದೇ ವಾಲ್ಮೀಕಿ ಕೋಕಿಲೋ ಬಾಲಕಿಮಕರ ಕಿರಣ ಮಂಡಿತ ಬಾಳಲೋಚನ ರತುನ ಮಕುಟ ವಿಶಾಲನಾ ಗಜವದನ ವರದಾಭಯಕರಾಂಬುಜನೇ ಶೈಲಜಾವರ ಪುತ್ರ ಸಕಲ ಸುರಾಳಿ ವಂದಿತ ಚರಣ ಕಮಲನೆ ಪಾಲಿಸೆನ್ನಯ ಮತಿಗೆ ಮಂಗಲವಿತ್ತು ಗಣನಾಥ ಪಾಲಿಸೆನ್ನಯ ಮತಿಗೆ ಮಂಗಲವಿತ್ತು ಗಣನಾಥ
ವಾಣಿ ಬೊಮ್ಮನ ರಾಣಿ ಸುಜನ ಶ್ರೇಣಿ ಸೊಬಗಿನ ಕೇಣಿ ಸತಿ ಸುಪ್ಪಾಣಿ ವರ್ಗ ಶ್ರೇಣಿ ಪುಸ್ತಕ ಪಾಣಿ ಸುಶ್ರೋಣಿ ರಾಣಿ ಕರುಣದಿ ಕೊಡುವರುಳು ಕಡೆಯಾಣಿ ತನ್ನನು ನೆನೆವ ಭಕ್ತ ತ್ರಾಣಿ ಸುಬ್ರಹ್ಮಣಿ ಕಾಮಿತ ದಾನಿ ವರವೀಯೇ ಲಾಲಿತೆಯ ರಮಣೀಯ ರಸಗಳ ಸೂಳು ನುಡಿಗಳ ಸಡಗರಂಗಳ ಸಾಳಭಣಿತೆಯ ಬಂಧದೋಜೆಯ ಕಥೆಯ ಪ್ರಥುಲತೆಯ ಪೀಳಿಗೆಯ ನವ ಕುಸುಮದಾಮವ ಹೋಲುವದಾರ ಮಧುರ ಸೂಕ್ತಿಯ ಕೇಳಿ ರಾಮಾಯಣದ ಕಥೆಗಳ ಒಲಿದು ಬಣ್ಣಿಸುವೆ ರಾಮಾಯಣದ ಕಥೆಗಳನ್ನೊಲಿದು ಬಣ್ಣಿಸುವೆ ಬಣ್ಣಿಸುವೆ. ರಾಮಾಯಣ ಎನ್ನುವಂತಹ ಮಹಾಕಾವ್ಯವನ್ನು ಹೇಳಿದಂತಹ ವಾಲ್ಮೀಕಿ ಮಹರ್ಷಿಗಳೇ ಕೋಕಿಲೆಯ ರೂಪದಲ್ಲಿ ಆ ಸುಂದರವಾದಂತಹ ಕಾವ್ಯವನ್ನು ಬಹಳಷ್ಟು ಚೆನ್ನಾಗಿ ಆಸ್ವಾದನಾಯೋಗ್ಯವಾಗಿ ನಮಗೆ ನೀಡಿದ್ದಾರೆ. ಪೂಜಂತಂ ರಾಮ ರಾಮೇತಿ, ಯಾವ ರೀತಿಯಲ್ಲಿ ವಸಂತ ಮಾಸದಲ್ಲಿ ಸುಂದರವಾಗಿ ಮಾಮರವು ತಾವು ತಳಿತಾಗ ಅದರ ಚಿಗುರನ್ನು ಅಥವಾ ಅದರ ಎಲೆಯನ್ನು ತಿಂದಂತಹ ಕೋಗಿಲೆ ಅತ್ಯಂತ ಸುಂದರವಾಗಿ ತಾನು ಹಾಡುತ್ತದೋ, ಮಾಮರವು ತಳಿತಲ್ಲದೆ ಸ್ವರಗೈಯುವುದೇ ಕೋಗಿಲೆ ಎನ್ನುವುದಕ್ಕೆ ಸರಿಯಾಗಿ ಅಂತಹ ಸುಂದರವಾದಂತಹ ಒಂದು ಹಾಡನ್ನು ವಸಂತ ಮಾಸದಲ್ಲಿ ಹೇಗೆ ಕೋಗಿಲೆ ಹಾಡುತ್ತದೋ, ಅದೇ ರೀತಿಯಲ್ಲಿ ವ್ಯಾಧನಾಗಿರುವಂತಹ ತನ್ನ ಧರ್ಮದಲ್ಲಿ ಒಂದು ಹಂತದಲ್ಲಿ ವ್ಯಾಧನಾದಂತಹ ಒಬ್ಬ ವ್ಯಕ್ತಿ ತಾನು ರಾಮನಾಮದಿಂದಲೇ ವಾಲ್ಮೀಕಿ ಎನ್ನುವಂತಹ ಹೆಸರನ್ನು ಪಡೆದು ರಾಮ ರಾಮ ಎನ್ನುವಂತಹ ನಾಮಸ್ಮರಣೆಯನ್ನು ಮಾಡುತ್ತಾ ಮಹಾಕಾವ್ಯವಾದಂತಹ ರಾಮಾಯಣವನ್ನು ನಾರದ ಮಹರ್ಷಿಗಳ ಪ್ರೇರಣೆಯಂತೆ ಬ್ರಹ್ಮದೇವರು ಕೊಟ್ಟಂತಹ ದಿವ್ಯಾನುಗ್ರಹದಂತೆ ಕೋಗಿಲೆಯು ಹೇಗೆ ಸುಂದರವಾಗಿ ಹಾಡುತ್ತದೋ ಹಾಗೆ ಹಾಡಿಕೊಟ್ಟಿದ್ದಾರೆ ಎನ್ನುವುದಂತೂ ಸತ್ಯ. ಬತ್ತಲೇಶ್ವರ ಮಹಾಕವಿಯಾದರೂ ಈ ಸಂದರ್ಭದಲ್ಲಿ ಮಹಾಗಣಪತಿ ದೇವರನ್ನು ಸ್ತುತಿಸುತ್ತಾ ಶಾರದಾ ಮಾತೆಯನ್ನು ಸ್ತುತಿಸುತ್ತಾ ಆ ಮೂಲಕವಾಗಿ ರಾಮಾಯಣದ ಕಾವ್ಯವನ್ನು ನಮಗೆ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ರಾಮನ ಕಥೆಯನ್ನು ಹೇಳಿದವರು 1000 ಜನ ಇದ್ದರೂ ಕೂಡ ಮೂಲದಲ್ಲಿ ಎಲ್ಲರೂ ಕೂಡ ವಾಲ್ಮೀಕಿಗಳಿಗೆ ವಂದಿಸಿಯೇ ಮುಂದುವರಿಯುವುದು ಬಹಳಷ್ಟು ಸೂಕ್ತವಾದಂತಹ ಒಂದು ಸಂಪ್ರದಾಯವಾದದ್ದರಿಂದ ಬತ್ತಲೇಶ್ವರ ಮಹಾಕವಿಯೂ ಕೂಡ ವಾಲ್ಮೀಕಿಗೆ ವಂದನೆಯನ್ನು ಮಾಡುತ್ತಾ ಕಥಾನಕವನ್ನು ಬರೆದಿದ್ದಾರೆ. ಅಯೋಧ್ಯೆಯಲ್ಲಿ ದಶರಥ ಚಕ್ರವರ್ತಿ 3 ಹೆಂಡಂದಿರಿಂದ 4 ಮಂದಿ ಮಕ್ಕಳನ್ನು ಪಡೆದಂತಹ ಸೌಭಾಗ್ಯಶಾಲಿಯಾಗಿ ಆ ಮೂಲಕವಾಗಿ ಪುತ್ರಕಾಮೇಷ್ಟಿ ಎನ್ನುವಂತಹ ದಿವ್ಯ ಯಜ್ಞದಿಂದ 4 ಮಕ್ಕಳನ್ನು ಪಡೆದಂತಹ ಸೌಭಾಗ್ಯಶಾಲಿಯಾಗಿ ತನ್ನ ಬದುಕಿನಲ್ಲಿ ಹೇಗೆ ಮುಂದುವರಿದ ಎನ್ನುವುದನ್ನು ನಾವು ನೋಡಿದ್ದೇವೆ. ರಾಮನದ್ದಾದಂತಹ ಬದುಕಿನಲ್ಲಿ ವಿಶ್ವಾಮಿತ್ರರು ಬಂದು ರಾಮನನ್ನು ಲಕ್ಷ್ಮಣನನ್ನು ಇಬ್ಬರನ್ನೂ ಕೂಡ ತನ್ನ ಯಜ್ಞ ರಕ್ಷಣೆಗಾಗಿ ಕರ್ಕೊಂಡು ಹೋಗ್ತಾರೆ. ಯಜ್ಞ ರಕ್ಷಣೆಯ ಕಾರ್ಯ ಮುಗಿದು ಮಾರೀಚ ತಾಟಕೆ ಸುಬಾಹುವೆ ಮೊದಲಾದವರನ್ನು ನಿಗ್ರಹಿಸಿ ಅಲ್ಲಿಂದ ಮುಂದುವರೆದು ಜನಕನದ್ದಾದಂತಹ ಮಿಥಿಲಾ ನಗರವನ್ನು ಪ್ರವೇಶಿಸಿ ಅಲ್ಲಿ ಶಿವಧನುಸ್ಸನ್ನು ಮುರಿದು ಆ ಮೂಲಕವಾಗಿ ಧರಣಿ ಜಾತೆಯಾದಂತಹ ಸೀತಾದೇವಿಯನ್ನು ತನ್ನ ಪ್ರಾಣಪತ್ನಿಯನ್ನಾಗಿಸಿ ಉಳಿದ ತಮ್ಮಂದಿರೂ ಕೂಡ 4 ಕೂಡ ಜೊತೆಯಾಗಿ ದಾಂಪತ್ಯ ಜೀವನವನ್ನು ಕಾಲಿರಿಸಿದಂತಹ ಒಂದು ಸುಸಂದರ್ಭ. ಅಲ್ಲಿಂದ ಅತ್ಯಂತ ವಿಜೃಂಭಣೆಯಿಂದ ಹೊರಬರುವಂತಹ ಕಾಲಕ್ಕೆ ಆಚಾರ್ಯ ಪರಶುರಾಮರು ಎದುರಿಗೆ ಸಿಕ್ಕಿ ಜಗತ್ತಿನಲ್ಲಿ 2 ರಾಮರು ಬೇಡ, ಒಬ್ಬ ರಾಮ ಮಾತ್ರ ಸಾಕು, ನೀನು ನಿಜವಾದ ರಾಮನೇ ಹೌದಾದರೆ ನನ್ನ ಈ ವೈಷ್ಣವ ಧನುಸ್ಸನ್ನು ಹೆದೆಯೇರಿಸು ಎನ್ನುವ ಹಾಗೆ ಕೈಯಲ್ಲಿ ಕೊಟ್ಟ ಕಾಲಕ್ಕೆ ರಾಮದೇವರು ವೈಷ್ಣವ ಧನುಸ್ಸನ್ನು ತನ್ನ ಹೆದೆಯೇರಿಸಿ ಆ ಮೂಲಕವಾಗಿ ಪರಶುರಾಮರದ್ದಾದಂತಹ ಗರ್ವವನ್ನು ಮುರಿದು ಜಗತ್ತಿನಲ್ಲಿ ತಾನೊಬ್ಬನೇ ಕೋದಂಡರಾಮ ಎನ್ನುವ ಹಾಗೆ ಮೆರೆದ ಕಥೆಯನ್ನು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ದೇವೆ. ಇದೀಗ ಮರಳಿ ಅಯೋಧ್ಯೆಗೆ ಬಂದಂತಹ ಆ ರಾಮಚಂದ್ರಮ ದಿಬ್ಬಣ ಸಮೇತವಾಗಿ ಬಂದಿದ್ದಾನೆ. ಸೀತಾರಾಮರ ಬಾಲ್ದೋಣಿ ಎನ್ನುವುದು ಸುಖದ ಹಾಲ್ಜೇನಿನಲ್ಲಿ ಸಾಗುತ್ತಿರುವಂತಹ ಹೊತ್ತು ಅತ್ಯಂತ ಸಂತೋಷಭರಿತವಾದಂತಹ ಸಮಯದಲ್ಲಿ ದಶರಥ ಮಹಾರಾಜ ಒಂದು ದಿವಸ ಪಟ್ಟಾಭಿಷಿಕ್ತನಾಗಿದ್ದಾನೆ. ಸಭೆ ಸೇರಿದೆ. ಈ ನೆರೆದಂತಹ ಸಭೆಯಲ್ಲಿ
ನೆರೆದ ಸಭೆಯಲ್ಲಿ ಧರಣಿ ಪಾಲಕ ತರಿಸಿ ಮುಕುರವನೋಡಿ, ಧರಣಿ ಪಾಲಕ ತರಿಸಿ ಮುಕುರವನೋಡಿ, ಕೆನ್ನೆಯ ನರೆಯ ಕಂಡನು ನಾಚಿ ಸಾಕಿನ್ನರ ಸುತನವೆನಗೆ. ಧರಣಿಪತಿ ಶ್ರೀರಾಮನಾಗಲಿ ಪುರಕ್ಕೆ ಪರಿಜನ ನಾಡು ಬೀಡಿಗೆ, ಪಿರಿದು ಸಂತತವೆನಲು ಮಂತ್ರಿಗಳಹುದು ನೀತಿಯೇನೇ. ಪುರಕ್ಕೆ ಪರಿಜನ ನಾಡು ಬೀಡಿಗೆ, ಪಿರಿದು ಸಂತಸವೆನಲು ಮಂತ್ರಿಗಳಹುದು ನೀತಿಯೇನೇ. ಒಂದಲ್ಲ ಎರಡಲ್ಲ 60,000 ವರ್ಷಗಳ ದೀರ್ಘಕಾಲೀನವಾದಂತಹ ಆಯುಷ್ಯವನ್ನು ಹೊಂದಿದವ ದಶರಥ ಚಕ್ರವರ್ತಿ. ನಾವೆಲ್ಲ ಇವತ್ತು ಒಂದು 60-70 ವರ್ಷ ಬದುಕುವುದೇ ಕಷ್ಟದ ಪರಿಸ್ಥಿತಿ. ಆದರೆ ಆ ಕಾಲದಲ್ಲಿ ದಶರಥ ಚಕ್ರವರ್ತಿ ಆದರೂ 60,000 ವರ್ಷಗಳಷ್ಟು ದೀರ್ಘವಾದಂತಹ ಆಳ್ವಿಕೆಯನ್ನು ಮಾಡಿದ್ದಾನೆ. ತನ್ನ ಪ್ರಾಯದ ಕಾಲದಲ್ಲಿ ತನ್ನ ಹೆಂಡತಿಯರಿಗೆ ಋತುಸ್ರಾವ ನಿಂತು ಹೋದಂತಹ ಸಂದರ್ಭದಲ್ಲಿ ಪುತ್ರಕಾಮೇಷ್ಟಿಯ ಮೂಲಕವಾಗಿ ಮಕ್ಕಳನ್ನು ಪಡೆದಂತಹ ಮಹಾ ಸೌಭಾಗ್ಯಶಾಲಿಯಾಗಿದ್ದಾನೆ. ಅಂತಹ ಶ್ರೀರಾಮಚಂದ್ರಮನ ಅಥವಾ ಉಳಿದವರ ಜನ್ಮದಿಂದಾಗಿ ದಶರಥನಿಗೆ ಮತ್ತೊಮ್ಮೆ ಯೌವನ ಬಂದ ಹಾಗಾಯಿತಂತೆ. ಆದರೆ ಸುಂದರವಾಗಿ ಮಕ್ಕಳ ಹೆಂಡಿರ ಜೊತೆಯಲ್ಲಿ, ಸೊಸೆಯಂದಿರ ಜೊತೆಯಲ್ಲಿ ದಶರಥ ಬಹಳ ನೆಮ್ಮದಿಯಿಂದ ಅಯೋಧ್ಯೆಯಲ್ಲಿ ಇರಬೇಕಿದ್ರೆ ಒಂದು ದಿವಸ ಕೈಯಲ್ಲಿ ಕನ್ನಡಿ ಹಿಡ್ಕೊಂಡು ನೋಡಿದನಂತೆ. ಅಲ್ಲಿಯವರೆಗೆ ದಶರಥ ಕನ್ನಡಿ ನೋಡ್ಲಿಲ್ಲ ಅಂತ ಅರ್ಥ ಅಲ್ಲ. ಅಂದಿನ ದಿವಸ ಮುಕುರವನ್ನು ತೆಗೆದು ನೋಡಿದನು. ಮುಕುರ ಅಂದ್ರೆ ಕನ್ನಡದಲ್ಲಿ ಕನ್ನಡಿ ಅಂತ ಅರ್ಥ. ಮುಕುರವನ್ನು ನೋಡಿದಾಗ ತಲೆ ಕೂದಲೆಲ್ಲ ಬೆಳ್ಳಗಾದದ್ದು ಕಂಡಿತಂತೆ. ಹಾಗಾದ್ರೆ ಅದಕ್ಕಿಂತ ಮೊದಲು ಅವನು ನೋಡ್ಲೇ ಇಲ್ವ? ಅವನು ನೋಡಿದ್ದಾನೆ, ಅವನಿಗೆ ಮುದುಕ ಅಂತ ಗೊತ್ತಿದೆ. ಆದರೆ ಇನ್ನು ಸಾಕು ನನಗೆ ಈ ಸಾಮ್ರಾಜ್ಯ ಅಂತ ಹೇಳುವಂತಹ ಆ ವೈರಾಗ್ಯ ಅವನಿಗೆ ಬರಲಿಲ್ಲ. ಅದಕ್ಕೆ ಪೂರಕವಾಗಿ ಕುವೆಂಪುರವರವರ ರಾಮಾಯಣದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಯಾಕೆ ದಶರಥನಿಗೆ ವೈರಾಗ್ಯ ಬಂತು ಅಂತ ಕೇಳಿದರೆ, ಆಕಾಶದಲ್ಲಿ ಒಮ್ಮೆ ಧೂಮಕೇತುವಿನ ದರ್ಶನವಾಯಿತಂತೆ. ಆ ಧೂಮಕೇತು ನೋಡ್ಲಿಕ್ಕೆ ಸಿಕ್ಕಿದ್ರೆ ಏನಾದರೂ ಉತ್ಪಾತ ಆಗ್ತದೆ ಅಂತ ಅರ್ಥ. ಅದನ್ನು ಅವರು ಹೇಗೆ ವರ್ಣಿಸ್ತಾರೆ ಅಂತ ಕೇಳಿದರೆ, ಕರ್ದಿಂಗಳಾಗಸದ ಕರ್ಮಣಿಯ ಕುಟ್ಟಿಮದಿ ಕೆದರಿರ್ದ ಪೂಗಳಂ ಗುಡಿಸಲೆಂದಿರುಳುವೆನ್, ಕೈಲಾಂತು ನಿಡುನೀಳ್ದ ಕೆಂಗೆಂಡ ದುರಿಯ ಸಮ್ಮಾರ್ಜನಿಕೆಯೋ, ದಾರಿ ನಡೆಯಲ್ಕೆಂದ ಅನಂತ ಯಾತ್ರಿಕನ್ ಕಾಲಪುರುಷನ್ ತನ್ನ ಕೈಯೊಳಗೆ ಪಿಡಿದ ಪುಂಜೋ, ವಿಧಿ ಬರೆದ ಬಾನ್ ಬರೆಪ ನಕ್ಷತ್ರ ಲೇಖನಿಯ ದಿವ್ಯಾಗ್ನಿ ಲಿಖಿತ. ಆಕಾಶದಲ್ಲಿ ಕಾಲಪುರುಷನು ತಾನು ಸಾಗುವುದಕ್ಕೆ ಹಿಡಿದಂತಹ ಒಂದು ಬೊಂಬಾಳ ದೀವಿಗೆಯೋ, ಅಥವಾ ನಾವು ತುಳುವಿಯಲ್ಲಿ ತೂಟೆ ಅಂತ ಹೇಳ್ತೇವಲ್ಲ, ಹಾಗೆ ಆಕಾಶದಲ್ಲಿ ಆ ಧೂಮಕೇತು ಹೋಗುವಾಗ ಅವರು ವರ್ಣಿಸಿದ್ರು. ಅದೇ ರೀತಿಯಲ್ಲಿ ಇರುಳು ಎನ್ನುವ ಹೆಣ್ಣು ಕೈಯಲ್ಲಿ ಒಂದು ಕಸಬರಿಕೆಯನ್ನು ಹಿಡಿದು ಇರುಳುವೆನ್ ಸಮ್ಮಾರ್ಜನಿಕೆಯೋ, ಅಂದ್ರೆ ಸಮ್ಮಾರ್ಜನಿಕೆ ಅಂತ ಹೇಳಿದರೆ ಗುಡಿಸುವ ಕಸಬರಿಕೆ, ಹಾಗೆ ಕಾಣ್ತದಂತೆ. ಆಕಾಶದಲ್ಲಿ ಕೆದರಿದ ಈ ಒಂದು ಬೆಳ್ಳಿಗಳನ್ನು, ನಕ್ಷತ್ರಗಳನ್ನು ಗುಡಿಸುವುದಕ್ಕೆ ಉಪಯೋಗಿಸಿದ ಇರುಳು ಎನ್ನುವ ಹೆಂಗಸು ಉಪಯೋಗಿಸಿದ ಸಮ್ಮಾರ್ಜನಿಕೆ ಎನ್ನುವ ಹಾಗೆ ಈ ಎಲ್ಲ ಉತ್ಪಾದಗಳನ್ನು ಕಂಡಂತಹ ದಶರಥನಿಗೆ ಇನ್ನು ಸಾಕು ನನಗೆ ಈ ಒಂದು ರಾಜ್ಯಾಡಳಿತ. ಯಾಕೆ ಅಂತ ಕೇಳಿದರೆ, ರಾಮ ಈಗಾಗಲೇ ಪ್ರಾಯಕ್ಕೆ ಬಂದಿದ್ದಾನೆ, ಮದುವೆಯೂ ಆಗಿದೆ. ಎಂತಹ ಯೋಗ್ಯತೆ ರಾಮನದ್ದು ಅಂತ ಕೇಳಿದರೆ, ಕತ್ತಲೆಗೆ ಚಂದ್ರಮನು ಮಬ್ಬಿಂಗೆ ಹೊಳೆರವಿಯು ನೊಂದರ್ಗೆ ಅಮೃತದ ಉಣಿಸು, ಬೀರದೊಳ್ ಭೈರವಂ ಸಾರದೊಳಗಾರವಂ. ಅಂತಹ ಯೋಗ್ಯತೆ, ಭೈರವನ ಹಾಗಿರುವಂತಹ ಬೀರ. ಅದೇ ರೀತಿಯಲ್ಲಿ ಸಾಗರನ ಒಂದು ಗುಂಪು, ಸಮುದ್ರಕ್ಕಿರುವಂತಹ ಗಂಭೀರತೆ ರಾಮನಿಗುಂಟು. ಕತ್ತಲಿಗೆ ಚಂದ್ರಮನಾಗುತ್ತಾನೆ, ಮಬ್ಬು ಆವರಿಸ್ತದೆ ಅಂತ ಆದರೆ ಅವರ ರವಿ, ಮಬ್ಬಿಂಗೆ ಹೊಳೆ ರವಿ, ನೊಂದರಿಗೆ ಅಮೃತದ ಉಣಿಸು. ಅಂತಹ ಯೋಗ್ಯತೆ ಇರುವಂತಹ ರಾಮನಿಗೆ ಪಟ್ಟಕಟ್ಟುವುದೇ ಸೂಕ್ತ ಎನ್ನುವ ಹಾಗೆ ಸುಮಂತ್ರಾದಿಗಳನ್ನು ಕರೆಯುತ್ತಾನೆ. ಜಾಬಾಲಿ, ವಾಮದೇವ ಇವರೇ ಮೊದಲಾದಂತಹ ಅಯೋಧ್ಯೆಯ ಪ್ರಮುಖರಲ್ಲಿ ವಿಷಯವನ್ನು ದಶರಥ ತಿಳಿಸ್ತಾನೆ. ಆವಾಗ ಸುಮಂತ್ರಾದಿಗಳು ವಶಿಷ್ಠಾದಿಗಳ ಜೊತೆಯಲ್ಲಿ ಸೇರಿಕೊಂಡು ಸುಮುಹೂರ್ತ ಯಾವಾಗ ಅಂತ ಕೇಳುವಾಗ ಒಂದು ಒಳ್ಳೆಯ ಮುಹೂರ್ತವನ್ನು ಹೇಳ್ತಾ ಇದ್ದಾರೆ.
ಪರಮ ಶುಭ ಗುರು ಪುಷ್ಯನಾಳಿನಿ, ಪರಮ ಶುಭ ಗುರು ಪುಷ್ಯನಾಳಿನಿ. ಪುರವು ಗುಡಿ ತೋರಣದೊಳೊಪ್ಪಿತು, ಪುರವು ಗುಡಿ ತೋರಣದೊಳೊಪ್ಪಿತು. ಅರಸು ಮನೆಗೈದು ದಾಕ್ಷಣ ದೂರ್ವೆ ದಧಿಗಳನ್ನು, ಅರಸು ಮನೆಗೈದು ದಾಕ್ಷಣ ದೂರ್ವೆ ದಧಿಗಳನ್ನು. ತರಿಸಿದನು ಸಿದ್ಧಾರ್ಥ ನಾನಾ ವರ ನದೀ ಜಲಗಳನ್ನು, ತರಿಸಿದನು ಸಿದ್ಧಾರ್ಥ ನಾನಾ ವರ ನದೀ ಜಲಗಳನ್ನು. ಡಂಗುರವಿರದೆ ಸಾರಿತು ಕಲಶ ಕನ್ನಡಿಯೊಪ್ಪೆ ಮನೆ ಮನೆಗೆ, ಕಲಶ ಕನ್ನಡಿಯೊಪ್ಪೆ ಮನೆ ಮನೆಗೆ. ಪರಮ ಶುಭ ಗುರು ಪುಷ್ಯನಾಳಿನೇ. ಮುಹೂರ್ತವನ್ನು ಹೇಳ್ತಾ ಇದ್ದಾರೆ ವಶಿಷ್ಠಾದಿ ಪುರೋಹಿತರು. ಗುರುವಾರ ಶುಭ ದಿನ, ಪುಷ್ಯ ನಕ್ಷತ್ರ. ನಾಳೆ ಯೋಗ್ಯವಾದಂತಹ ಒಂದು ಮುಹೂರ್ತ ಇದೆ. ನಾಳೆ ರಾಮಚಂದ್ರ ಮನೆಗೆ ಪಟ್ಟವನ್ನು ಕಟ್ಟುವಂತಹ ಒಂದು ಸುಂದರವಾದಂತಹ ಅವಕಾಶ ಇದೆ. ಹಾಗಾಗಿ ನಾಳೆ ಪಟ್ಟ ಕಟ್ಟುವುದಕ್ಕೆ ಸಿದ್ಧತೆಯಾಗಲಿ ಅಂತ ಹೇಳುವಂತಹ ಕಾಲಕ್ಕೆ ಎಲ್ಲಾ ಕಡೆಯಿಂದಲೂ ಕೂಡ ಅಯೋಧ್ಯೆಯ ವಾತಾವರಣ ಸಂಭ್ರಮಿಸುವಂತಹ ವಾತಾವರಣ ಆಗ್ತದೆ. ಅಕಾಲದಲ್ಲಿ ವಸಂತನ ಆಗಮನವೆನ್ನುವುದು ಅಯೋಧ್ಯೆಗೆ ಆಯಿತೋ ಎನ್ನುವ ಹಾಗೆ ಎಲ್ಲೆಲ್ಲಿಯೂ ಕೂಡ ತಳಿರು ತೋರಣಗಳಿಂದ ಪುರವನ್ನು ಶೃಂಗರಿಸ್ತಾರೆ. ಅಯೋಧ್ಯೆ ಎನ್ನುವಂತಹ ನಗರಕ್ಕೆ ಹೆಸರು ಬಂದದ್ದೇ ಅಯೋಧ್ಯ ನಾಮನಗರಿ ತತ್ರಾಸಿಲ್ ಲೋಕವಿಶ್ರುತ ಅಂತ ಹೇಳಿ. ಆ ಕಾಲದಲ್ಲಿ ಅಯೋಧ್ಯೆ ಅಂತ ಕೇಳಿದರೆ ಅದರ ಹೆಸರೇ ಹಾಗೆ, ಅಭೇದ್ಯ ಅಂತ. ಶತ್ರುಗಳಿಗೆ ಭೇದಿಸುವುದಕ್ಕೆ ಸಾಧ್ಯವಿಲ್ಲದೆ ಇದ್ದಂತಹ ಒಂದು ನಗರ ಅದು. ಅಂತಹ ಸುಂದರವಾದಂತಹ ಅಯೋಧ್ಯ ನಗರಿ ಎನ್ನುವುದು ದಾರಿ ದಾರಿಯಲ್ಲಿ ರಂಗವಲ್ಲಿಗಳನ್ನು ಹಾಕುವುದರ ಮೂಲಕವಾಗಿ, ಶುದ್ಧೋದಕಗಳನ್ನು ಚಿಮುಕಿಸುವುದರ ಮೂಲಕವಾಗಿ ಎಲ್ಲಾ ಕಡೆಯಿಂದಲೂ ಕೂಡ ಪಟ್ಟಾಭಿಷೇಕಕ್ಕೆ ಬೇಕಾಗುವಂತಹ ಸುವಸ್ತುಗಳನ್ನು ತರಿಸುವಂತಹ ಎಲ್ಲ ಕೆಲಸಗಳಾಗ್ತಾ ಇದ್ದಾವೆ. ಅಯೋಧ್ಯೆ ಜನರಿಗೆ ದಶರಥ ಮಹಾರಾಜ ಎತ್ತರದಲ್ಲಿ ನಿಂತು ಅವನ ರಾಜಗೋಪುರ, ಅಯೋಧ್ಯೆ ಎತ್ತರವಾದಂತಹ ಒಂದು ಅರಮನೆಯ ಆ ಗೋಪುರದ ಮೇಲೆ ನಿಂತು ಅಯೋಧ್ಯೆಯ ಪ್ರಜೆಗಳನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾನೆ. ಇನ್ನು ಮುಂದಕ್ಕೆ ರಾಮನೇ ನಿಮಗೆಲ್ಲ ಪ್ರಜೆಗಳಿಗೆ ಅರಸನಾಗುತ್ತಾನೆ, ಅವನದ್ದಾದ ಆಳ್ವಿಕೆಯಲ್ಲಿ ನೀವೆಲ್ಲರೂ ಸುಭೀಕ್ಷವನ್ನು ಹೊಂದುತ್ತೀರಿ ಅಂತ ಹೇಳುವಾಗ, ಮುಂಗಾರಿನ ಮೋಡವನ್ನು ಕಂಡಂತಹ ನವಿಲಿನ ಹಾಗೆ, ಕೆಂಡಗಳ ಕೋವೆಯಲ್ಲಿ ಕಾಯುತ್ತಿರುವಂತಹ ಕಾಂಚನದ ಹಾಗೆ, ಕ್ಷಿತಿಜದಿಂದ ಸಿಡಿದು ಮೇಲೆನೆಗೆಯುವಂತಹ ಮಿಂಚಿನ ಹಾಗೆ, ಸುಗ್ಗಿಯೆಡೆಗೈದಾವ ಬಾನಕ್ಕಿಯ ಹಾಗೆ ಎಲ್ಲರೂ ಕೂಡ ಹರ್ಷೋದ್ಗಾರಗಳಿಂದ ಕೈಗಳನ್ನು ಮೇಲೆತ್ತಿ ರಾಮಚಂದ್ರಮನಿಗೆ ಜಯವಾಗಲಿ ಎನ್ನುವಂತಹ ಘೋಷಣೆಯನ್ನು ಮೊಳಗುವುದಕ್ಕೆ ತೊಡಗುತ್ತಾರೆ. ಎಲ್ಲಾ ಕಡೆ ಮರುದಿವಸದ ಸಿದ್ಧತೆ. ರಾಜಾಡಳಿತ ಆದದ್ದರಿಂದ ಅಲ್ಲಿ ಮತ್ತೆ ವಿರೋಧ ಪಕ್ಷ ಕೇಳಬೇಕಾದ ಅಗತ್ಯ ಇಲ್ಲ. ಅಲ್ಲಿ ರಾಜ್ಯಪಾಲರಲ್ಲಿ ಕೇಳಿ ಮುಹೂರ್ತ ನೋಡಬೇಕಾದದ್ದಿಲ್ಲ ಪ್ರಮಾಣ ವಚನಕ್ಕೆ. ಯಾಕಂದ್ರೆ ಅದು ಚಕ್ರವರ್ತಿ ಪೀಠ, ಏಕಚಕ್ರಾಧಿಪತಿತ್ವ. ಹಾಗಾಗಿ ಪುರೋಹಿತರು ಕೊಟ್ಟಂತಹ ಮುಹೂರ್ತವೇ. ಹಾಗಾಗಿ ಮರುದಿವಸವೇ ಸೂಕ್ತವಾದಂತಹ ಸಮಯ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕಕ್ಕೆ ಅಂತ ಹೇಳುವಾಗ ಎಲ್ಲಾ ಕಡೆಯಲ್ಲಿ ಸಂಭ್ರಮ. ಆದರೆ ಅಯೋಧ್ಯೆಯ ವಾತಾವರಣದಲ್ಲಿಯೇ ಒಂದು ಕಲುಷಿತತೆ ಎನ್ನುವುದು ಅಲ್ಲಿ ಹುಟ್ಟುತ್ತದೆ. ಹೇಗೆ ಅಂತ ಕೇಳಿದರೆ, ಅಯೋಧ್ಯೆಯ ವಾತಾವರಣದಲ್ಲಿ ಎಲ್ಲರೂ ಕೂಡ ಒಳ್ಳೆಯವರೇ. ಆದರೆ ಎಷ್ಟು ಒಳ್ಳೆಯವರಿದ್ರೂ ಕೂಡ ಅಲ್ಲಿ ಕೆಟ್ಟವರು ಅಂತ ಹೇಳುವುದು ಇದ್ದೇ ಇರ್ತಾರೆ. ಅಯೋಧ್ಯೆಯಲ್ಲಿ ಮಂಥರೆ ಅಂತ ಹೇಳುವವಳು ದಶರಥನ ರಾಣಿಯಾದಂತಹ ಕೈಕೆಗೆ ದಾಸಿಯಾಗಿ ಬಂದವಳು. ಅವಳಿಗೂ ಈ ಸುದ್ದಿ ಎನ್ನುವುದು ಕೇಳುತ್ತದೆ. ಕೇಳಿದ್ದು ಮಾತ್ರವಲ್ಲ, ದಶರಥನ ಈ ಸಿದ್ಧತೆಯಲ್ಲಿ ಅವಳು ದೋಷವನ್ನು ಕಾಣ್ತಾಳೆ. ಯಾಕೆ ಅಂತ ಕೇಳಿದರೆ, ರಾಮನಿಗೆ ಪಟ್ಟ ಆದರೆ ಭರತ ಅಲ್ಲಿ ಸಮಸ್ಯೆಗೆ ಬೀಳ್ತಾನೆ. ಈ ಕಾರಣಕ್ಕಾಗಿ ಅವಳು ಪ್ರೀತಿಸಿದಂತಹ, ಅವಳ ಆದಂತಹ ದಶರಥನ ಹೆಂಡತಿಯಾದ ಕೈಕೆಯ ಮಗನಿಗೇ ಪಟ್ಟ ಸಿಗಬೇಕು ಅಂತ ಹೇಳಿ ಅವಳದ್ದಾದಂತಹ ಒಂದು ಆಶೆ. ಬಹಳ ಚೆನ್ನಾಗಿ ಕವಿ ಇಲ್ಲಿ ವಿವರಿಸ್ತಾನೆ. ಹೇಗೆ ಅಂತ ಕೇಳಿದರೆ, ಒಳ್ಳೆಯ ಕೆಲಸ ಆಗುವಾಗ ಅಲ್ಲಿ ಕೆಟ್ಟವರೆನ್ನುವರು ಹೇಗಿರ್ತಾರೆ ಅಂತ ಕೇಳಿದರೆ, ಹಾಲಗಡಲನ್ನು ಕಡೆಯುವಾಗ ಹಾಲಾಹಲ ಉದಿಸಿದ ಹಾಗೆ. ಹಾಲ ಕಡಲೊಳಗ ಕಟ ಹುಟ್ಟದೆ ಹಾಲಾಗಲ,
ಬಾವನ್ನ ಮಥನದಳೇಲದೇಶಿಕಿ ಬಡಬನುರಿಯನೆ ಸಲಿಲ ಮಧ್ಯದಲ್ಲಿ ಬಡಬನುರಿಯದೆ ಸಲಿಲ ಮಧ್ಯದಲ್ಲಿ ಹೇಳಲೇನದನ ಕಟ ಕೈಕೆ ಸುಶೀಲೆ ಮಂಥರೆ ಪಾಪಿ ಇಕ್ಕಿದ ಕಾಲು ತೊಡಕಿನ ಲಕಟವಳ ಮತಿ ಮರುಳಾಯ್ತು ಮಲಗಿದಳೋ. ಪಾಪಿ ಮಂಥರೆ ಕಾಲು ತೊಡಕಿನೋಳ್ ಅಕಟವಳ ಮತಿ ಮರುಳಾಯ್ತು ಮಲಗಿದಳೋ. ಹಾಲ ಕಡಲೊಳಗ ಕಟ ಕುಟ್ಟದೆ ಹಾಲಾಗಲ ಬಾವನ್ನ ಮಥನದಳೇಲದೆ ಶಿಖಿ ಬಡಬನುರಿಯನೆ ಸಲಿಲ ಮಧ್ಯದಲ್ಲಿ ಸಲಿಲ ಮಧ್ಯದಲ್ಲಿ. ಅಮೃತಕ್ಕಾಗಿ ಮಥನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಆ ಹಾಲುಗಡಲು ಕ್ಷೀರಸಾಗರ ಅಲ್ಲಿ ಕೂಡ ಮೊದಲು ಹುಟ್ಟಿದ್ದು ಯಾವುದು ಅಂತ ಕೇಳಿದರೆ ವಿಷವೇ. ಅಮೃತ ಮಥನ ಮಾಡಿದ್ದು ಹಾಲಾಹಲ ಉದಿಸುವುದಕ್ಕೆ ಅಲ್ಲ, ಅಮೃತ ಹುಟ್ಟಲಿಕ್ಕೆ. ಆದರೆ 33 ಕೋಟಿ ದೇವತೆಗಳು 66 ಕೋಟಿ ದಾನವರು ಸೇರಿಕೊಂಡು ವಾಸುಕಿಯನ್ನೇ ಹಗ್ಗವಾಗಿಸಿ ಮಂದರಾದ್ರಿಯನ್ನೇ ಕಡೆಗೋಲಾಗಿಸಿ ಮಥನ ಮಾಡಿದಾಗ ಮೊದಲ ಬಾರಿಗೆ ಹುಟ್ಟಿಕೊಂಡದ್ದು ವಿಷವೇ. ನಮಗೆ ನೋಡುವುದಕ್ಕೆ ಸಮುದ್ರದ ನೀರು ಅತ್ಯಂತ ಶುಭ್ರ ನೀರು, ಆದರೆ ನೀರಿನ ಒಳಗೂ ಒಂದು ಅಗ್ನಿ ಉಂಟು, ಅದಕ್ಕೆ ವಡಬಾನಲ ಅಂತ ಹೆಸರು. ಹೇಗೆ ನೀರಿನಲ್ಲಿ ಆ ಬೆಂಕಿ ಉಂಟು ವಡಬಾನಲ ಎನ್ನುವುದು, ಹಾಲಾಹಲವನ್ನೇ ಸೃಷ್ಟಿಸುವಂತಹ ಆ ಹಾಲು ಗಡಲಿನಲ್ಲಿ ಹಾಲಾಹಲ ಹೇಗೆ ಲುಪ್ತವಾಗಿತ್ತೋ ಅದೇ ರೀತಿಯಲ್ಲಿ ಉರಿದಾಗ ಶ್ರೀಗಂಧವು ಕೂಡ ತಂಪನ್ನು ಕೊಡುವುದಿಲ್ಲ, ಅದರಲ್ಲಿ ಬರುವುದು ಕೂಡ ಬೆಂಕಿಯೇ. ಬಾವನ್ನ ಅಂತ ಹೇಳಿದರೆ ಅದು ಶ್ರೀಗಂಧ. ಹಾಗಾದರೆ ಅದೇ ರೀತಿಯಲ್ಲಿ ಪ್ರಪಂಚದಲ್ಲಿ ಒಳ್ಳೆಯ ಕೆಲಸ ಎಲ್ಲಿಯಾದರೂ ಆಗ್ತದೆ ಅಂತ ಆದರೆ ಅದನ್ನು ಹಾಳು ಮಾಡುವುದಕ್ಕೆ ಅಂತ ಹೇಳಿಯೇ ಕೆಲವು ಜನ ಇದ್ದೇ ಇರ್ತಾರೆ. ಅಂದ್ರೆ ಇಲ್ಲಿ ಕವಿ ಕೊಡುವ ಉದಾಹರಣೆ ಹಾಗೆ. ಅದು ಕೆಲವು ಮನೆಯಲ್ಲಿ ಕೂಡ ಹಾಗೆ, ಸಮಾಜದಲ್ಲಿ ಕೂಡ ಹಾಗೆ. ಒಳ್ಳೆಯದು ಮಾಡಬೇಕು ಅಂತ ಹೇಳುವವರು ಒಂದು 100 ಜನ ಇದ್ದರೆ ಅದರ ಮಧ್ಯದಲ್ಲಿ ಈ ಕಾರ್ಯಕ್ರಮ ಹೇಗೆ ಹಾಳು ಮಾಡುವುದು ಅಂತ ಹೇಳಿ ನೋಡುವವರು ಕೆಲವು ಜನ ಇದ್ದೇ ಇರ್ತಾರೆ. ಹಾಗೆ ಇಲ್ಲಿ ಏನಾಯಿತು ಅಂತ ಕೇಳಿದರೆ ಎಲ್ಲರೂ ಸಂಭ್ರಮಿಸ್ತಾ ಇದ್ದಾರೆ. ಆದರೆ ಕೈಕೆಯ ಜೊತೆಯಲ್ಲಿ ಬಂದಂತಹ ಈ ಒಬ್ಬಳು ದಾಸಿ ಮಂಥರೆ, ಅವಳಿಗೆ ಇದನ್ನು ಸಹಿಸಲಿಕ್ಕಾಗುವುದಿಲ್ಲ. ಅವಳು ಕುಹಕೋಪಾಯದಿಂದ ತನ್ನ ರಾಣಿಯಾದಂತಹ ಕೈಕೆಯಲ್ಲಿ ಬಂದು ಹೇಳ್ತಾಳೆ, ನಿನ್ನ ಸವತಿಯಾದಂತಹ ಕೌಸಲ್ಯ ಮಗನಿಗೆ ಪಟ್ಟಾಗ್ತಾ ಇದೆ, ನೀನು ಸಂಭ್ರಮಿಸ್ತಾ ಇದ್ದೀಯಾ, ನಾಳಿನ ದಿವಸ ನಿನ್ನ ಅವಸ್ಥೆ ಏನಾಗ್ತದೆ? ಮೊದಲಿಗೆ ಅವಳು ನಂಬುವುದಿಲ್ಲ. ಯಾಕೆ ಅಂತ ಕೇಳಿದರೆ ಅವಳು ಒಳ್ಳೆಯವಳು, ಆದರೆ ಈ ಒಂದು ಕೆಟ್ಟವಳ ಸಹವರ್ಗದಿಂದಾಗಿ ಅವಳ ಮಾತಿಗೆ ಮರುಳಾಗಿ ಕೊನೆಗೆ ಕೈಕೆಗೆ ಹೌದು ಅಂತ ಅನ್ನಿಸ್ತದೆ. ಬಾರಿ ಬಾರಿಗೆ ಒಬ್ಬನಿಗೆ ಅಸತ್ಯವನ್ನೇ 100 ಬಾರಿ ಹೇಳಿದರೆ, ಒಬ್ಬನಲ್ಲಿ ಒಂದು ವಿಷಯವನ್ನು 100 ಬಾರಿ ಸುಳ್ಳು ಅಂತ ಹೇಳುವುದನ್ನೇ ಸುಳ್ಳನ್ನೇ ಸತ್ಯವಾಗಿಸಿ 100 ಬಾರಿ ಹೇಳಿದರೆ ಅವನಿಗೆ ಅದು ಸತ್ಯ ಅಂತ ಅನ್ನಿಸಲ್ಪಡ್ತದೆ. ಇಲ್ಲಿ ಹಾಗೆ ಕೈಕೆಯ ಮನಸ್ಸನ್ನು ಕದಡುವುದಕ್ಕೆ ಮಂಥರೆ ಏನು ಮಾಡ್ತಾಳೆ ಅಂತ ಕೇಳಿದರೆ, ನಿನ್ನನ್ನು ಸುಂದರಳು ಅಂತ ಹೇಳಿ ಮದುವೆ ಆಗಿದ್ದು ಬಿಟ್ರೆ ನಿನ್ನಲ್ಲಿ ಯಾವ ಮೋಹವೂ ರಾಜನಿಗಿಲ್ಲ, ಹೀಗೆಲ್ಲ ಹೇಳಿ ಅವಳ ತಲೆಯನ್ನು ಹಾಳು ಮಾಡ್ತಾಳೆ. ನೀನು ಒಂದು ವೇಳೆ ಇವತ್ತು ಈ ಒಂದು ಕ್ಷಣವನ್ನು ತಪ್ಪಿಸಿದೆ ಅಂತಾದರೆ ನಾಳಿನ ದಿವಸ ನೀನು ಕೌಸಲ್ಯಗೆ ದಾಸಿ ಆಗಬೇಕಾಗ್ತದೆ, ನಮ್ಮ ಭರತ ರಾಮನ ದಾಸನಾಗಬೇಕಾಗ್ತದೆ, ಅವರು ಕೊಟ್ಟಂತಹ ಕೂಳನ್ನವನ್ನು ಉಣ್ಣಬೇಕಾದ ಪರಿಸ್ಥಿತಿ ಬರ್ತದೆ. ಹೀಗೆಲ್ಲ ಹೇಳಿ ಅವಳ ತಲೆಯನ್ನೇ ಹಾಳು ಮಾಡಿಬಿಡ್ತಾಳೆ. ಪರಿಣಾಮ ಕೈಕೆಗೆ ಹೌದು ಅಂತಾಗ್ತದೆ. ಆದರೆ ಅವಳು ಕಿಂಕರ್ತವ್ಯತಾ ಮೌಢ್ಯತೆಯಲ್ಲಿರ್ತಾಳೆ, ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ. ಇಲ್ಲಿ ಎಲ್ಲ ಸಿದ್ಧತೆ ಆಗ್ತಾ ಉಂಟು, ಅಷ್ಟಾಗುವಾಗ ನನಗೇನು ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ ಅಂತ ಹೇಳಿ ಕೈಕೆ ಹೇಳ್ತಾಳೆ. ಆಗ ಈ ಮುದಿ ಹೆಂಗಸು ಅವಳನ್ನು ಕುವೆಂಪು ವರ್ಣನೆ ಮಾಡಿದ್ದಾರೆ. ಹೇಗೆ ಅಂತ ಕೇಳಿದರೆ, ಅವಳ ದೇಹದಲ್ಲಿ ಎಷ್ಟು ವಕ್ರತೆ ಉಂಟು ಅಂತ ಹೇಳಿ ಅವಳಿಗೆ ಗೊತ್ತಿಲ್ಲಂತೆ. ಅಷ್ಟು ವಕ್ರೆಯಾದಂತಹ ದೇಹ, ಬಿಳ್ವಕ್ಕಿ ತಿಪ್ಪುಳು ಅಂತ ಹೇಳಿದರೆ
ನಾವು ಕೊರ್ಗು ಅಂತ ಹೇಳಿದ್ದೇವೆ ತುಳುವಲ್ಲಿ. ಆ ಕೊಕ್ಕರೆಯ ಹಾಗಿರುವಂತಹ ಕೂದಲಂತೆ ಅವಳಿಗೆ. ಅಷ್ಟಿದ್ರೂ ಕೂಡ ಬುದ್ಧಿ ಬಹಳ ಚುರುಕಿತ್ತು. ಇವಳಿಗೆ ಅರ್ಥ ಆಗದೇ ಇದ್ದ ವಿಷಯವನ್ನು ಅವಳಿಗೆ ಪೂರಕ ಆಗುವ ಹಾಗೆ ಇವಳು ಹೇಳ್ತಾಳೆ, ಒಂದು ಕಾಲದಲ್ಲಿ ಶಂಬರಾಸುರನನ್ನು ಕೊಲ್ಲುವುದಕ್ಕೆ ನೀನು ಸ್ವರ್ಗಕ್ಕೆ ಹೋದಾಗ ಅಲ್ಲಿ ರಥದ ಚಕ್ರದ ಕೀಳು ಅದು ಬೀಳ್ತದೆ ಅಂತ ಆಗುವಾಗ ನಿನ್ನ ಕಿರುಬೆರಳನ್ನು ಕೊಟ್ಟು ನೀನು ರಕ್ಷಣೆ ಮಾಡಿದ್ದೀಯಲ್ಲ ನಿನ್ನ ಅರಸನನ್ನು, ಆಗ ಅವ ಒಂದೆರಡು ವರ ಕೊಡ್ತೇನೆ ಅಂತ ಹೇಳಿದ್ದಾನಲ್ಲ, ಆ ವರವನ್ನು ಈಗ ಕೇಳು. ಇದು ಸರಿಯಾದ ಸಂದರ್ಭ. ರಾಮ ವನವಾಸಕ್ಕೆ ಹೋಗಬೇಕು. ಯಾರಿಗೆ ಪಟ್ಟ ಅಂತ ಹೇಳಿ, ರಾಮನಿಗೆ ಪಟ್ಟ ಅಂತ ಹೇಳಿ ನೀನು ತೀರ್ಮಾನ ಮಾಡಿದ್ಯೋ ಆ ಜಾಗದಲ್ಲಿ ಭರತನಿಗೆ ಪಟ್ಟ ಆಗಬೇಕು ಅಂತ ಕೇಳು. ಅದೇ ರೀತಿಯಲ್ಲಿ 14 ವರ್ಷದ ವನವಾಸವನ್ನು ರಾಮನಿಗೆ ನೀನು ಹೇಳು. ಅಷ್ಟಾದರೆ ನಿನ್ನ ಕೆಲಸ ಆದ ಹಾಗೆ. ಅಷ್ಟು ಹೇಳುವಾಗ ಇವಳಿಗೆ ಹೌದು ಅಂತ ಆಗ್ತದೆ. ಹೆಣ್ಣು ಮಕ್ಕಳ ಮನಸ್ಸು ಹಾಗೆ, ಅವರಿಗೆ ಕ್ಷಣಕಾಲ ಒಂದು ವಿಷಯ ಅದು ಮತ್ತಿನ ಆಲೋಚನೆ ಮತ್ತೆ ಬರುವುದು. ಅದಕ್ಕೆ ಕವಿ ಹೇಳ್ತಾರೆ, ಸೊಡರ ಕುಡಿಯಂ ಪೋಲ್ವಲ್ ಚಪಳೆ ಅಂತ. ಮನಸ್ಸು ಹೇಗಿರ್ತದೆ ಅಂತ ಕೇಳಿದ್ರೆ, ಜೋರು ಗಾಳಿ ಬಂದಾಗ ಈ ದೀಪ ಹೇಗೆ ಆಚೆ ಈಚೆ ಆಗ್ತದೆ, ಹಾಗೆ ಹೆಣ್ಣು ಮಕ್ಕಳ ಮನಸ್ಸು ಅಂತ. ಅವಳಿಗೆ ಆ ಕ್ಷಣಕ್ಕಾಗುವಾಗ ಹೌದು ಅಂತ ಅನ್ನಿಸಲ್ಪಡ್ತದೆ. ಒಪ್ಪಿಯೇ ಬಿಡ್ತಾಳೆ. ಹಠ ಹಿಡಿದು ಅಯೋಧ್ಯೆಯಲ್ಲಿ ಒಂದು ಮನೆ ಉಂಟಂತೆ, ಕೋಪಗ್ರಹ ಅಂತ ಅದಕ್ಕೆ ಹೆಸರು. ಅದು ಯಾವಾಗಲೂ ತೆರೆದಿರುವುದಿಲ್ಲ, ಅದು ಬಂದೆ. ಆದರೆ ಅದು ಹೋಗುವುದು ಯಾವಾಗ ಅಂತ ಕೇಳಿದ್ರೆ, ತೆರೆಯುವುದು ರಾಣಿಯರಿಗೆ ಕೋಪ ಬಂದಾಗ ಮಾತ್ರ. ಅವರು ಕೋಪಗ್ರಹಕ್ಕೆ ಹೋದರೆ ಮತ್ತೆ ಅವರನ್ನು ಸಮಾಧಾನ ಮಾಡಲಿಕ್ಕೆ ರಾಜ ಹೋಗಬೇಕು ಅಲ್ಲಿಗೆ, ಕೋಪಗ್ರಹಕ್ಕೆ ಹೋದರೆ. ಹಾಗೆ ಕೈಕೆ ಕೋಪಗ್ರಹಕ್ಕೆ ಹೋಗ್ತಾಳೆ. ಹೋಗಿ ಅಲ್ಲಿ ಮೌನವಾಗಿರ್ತಾಳೆ. ಇಲ್ಲಿ ಅಯೋಧ್ಯೆಯಲ್ಲಿ ಪಟ್ಟದ ಒಂದು ಸಿದ್ಧತೆ ನಡೀತಾ ಉಂಟು. ಪುರೋಹಿತರೆಲ್ಲ ಸ್ವಸ್ತಿ ವಾಚನ ಮಾಡ್ತಾ ಇದ್ದಾರೆ. ಮಂತ್ರೋದಕಗಳಿಂದ ರಾಮನನ್ನು ಅರ್ಚಿಸ್ತಾ, ರಾಮನ ಆ ಒಂದು ಮಂಗಳ ಕಾರ್ಯಕ್ಕಾಗಿ ಮಂಗಳಾಂಗಿಯರೆಲ್ಲ ಆ ಮಂಗಳದ ಸೇಸೆಯನ್ನಿಕ್ಕಿ ರಾಮನನ್ನು ಪಟ್ಟಕ್ಕೇರುವಂತಹ ಸಿದ್ಧತೆಯಲ್ಲಿರುವಾಗ ಅಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ, ಈ ಕಿರಿಯ ರಾಣಿ ಬಂದಿರುವುದಿಲ್ಲ. ದಶರಥ ಅಲ್ಲಿ ಯಾವುದೋ ಗಡಿಬಿಡಿಯಲ್ಲಿದ್ದಾನೆ. ಆದರೆ ರಾಮಚಂದ್ರಮ ಬಹಳ ಸೂಕ್ಷ್ಮ ವ್ಯಕ್ತಿ. ಕೆಲವೊಮ್ಮೆ ಮನೆಯಲ್ಲಿ ಆಗುವ ದೊಡ್ಡ ಅಪಾಯ ಏನು ಅಂತ ಕೇಳಿದ್ರೆ, ಹೇಳಬೇಕಾದವರಿಗೆ, ಗೌರವ ಕೊಡಬೇಕಾದವರಿಗೆ ಸರಿಯಾಗಿ ಗೌರವ ಕೊಡದೇ ಇದ್ರೆ, ಅವರು ಬಾರದೇ ಇದ್ರೆ ಅದು ಆವತ್ತು ಗೊತ್ತಾಗುವುದಿಲ್ಲ, ಅದರ ಪರಿಣಾಮ ಮತ್ತೆ ಗೊತ್ತಾಗುವುದು. ಹೌದಾನೆ, ಯಾರಿಗೆ ಪಂತ್ ಜರ ಸರ್ ಇಟ್ಟಾರು ಬೈದ್ಯರಿದ್ದಾನೆ ಅಂತ ಮತ್ತೆ ಕೇಳುವುದು, ಅವರೇ ಪಂತನ ಸಮಾತಿಜಿ. ಹೀಗೆ ಅದು ಆ ಗಡಿಬಿಡಿಯಲ್ಲಿ ಕೆಲವೊಮ್ಮೆ ಯಾರಿಗೆ ಗೊತ್ತಾಗುದಿಲ್ಲ, ಬರ್ತಾರೆ ಅವರು ಏನೋ ಗಡಿಬಿಡಿಯಲ್ಲಿ ಇರಬೇಕು. ಆದರೆ ರಾಮ ಸೂಕ್ಷ್ಮಮತಿ, ಅವ ಒಂದು ಹೆಜ್ಜೆ ಮುಂದೆ ಇಡಬೇಕಿದ್ರೆ ಆಲೋಚನೆ ಮಾಡ್ತಾನೆ. ಯಾಕೆ ಭರತನ ಮಾತೆ ಇನ್ನೂ ಬಂದಿರಲಿಲ್ಲ, ಇನ್ನೂ ಬರಲಿಲ್ಲ, ಯಾಕೆ ಅವಳು ಬಾರದೇ ಇದ್ರೆ ನಾನು ಮುಂದೆ ಹೋಗುವುದಿಲ್ಲ ಅಂತ ರಾಮ ಹೇಳ್ತಾನೆ. ಆಗ ಸುಮಂತ್ರನನ್ನು ಕಳುಹಿಸ್ತಾರೆ. ಸುಮಂತ್ರನನ್ನು ಕಳುಹಿಸುವಾಗ ಅವಳು ಹೇಳ್ತಾಳೆ, ನೀನು ಬಂದದ್ಯಾಕೆ? ಬರಬೇಕಾದವರು ಬಂದ್ರೆ ಅವರಲ್ಲಿ ಹೇಳ್ತೇನೆ, ನನ್ನ ಗಂಡ ಬರಬೇಕು ಅಂತ ಅಲ್ಲಿ ಅವಳು ಹೇಳುವುದು. ದಶರಥನಿಗೆ ನಿರ್ವಾಹ ಇಲ್ಲ, ಓಡೋಡಿ ಬರ್ತಾನೆ. ಓಡೋಡಿ ಬಂದು ಹೇಳ್ತಾನೆ ವಿಷಯ ಏನಾಯಿತು. ನೋಡುವಾಗ ಇವಳು ಬಿದ್ದಿದ್ದಾಳೆ. ತಲೆಗೂದಲೆಲ್ಲ ಅಸ್ತವ್ಯಸ್ತ, ದೇಹದಲ್ಲಿರುವ ವಸ್ತ್ರಗಳೆಲ್ಲ ಅಸ್ತವ್ಯಸ್ತ, ರೋದನಗೊಂಡು ಕಣ್ಣೆಲ್ಲ ಕೆಂಪಾಗಿದೆ. ಏನು ವಿಷಯ ಅಂತ ಹೇಳುವಾಗ, ಏನಿಲ್ಲ, ನೀನೀಗ ನಿನ್ನ ರಾಜ್ಯವನ್ನು ಬಿಟ್ಟು ಕೊಡ್ತಾ ಇದ್ದಿ, ಆದರೆ ನನಗೆ ಆವತ್ತು ಹೇಳಿದ ಮಾತನ್ನು ನೀನು ಇನ್ನೂ ಉಳಿಸಿಕೊಂಡಿದ್ದಿ. ಈ ಕ್ಷಣ ತಪ್ಪಿದ್ರೆ ಇನ್ನು ನೀನು ಚಕ್ರವರ್ತಿ ಅಲ್ಲ. ನೀನು ಮಾತು ಕೊಟ್ಟದ್ದು ನನಗೆ ಚಕ್ರವರ್ತಿ ಆಗಿ ಅಲ್ವಾ? ಹಾಗಿದ್ರೆ ಚಕ್ರವರ್ತಿ ಆಗಿ ಕೊಟ್ಟ ಮಾತನ್ನು ಚಕ್ರವರ್ತಿ ಆಗಿರುವಾಗಲೇ ನೀನು ಅದನ್ನು ಉಳಿಸಿಕೊಡ್ಬೇಕು. ಇನ್ನು ನಾಳಿನ ದಿವಸ ಮತ್ತೆ ಆಯಿತು ಅಂತ ಆದ್ರೆ ಮತ್ತೆ ಯಾರ ಹತ್ರ ಕೇಳುವುದು ನಾನು? ಹೀಗೆ ಹೇಳುವಾಗ, ಏನು ನಿನ್ನ ಮಾತು ಅಂತ ಕೇಳುವಾಗ, ಈ ಮಂತರೆ ಹೇಳಿಕೊಟ್ಟದ್ದನ್ನೇ ಗಿಳಿಪಾಠ ಒಪ್ಪಿಸ್ತಾಳೆ. ರಾಮನಿಗೆ 14 ವರ್ಷ ವನವಾಸ, ಯಾವ ಸಂದರ್ಭದಲ್ಲಿ ನೀನು ರಾಮನಿಗೆ ಪಟ್ಟ ಕಟ್ಟುವುದಕ್ಕೆ ಸಿದ್ಧತೆ ಮಾಡಿದ್ಯೋ ಅದೇ ಮುಹೂರ್ತದಲ್ಲಿ ಪಟ್ಟ ಆಗಬೇಕು ಭರತನಿಗೆ ಅಂತ ಹೇಳುವಾಗ, ದಶರಥನಿಗೆ ಆಕಾಶವೇ ಕಳಚಿ ಬಿದ್ದ ಅನುಭವ ಆಗ್ತದೆ. ರಾಮನನ್ನು ಬಿಟ್ಟು ಕ್ಷಣಕಾಲ ಬದುಕುವುದಕ್ಕೆ ದಶರಥನಿಗೆ ಸಾಧ್ಯವೇ ಇಲ್ಲ. ನೀರಿನಿಂದ ಮೇಲೆ ತೆಗೆದರೆ ಮೀನು ಹೇಗೆ ಬದುಕುವುದಕ್ಕೆ ಸಾಧ್ಯ ಇಲ್ಲವೋ, ರಾಮನಿಲ್ಲದೆ ಇದ್ದರೆ ಖಂಡಿತ ನಾ ಬದುಕುವುದಿಲ್ಲ. ನೀನು ಕಳುಹಿಸುತ್ತಿರುವುದು ಕಾಡಿಗೆ ರಾಮನನ್ನಲ್ಲ, ನಿನ್ನ ಮಾಂಗಲ್ಯವನ್ನು ಅಂತ ಹೇಳಿದರೂ ಯಾವ ಕಾರಣಕ್ಕೂ ಈ ಕೈಕೆಯ ಮನಸ್ಸು ಕರಗುವುದೇ ಇಲ್ಲ. ಆಗ ದಶರಥನಿಗೆ ತನ್ನ ಬದುಕಿನಲ್ಲಿ ದೊರಕಿದ ಶಾಪದ ನೆನಪಾಗ್ತದೆ.
ತನಯ ಶೋಕದೊಳ ಸುವಿಯೋಗವು ತನಗೆ, ತನಯ ಶೋಕದಳ ಸುವಿಯೋಗವು ತನಗೆ, ಮುನಿಗಳ ಶಾಪವುಂಟದು ನೆನೆವುದೇನ ಕಟಕಟ ಪಾತಕಿ ಕೈಕೆಯನಲವಳು. ತನಗೆ ಮುನಿಗಳ ಶಾಪವುಂಟದು ನೆನೆವುದೇನ ಕಟಕಟ ಪಾತಕಿ ಕೈಕೆಯನಲವಳು. ಬನಕೆ ರಾಮನ ಕಳುಹಿದಲ್ಲದೆ ಜನಪ ಮಾತನು ಮಾಣುಗಿನುತವೆ. ಕನಲಿ ಮೌನವ ಹಿಡಿದನವನಿಪ ಮರುಗಿ ಬಸವಳಿದ, ಅವನಿಪ ಮರುಗಿ ಬಸವಳಿದ, ಬಸವಳಿದ. ತನ್ನ ಬದುಕಿನಲ್ಲಿ ನಡೆದಂತಹ ಒಂದು ದುರಂತ ಘಟನೆಯನ್ನು ನೆನಪಿಸಿಕೊಳ್ಳುತ್ತಾನೆ ದಶರಥ. ಪ್ರಾಯದ ಕಾಲದಲ್ಲಿಯೂ ನನಗೆ ಮಕ್ಕಳಾಗಲಿಲ್ಲ ಎನ್ನುವ ಹಾಗೆ ದುಃಖಿಸ್ತಾ ಇರುವಂತಹ ಹೊತ್ತಿನಲ್ಲಿಯೇ ವನಗಮನವಾಗಿ ಬೇಟೆಗೆ ಅಂತ ಹೋದಂತಹ ಸಂದರ್ಭದಲ್ಲಿ ಒಬ್ಬಾತ ಋಷಿಕುಮಾರ ಕಣ್ಣು ಕಾಣದೇ ಇದ್ದಂತಹ ತನ್ನ ತಂದೆ ತಾಯಿಯರನ್ನು ತೀರ್ಥಾಟನೆಗೆ ಅಂತ ಕೊಂಡು ಹೋಗುವ ಸಂದರ್ಭದಲ್ಲಿ ಅವರಿಗೆ ಬಾಯಾರಿಕೆ ಆಗ್ತದೆ ಅಂತ ಹೇಳಿಕೊಂಡು ಅವರನ್ನು ಒಂದು ಕಡೆಯಲ್ಲಿಟ್ಟು ಅವ ಹೇಗೆ ಕೊಂಡು ಹೋಗ್ತಾ ಇದ್ದ ಅಂತ ಕೇಳಿದರೆ ತೂಕ ಕಟ್ಟಿದ ಹಾಗೆ ಎದುರು ಬುಟ್ಟಿಯಲ್ಲಿ ತಂದೆಯನ್ನು ಹಿಂದಿನ ಬುಟ್ಟಿಯಲ್ಲಿ ತಾಯಿಯನ್ನು ಹೀಗೆ ಹಿಡ್ಕೊಂಡು ಅವ ಹೋಗ್ತಾ ಇದ್ದವ. ಅವರಿಗೆ ಬಾಯಾರಿಕೆ ಆಗ್ತದೆ ಅಂತ ಹೇಳಿಕೊಂಡು ಒಂದು ಕಡೆಯಲ್ಲಿಟ್ಟು ನೀರನ್ನು ತಂಬಿಗೆಯಲ್ಲಿ ತುಂಬುತ್ತಾ ಇದ್ದ. ಆ ಗುಳುಗುಳು ಡುಬುಡುಬು ಅಂತ ಹೇಳುವ ಶಬ್ದ ಕೇಳಿ ದಶರಥ ತಪ್ಪಿ ತಿಳಿದು ಇದು ಸಾರಂಗ ಅಂತ ಹೇಳಿ ಬಾಣ ಬಿಡ್ತಾನೆ ಶಬ್ದವೇದಿ ವಿದ್ಯೆಯಲ್ಲಿ. ದಶರಥನ ಬಾಣ ನಾಟಿ ಶ್ರವಣಕುಮಾರ ಅಂತ ಹೇಳುವಂತಹ ಋಷಿಕುಮಾರ ಅಲ್ಲಿ ಸತ್ತು ಬಿದ್ದಿರ್ತಾನೆ. ಹಾಗೆ ಅವನ ಗೊತ್ತಿಲ್ಲದೆ ಆದದ್ದು. ಅವನನ್ನು ತಂದವರ ತಂದೆಯ ಮುಂದೆ ಇರಿಸಿದಾಗ ಆ ತಂದೆ ತಾಯಿಯರಿಬ್ಬರು ಕೂಡ ದಶರಥನಿಗೆ ಶಾಪ ಕೊಟ್ಟು ಸಾಯ್ತಾರೆ. ನಿನಗೆ ಮಕ್ಕಳ ಒಂದು ದಿಂದಲೇ ಮರಣ ಬರಲಿ ಅಂತೇಳಿ. ಆಗ ಒಮ್ಮೆ ಸಂಭ್ರಮಿಸಿದ್ದ ದಶರಥ, ಯಾಕಂದ್ರೆ ಅವನಿಗೆ ಮಕ್ಕಳೇ ಆಗಿರಲಿಲ್ಲ ಆಗ. ಆದರೆ ಯಾವಾಗ ಈ ಒಂದು ಸಂದರ್ಭ ಬಂತೋ, ರಾಮನನ್ನು ಅಗಲಬೇಕಾದ ಸ್ಥಿತಿ ಬಂತೋ, ಅಷ್ಟಾಗುವಾಗ ಆ ಒಂದು ಸುತವಿಯೋಗ ತನಯ ಶೋಕದಳಿತ್ತ ಶಾಪ ಅದರ ನೆನಪಾಗ್ತದೆ. ಆರರಿವರೈ ವಿಧಿ ವಿಳಸನಮಂ ವಿಧಿ ಲಿಖಿತಮಂ ಮೀರ್ದಪರುಂಟೆ ಜಗದೊಳ್. ನಾವು ತುಳುವಲ್ಲಿ ಹೇಳ್ತೇವೆ, ಬೆಮ್ಮೆರುವರೆಯಿನ ಬರವು ಮುಂಡೊಡು ಉಜ್ಜಿರ್ದಂದಾಂಡ ಇರಿಟು ಚಿಂಡ ಪೂಪೂಜಿ ಅಂತ. ಹಾಗಾಯಿತು ಪರಿಸ್ಥಿತಿ. ಯಾವ ಕಾರಣಕ್ಕೂ ನನಗೆ ಈ ಒಂದು ದುಃಖ ತಪ್ಪಿದ್ದಲ್ಲ ಅಂತ ಹೇಳಿ ಮತ್ತೆ ಮತ್ತೆ ದುಃಖಿಸ್ತಾನೆ. ಆದರೆ ಮಾಯಾ ಹೃದಯವನ್ನು ಹೊಕ್ಕಿದ್ದಾಳೆ ಮಂಥರೆ. ಅವಳ ಆ ಕುಹಕ ಮಾತು ಅದು ಕೈಕೆಯನ್ನು ಇವನ ಈ ರೋದನವನ್ನು ಕಂಡಾಗಲೂ ಕಿಂಚಿತ್ತೂ ಕೂಡ ಅಲುಗಾಡುವುದಕ್ಕೆ ಬಿಡುವುದಿಲ್ಲ. ಹೇಳಿದ ಮಾತನ್ನು ಕೊಡಲೇಬೇಕು ಅಂತ ಹೇಳುವಾಗ ದಶರಥ ಸ್ಮೃತಿ ತಪ್ಪಿ ಬಿದ್ದಿರ್ತಾನೆ. ತಾಯಿ ಇಲ್ಲ ಅಂತ ಹೇಳಿ ತಂದೆಯನ್ನು ಕಳುಹಿಸಿದ್ರೆ ತಂದೆಯೂ ಬರುವುದಿಲ್ಲ ಅಂತ ಆಗುವಾಗ ರಾಮ ಮುಂದುವರಿಯುವುದಿಲ್ಲ. ಮತ್ತೆ ಸುಮಂತ್ರನನ್ನು ಕಳುಹಿಸುವಾಗ ಮತ್ತೆ ಸುಮಂತ್ರನಿಗೆ ಬೈದು ಕಳಿಸ್ತಾಳೆ, ನೀನು ಬಂದು ಸುಖ ಇಲ್ಲ, ಬರಬೇಕಾದವ ಮತ್ತೆ ಬರಲಿ. ರಾಮನೇ ಅಲ್ಲಿಗೆ ಬರ್ತಾನೆ. ಬರುವಾಗ ಏನು ವಿಷಯ ಅಂತ ಕೇಳುವಾಗ, ಅಮ್ಮ ಯಾಕೆ ತಂದೆಯವರು ಬಿದ್ದಿದ್ದಾರೆ, ಅವರಿಗೆ ಸ್ಮೃತಿಯೇ ಇಲ್ಲ, ನಿಮ್ಮನ್ನು ನೋಡಿದರೆ ಏನೋ ರೋಗ ಬಂದವರ ಹಾಗೆ ನೀವು ಈ ಸ್ಥಿತಿಯಲ್ಲಿದ್ದೀರಿ, ಎಲ್ಲರೂ ಸಂಭ್ರಮಿಸ್ತಾ ಇರಬೇಕಿದ್ರೆ ನಿಮಗೆ ಇಂತಹ ಒಂದು ಗತಿ ಯಾಕೆ ಬಂತು ಅಂತ ಕೇಳುವಾಗ, ಆಡಿದ ಮಾತಿಗೆ ತಪ್ಪಿದ್ದಾರೆ ನಿನ್ನಯ್ಯ, ಆ ಕಾರಣಕ್ಕಾಗಿ ಇಂತಹ ಸ್ಥಿತಿ ಬಂದಿದೆ ಅಂತ ಅಲ್ಲಿ ಕೈಕೆ ಒಂದು ಮಾರ್ಮಿಕವಾದ ಉತ್ತರವನ್ನು ಕೊಡ್ತಾಳೆ. ಆದರೆ ರಾಮ ಇನ್ನೂ ಅವನಿಗೆ ಕಪಟ ಏನು ಅಂತ ಹೇಳುವುದೇ ಗೊತ್ತಿಲ್ಲ. ರಾಮ ಹೇಳ್ತಾನೆ, ಆಕೆಯ ಕಪಟ ಗೊತ್ತಿಲ್ಲ ಅವನಿಗೆ. ತಿಳಿಯನಾಕೆಯ ಕಪಟವನು ತನ್ನಿಲಯ ಕೈದಿದ ಕಂಡನ ಕಟ. ತಿಳಿಯನಾಕೆಯ ಕಪಟವನು ತನ್ನಿಲಯ ಕೈದಿದ ಕಂಡನ ಕಟ. ನೆಲಕ್ಕೆ ಹರಹಿದ ತಂದೆಗಿರವನು ಬೆದರಿ ಕಂಗಿಡುತ್ತಾಗ. ತುಂಬಾ ಹೆದರ್ತಾನೆ ರಾಮ. ನೆಲಕ್ಕೆ ಹದರಿದ ತಂದೆಗಿರವನು ಬೆದರಿ ಕಂಗಿಡುತ್ತ.
ಎಲೆ ಇದೇನಪ್ಪ ಮೂರ್ಛೆಯ ತಳೆದನೆನುತವೆ ಹಿಡಿದು ನೆಗಗಿದ ತಲೆಯ ಕಂಬನಿದೊಡೆದು ಕಂದಿದ ಮೊಗವ ನೋಡಿದನು ತಿಳಿಯನಾಕೆಯ ಕಪಟವನು ಎಂತಹ ಒಂದು ಕಾಲ ಅಯೋಧ್ಯೆಯಲ್ಲಿತ್ತು ಅಂತ ಕೇಳಿದರೆ ಯಾರೂ ಕೂಡ ಮೋಸ ಮಾಡುವವರಿಲ್ಲ, ಸುಳ್ಳಾಡುವವರಿಲ್ಲ. ಕುಟಿಲಗತಿ ಎನ್ನುವುದು ಭೋಗಿಗಳಿಗೆ ಮಾತ್ರ ಅಂತ ಹೇಳ್ತಾರೆ ಒಂದು ಕಾವ್ಯದಲ್ಲಿ. ಅಂದರೆ ಹಾವು ಅದು ಹೋಗುವುದು ವಕ್ರವಕ್ರವಾಗಿ, ಹಾಗಾಗಿ ನಡತೆಯಲ್ಲಿ ಭೋಗಿ ಎನ್ನುವುದು ಸರ್ಪದಲ್ಲಿ ಮಾತ್ರ ಇತ್ತಂತೆ. ಪಾದರೆ ಎನ್ನುವುದು ವೃಕ್ಷದೊಳಲ್ಲದೆ ಎನಿತರಲ್ಲಿಲ್ಲ. ಕೆಟ್ಟ ಕೆಲಸಗಳು ಅದು ಒಂದು ವೃಕ್ಷಕ್ಕೆ ಹೋಲಿಕೆ ಮಾಡಿ ಹೇಳಿದ್ದಾರೆ, ಬಿಟ್ರೆ ಮನುಷ್ಯರಲ್ಲಿ ಇರಲಿಲ್ಲ. ಅಂತಹ ಒಂದು ರಾಜ್ಯದಲ್ಲಿ ಯಾವತ್ತೂ ಕೂಡ ಇಂತಹ ಒಂದು ನಿರೀಕ್ಷೆ ಮಾಡುವುದಕ್ಕುಂಟು. ರಾಮನಿಗೆ ಈ ಕಪಟ ಗೊತ್ತೇ ಆಗಲಿಲ್ಲ. ಕೈಕೆ ಹೇಳುವಾಗ ರಾಮ ಮುಖ ನೋಡ್ತಾನೆ, ಹೀಗೂ ಉಂಟು. ಅಪ್ಪ ಹೇಳಿದ ಮಾತನ್ನು ಯಾವತ್ತಾದರೂ ತಪ್ಪಿದವರು, ನುಡಿಗೆ ತಪ್ಪಿದವರಲ್ಲ ಜನಕ. ಅಂತಹ ತಂದೆ ನುಡಿಗೆ ತಪ್ಪಿದ್ದಾರೆ ಅಂತ ನೀನು ಹೇಳ್ತಾ ಇದ್ದೀಯಾ? ಈ ಮಾತನ್ನು ನಾನು ಹೇಗೆ ನಂಬುವುದು? ಹೇಳ್ತಾ ಇದ್ದಾನೆ, ನುಡಿದು ಬೊಪ್ಪನು ತಪ್ಪುವನೆದಿಟ ಕೊಡುವೆ ನಾನದನೇನು ಹೇಳೇನೆ. ನುಡಿದು ಬೊಪ್ಪನು ತಪ್ಪುವನೆದಿಟ ಕೊಡುವೆ ನಾನದನೇನು ಹೇಳೇನೆ. ಕೊಡಿಸು ಭರತಗೆ ಪಟ್ಟವನು ನಾರುಟ್ಟು ನೀನೀಗ ನಡೆಯುವುದಡವಿಗೆ ಕಟ್ಟು ಜಡೆಯನು ಬಿಡದೆ ಮೆಲುವುದು ಕಂದ ಮೂಲವ. ಪೊಡವಿಪತಿ ತನಗಿತ್ತ ವರವನು ಪಾಲಿಸುವ ಒಡೆನಲೋ. ನುಡಿದು ಬೊಪ್ಪನು ತಪ್ಪುವನೆದಿಟ ಕೊಡುವೆ ನಾನನ ಏನು ಗೇಳೆನೇ. ನಾವು ಈ ರಾಮಾಯಣದಲ್ಲಿ ಈ ಒಂದು ಸಂಚಿಕೆಯಲ್ಲಿ ಆಯ್ದುಕೊಂಡಂತಹ ವಿಷಯ ರಮತೆ ತೇನ ರಾಮ ಎನ್ನುವ ಹಾಗೆ. ಯಾಕೆ ಈ ಒಂದು ಭಾಗಕ್ಕೆ ನಾವು ಪ್ರಾಧಾನ್ಯತೆಯನ್ನು ಕೊಡಬೇಕು ಅಂತ ಕೇಳಿದರೆ, ರಾಮನ ಹೆಸರಿನಲ್ಲಿಯೇ ಇರುವಂತಹ ಒಂದು ವಿಶೇಷತೆ. ರಾಮಾಯಣದಲ್ಲಿ ರಾಮನ ಆ ನಾಮಸ್ಮರಣೆ ಅದು ಯಾಕೆ ಶ್ರೇಷ್ಠ, ರಾಮನ ಯೋಗ್ಯತೆ ಎಷ್ಟು ದೊಡ್ಡದು ಅಂತ ಹೇಳುವುದಕ್ಕೆ ಒಂದು ಮಾತು ಬರ್ತದೆ. ಆನಂದ ರೂಪೋ ನಿಷ್ಪರಿಮಾಣ ಏಷ ಲೋಕಾಶ್ಚೈತಸ್ಮಾತ್ ರಮತೆ ತೇನ ರಾಮ. ಇಲ್ಲಿ ನಾವು ಬರೆದಿದ್ದೇವೆ ರಮತೆ ತೇನ ರಾಮ ಅಂತ. ಅದರ ಪೂರ್ಣ ಶ್ಲೋಕ ಯಾವುದು ಅಂತ ಕೇಳಿದರೆ, ಆನಂದ ರೂಪೋ ನಿಷ್ಪರಿಮಾಣ ಏಷ ಲೋಕಾಶ್ಚೈತಸ್ಮಾತ್ ರಮತೆ ತೇನ ರಾಮ. ರ ಅಂದರೆ ರಮಣ ಅಂತ ಅರ್ಥ, ಅಂದ್ರೆ ಆನಂದ ಅಂತ ಅರ್ಥ. ಈ ಆನಂದ ಅಂತ ಹೇಳಿದರೆ ಖುಷಿ ಅಲ್ಲ, ಆನಂದ ಅಂತ ಹೇಳಿದರೆ ಸಂತೋಷ ಅಲ್ಲ, ಆನಂದ ಅಂತ ಹೇಳಿದರೆ ಹರ್ಷ ಅಲ್ಲ. ಅದನ್ನು ಮೀರಿದ ಒಂದು ತುರೀಯವಾದ ಅನುಭವ, ಅದು ಶಾಶ್ವತವಾದಂತಹ ಹರ್ಷವೋ ಅಥವಾ ತೃಪ್ತಿಯೋ, ಅದಕ್ಕೆ ಆನಂದ ಅಂತ ಹೆಸರು. ರ ಅ ಮ ಈ ಮೂರು ಶಬ್ದ ಸೇರಿದರೆ ಅದು ರಾಮ ಅಂತ ಆಗುವುದು. ಯಾವನ ಆನಂದಕ್ಕೆ ಮಿತಿ ಎನ್ನುವುದಿಲ್ಲ, ಯಾವನು ಕೊಡುವ ಆನಂದಕ್ಕೆ ಮಿತಿ ಎನ್ನುವುದಿಲ್ಲ, ಅವನೇ ನಿಜವಾದಂತಹ ರಾಮ. ಹಾಗಾಗಿ ಆನಂದ ರೂಪೋ ನಿಷ್ಪರಿಮಾಣ ಏಷ, ಆನಂದ ರೂಪವನ್ನು ಕೊಡುವಂತಹ ಯೋಗ್ಯತೆ ಇರುವವ ಲೋಕದಲ್ಲಿ. ಈ ಕಾರಣಕ್ಕಾಗಿ ಲೋಕಾಶ್ಚೈ ತಸ್ಮಾತ್ ರಮತೆ, ಆನಂದವನ್ನು ಕೊಡುವವ, ಆದ್ದರಿಂದ ಅವ ರಾಮ. ರಮತೆ ತೇನ ರಾಮ. ಹಾಗಾದರೆ ಹೇಗೆ ಅದು ರಾಮನ ಜೀವನದಲ್ಲಿ ಶ್ರುತವಾಗ್ತದೆ? ಇಲ್ಲಿ ನಾವು ಅದನ್ನು ಕಾಣುವುದಕ್ಕೆ ಸಾಧ್ಯ ಆಗ್ತದೆ. ಇಂತಹ ಒಂದು ವಿಪರ್ಯಾಸದ ಸ್ಥಿತಿ ನೋಡಿ. ಈ ಯುಗ ಯುಗಕ್ಕೆ ಬರುವಾಗ ಧರ್ಮದ ಶೈಥಿಲ್ಯ ಹೇಗಾಗ್ತದೆ ಅಂತ. ರಾಮಾಯಣದಲ್ಲಿ ಮುಂದೆ ಬರ್ತದೆ ಆ ಕಥೆಗಳೆಲ್ಲ. ರಾಮನಿಗೆ ಭರತ ರಾಜ್ಯ ಕೊಡುವಾಗ ರಾಮ ಹೇಳೋದು,
ನನಗೆ ಬೇಡ ಅಂತ, ಭರತ ಹೇಳುವುದು ನನಗೆ ಬೇಡ ಅಂತ. ಅಣ್ಣ ತಮ್ಮಂದಿರಲ್ಲಿ ಎಂತಹ ಒಂದು ವಿಷಯ ಅಂತ ಕೇಳಿದರೆ ಜಾಗಕ್ಕೆ ಗಲಾಟೆ ಇಲ್ಲ. ನನಗಲ್ಲ ನಿನಗೆ ಅಂತ ರಾಮ ಹೇಳುವುದು, ಭರತ ಹೇಳುವುದು ನನಗಲ್ಲ ನಿನಗೆ ಅಂತ. ಅದೇ ದ್ವಾಪರಕ್ಕೆ ಬರುವಾಗ ಪಾಂಡವರು ಮತ್ತೆ ಕೌರವರು ಇಬ್ರು ಹೇಳುದ ಹೌದಾನೆ ನಿಕ್ಕೆಂಕ್ ನಿಕ್ಕದಲ್ಲ ಜೆಂಕ್ ಅಂತ. ಕೌರವರು ಪಾಂಡವರಲ್ಲಿ ಜಾಗಕ್ಕೆ ಗಲಾಟೆ. ಇದು ಯುಗಧರ್ಮ ಅವನತಿ ಆಗುವಾಗ. ಕಲಿಯುಗದಲ್ಲಿ ಹೇಳಿ ಸುಖ ಇಲ್ಲ. ಕಲಿಯುಗದಲ್ಲಿ ಹೇಗೆ ಅಂತ ಕೇಳಿದರೆ ಜಾಗ ಬಿಡಿ, ಅವನ ಒಂದೊಂದು ಸ್ವತ್ತು ಕೂಡ ನನ್ನದು ಅಂತ ಹೇಳಿ ಡೋಂಗಿ ಸೈನ್ ಮಾಡಿ ತಗೊಳ್ಳುವ ಕಾಲ ಇದು. ಅಟ್ಟಶೂಲ ಜನಪದ ಶಿವಶೂಲ ದ್ವಿಜಾನವಿ ಕಾಮಿನ್ಯ ಕೇಶಶೂಲಿನ್ಯ ಸಂಭವಂತಿ ಕಲವಿಯುಗೆ ಅಂತ. ಕಲಿಯುಗದಲ್ಲಿ ಹಾಗಂತೆ. ಯಾವ ಯುಗದಲ್ಲಿ ಬೇಕಿದ್ರೆ ಹೋಗಿ ನೋಡಿ, ಅನ್ನ ಮಾರಿ ಬದುಕಲಿಲ್ಲ, ಹೋಟೆಲ್ ಅಂತ ಇಲ್ಲೇ ಇಲ್ಲ ಕಳೆದ ಯುಗದಲ್ಲಿ. ನೀವು ಬೇಕಿದ್ರೆ ಯಾವ ರಾಮಾಯಣ ಓದಿ, ಯಾವ ಪುರಾಣ ನೋಡಿ, ದೊಡ್ಡ ದೊಡ್ಡ ಕಥಾ ನಾಯಕರು ರಾಮ ಜೋರು ಹಸಿವಾಯ್ತು ಅಲ್ಲಿ ಒಂದು ಹೋಟೆಲ್ಗೆ ಹೋಗಿ ಒಂದಿಷ್ಟು ದುಡ್ಡು ಕೊಟ್ಟು ಊಟ ಮಾಡಿದಂತ ನೋಡಿ. ವನವಾಸಕ್ಕೆ ಪಾಂಡವರು ಹೋದ್ರು, ಅಕ್ಷಯ ಪಾತ್ರೆಯಲ್ಲಿ ಊಟ ಮಾಡಿದ್ದು. ಒಂದು ದುಡ್ಡು ಕೊಟ್ಟು ಒಂದು ಊಟ ಮಾಡಿದ್ದು, ಅನ್ನಕ್ಕೆ ವಿಕ್ರಯ ಆಗಲಿಲ್ಲ. ಅಟ್ಟಶೂಲ ಜನಪದ. ಅನ್ನಕ್ಕೆ ದುಡ್ಡು ಕೊಡುವ ಕಾಲ ಇದ್ರೆ ಅದು ಕಲಿಯುಗ ಮಾತ್ರ. ಅನ್ನ ಬಿಡಿ, ಬಾಟ್ಲಿಗೂ ನೀರಿಗೂ ದುಡ್ಡು ಕೊಡುವ ಕಾಲ. ಹಿಂದೆ ಮನೆಗೆ ಬಂದ್ರೆ ಒಂದು ಮನೆಯಲ್ಲಿ ಪ್ರತಿ ಮನೆಯಲ್ಲಿ ಒಂದು 4 ಜನರಿಗೆ ಆಗುವಷ್ಟು ಊಟ ಇರ್ತಿತ್ತಂತೆ. ಯಾರು ಎಷ್ಟೊತ್ತಿಗೆ ಬಂದರೂ ಮನೆಯಲ್ಲಿ ಊಟ ಇರ್ತಿತ್ತು. ಇದು ವಿಪರೀತ. ಈಗ ಈ ಒಂದು ಕಥೆಯಲ್ಲಿ ಆನಂದ ರೂಪೋ ನಿಷ್ಪರಿಮಾಣ ಏಷ ಯಾಕೆ ಅಂತ ಕೇಳಿದ್ರೆ, ರಾಮ ಹೇಳ್ತಾನೆ ನುಡಿದು ತಪ್ಪುವನಲ್ಲ, ತಂದೆ ಹೇಳಿ ತಪ್ಪುವವಲ್ಲ. ತಂದೆಯ ಋಣವನ್ನು ತೀರಿಸುವುದಕ್ಕೆ ನಾವು 4 ಮಂದಿಗಳು ಕೂಡ ಬಾಧ್ಯರು ಎನ್ನುವ ಹಾಗೆ. ತಂದೆ ಆಸ್ತಿಗೆ ಬೇಕಾಗಿ LIC ಕಟ್ಟಿದ್ದಾರೆ ಅಂತ ಹೇಳಿ ತಾಯಿ ಅಂತ ಹೇಳಿಕೊಂಡು ವಿಷ ಕೊಟ್ಟು ಕೊಂದು LIC ತಗೊಳ್ಳುವ ಕಾಲ ಇದು. ಅವರನ್ನು ಕೊಂದು ನಮಗೆ LIC ಹಣ ಸಿಗ್ತದೆ ಅಂತ. ಅಂಥದ್ರಲ್ಲಿ ಇಲ್ಲಿ ರಾಮ ಹೇಳ್ತಾನೆ, ಈ ಯುಗದ ಸತ್ಯಯುಗದ ಒಂದು ಕಥೆಯಲ್ಲಿ ತಪ್ಪುವುದಿಲ್ಲ. ತಂದೆ ಹೇಳಿದ ಮಾತು ಅದು ನನ್ನ ಮಾತು. ರಾಮ ಆನಂದವನ್ನು ಕೊಡುವವ ಯಾಕೆ ಅಂತ ಕೇಳಿದರೆ, ರಾಮನ ಬದುಕಿನಲ್ಲಿ ಇನ್ನೊಬ್ಬರಿಗೆ ಆನಂದವನ್ನು ಕೊಡುವ ಅಂತಹ ಒಂದು ಸಂದರ್ಭ, ಸಿಂಹಾಸನ ಸಿಗುವ ಸಂದರ್ಭದಲ್ಲಿ ಕೂಡ ರಾಮನಿಗೆ ಸಿಂಹಾಸನದ ವ್ಯಾಮೋಹವೇ ಇಲ್ಲ. ರಾಮ ಹೇಳ್ತಾನೆ ಬೇಡ, ನುಡಿಗೆ ಅವ ತಪ್ಪುವುದಿಲ್ಲ. ಯಾಕೆ ಅಂತ ಕೇಳಿದರೆ, ನಾನು ತಂದೆ ಕೊಟ್ಟಂತಹ ಮಾತನ್ನು ನಾನು ಪೂರೈಸ್ತೇನೆ. ತಂದೆಗೆ ಮಾತು ಕೊಟ್ಟ ಆಗಿದೆ. ತಂದೆ ಮಾತು ಕೊಟ್ಟಾದ್ರೆ ಆ ಮಾತು ನನ್ನ ಮಾತು ಅಂತ ಹೇಳಿ ಆ ಮಾತನ್ನು ತಾನು ಸ್ವೀಕರಿಸ್ತೇನೆ ಅಂತ ಹೇಳಿ ಆ ಮೂಲಕವಾಗಿ ರಾಮ ಒಪ್ಪಿಗೆಯನ್ನು ಕೊಡ್ತಾನೆ. ಅಷ್ಟಾಗುವಾಗ ಅವಳಿಗೆ ಸಂತೋಷ ಆಗ್ತದೆ. ರಾಮ ವನಾಭಿಗಮನಕ್ಕೆ ಹೊರಟು ನಿಲ್ತಾನೆ. ರಾಮ ಹೊರಡುವಾಗ ಹೇಳ್ತಾನೆ, ಜಟಾವಲ್ಕಗಳು ಕಿರೀಟಕ್ಕಿಂತ ಕೀಳೇ. ಹಾಗಿದ್ರೆ ನಾರುಡೆ ಎನ್ನುವುದು ರಾಜಪೋಷಾಕಿಗಿಂತ ಕೀಳೇ. ಜಟಾವಲ್ಕ ಅಂತ ಹೇಳಿದ್ರೆ ನಾನು ಜಟ ಇಟ್ಟರೆ ಅದು ಕಿರೀಟಕ್ಕಿಂತ ಏನು ಕೀಳಾಗುವುದಿಲ್ಲ. ನಾನು ನಾರು ಬಟ್ಟೆಯನ್ನುಟ್ರೆ ರಾಜವಸ್ತ್ರಕ್ಕೆ ಏನು ಕಡಿಮೆ ಆಗುವುದಿಲ್ಲ. ತಂದೆಯ ಮಾತನ್ನು ಉಳಿಸುವುದಕ್ಕೆ ಬೇಕಾಗಿ ನಾನು ಹೊರಡುತ್ತೇನೆ ಅಂತ ಹೇಳಿ ರಾಮ ಪ್ರತಿಜ್ಞಾಬದ್ಧನಾಗುತ್ತಾನೆ. ಅಷ್ಟಾಗುವಾಗ ದಶರಥ ಅದನ್ನೆಲ್ಲ ಕೇಳ್ತಾ ಇರ್ತಾನೆ. ಹೋಗಬೇಡ ರಾಮ ಅಂತ ಅವ ಕೂಗಿ ಹೇಳ್ತಾನೆ. ಆದರೆ ಯಾವ ಕಾರಣಕ್ಕೂ ರಾಮ ಹೇಳ್ತಾನೆ, ಯುಗವೆನ್ನುವುದು ಕ್ಷಣವಾಗ್ತದೆ, ಕೆಲವೊಮ್ಮೆ ಕ್ಷಣವೆನ್ನುವುದು ಯುಗವಾಗ್ತದೆ. 14 ವರ್ಷ ಎನ್ನುವುದು ಕಣ್ಣು ಮುಚ್ಚಿ ತೆರೆಯುವುದರ ಒಳಗೆ ಮುಗಿದು ಹೋಗ್ತದೆ ಜನಕ. ಹಾಗಾಗಿ ನೀವು ತಲೆಬಿಸಿ ಮಾಡಬೇಡಿ, ನಾ ಹೋಗ್ತೇನೆ ಅಂತ ಹೇಳಿ ಅವರನ್ನು ಸಮಾಧಾನಿಸುವಂತಹ ಯತ್ನವನ್ನು ಮಾಡ್ತಾನೆ. ಆದರೆ ಹೊರಡುವ ವಿಷಯ ಕೇಳಿದಾಗ ಸೀತೆ ಅವಳು ಹೇಳ್ತಾಳೆ, ರಮಣ ನೀನಿಲ್ಲದೆ ಇದ್ರೆ ನನಗೆ ಕಾಡು ಅದು ನಾಡಾಗ್ತದೆ, ನೀನಿಲ್ಲದೆ ಇದ್ದ ನಾಡು ಅದು ನನಗೆ ಕಾಡಾಗ್ತದೆ. ಹಾಗಿರುವಾಗ ನಿನ್ನ ಜೊತೆಯಲ್ಲಿ ನಾನೂ ಬರ್ತೇನೆ ಅಂತ ಹೇಳಿ ಹಠ ಹಿಡಿಯುತ್ತಾಳೆ. ಅವಳ ಬದುಕಿನ ಒಂದು ಘಟನೆಯನ್ನು ನೆನಪಿಸಿಕೊಳ್ತಾಳೆ ಸೀತೆ. ಯಾವನೋ ಒಬ್ಬ ಜ್ಯೋತಿಷಿ ಬಂದು ಒಂದು ಬಾರಿ ಸೀತೆಯ ಕೈಯನ್ನು ನೋಡಿ ಹೇಳ್ತಾ ಇದ್ದಂತೆ, ನಿನಗೆ ವನವಾಸದ ಯೋಗ ಉಂಟು ಎನ್ನುವ ಹಾಗೆ. ಆವತ್ತು ಜ್ಯೋತಿಷಿ ಹೇಳಿದಂತಹ ಮಾತು ಇವತ್ತು ಸತ್ಯವಾಗಿದೆ. ನಾನು ಬಂದೇ ಬರ್ತೇನೆ ಅಂತ ಹಠ ಹಿಡಿದು ರಾಮನನ್ನು ಅನುಸರಿಸಿ ಸೀತೆ ಬರುವುದಕ್ಕೆ ಮುಂದುವರಿತಾಳೆ. ಅಷ್ಟಾಗುವಾಗ ಲಕ್ಷ್ಮಣ ಅವ ಬಂದು ಹೇಳ್ತಾ ಇದ್ದಾನೆ, ನಿನ್ನ ನೆರಳಾಗಿ ನಾನು ಬರ್ತಾ ಇದ್ದೇನೆ. ಹೇಗೆ ಅಂತ ಕೇಳಿದರೆ, ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತ ಹೇಳುವುದು ಅಯೋಧ್ಯೆಯಲ್ಲಿ ಒಂದು ಉಪಮೆ ಕೊಟ್ಟಿದ್ದಾರೆ. ಕುದುರೆ ಕಾಲಿನ ಗೊರಸು ಇದ್ದ ಹಾಗೆ ಅಂತ. ಕುದುರೆ ಕಾಲಿನ ಗೊರಸು ಅಂತ ಹೇಳಿದರೆ, ಕುದುರೆ ಆಗಲಿ ಯಾವುದೇ ಚತುಷ್ಪಾದಿ ಪ್ರಾಣಿ ಆಗಲಿ
ಅದಕ್ಕೆ ಗೊರಸು ಎರಡೆರಡು, ಆ ಕಡೆ ಈ ಕಡೆ. ಹೇಗಿತ್ತು ಅಂತ ಕೇಳಿದರೆ ಅವರ ನಡಿಗೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಇವರಿಬ್ಬರನ್ನು ಬಿಟ್ಟು ಅವರು ಒಂದಕ್ಕೊಂದು ಅಗಲುತ್ತಲೇ ಇರಲಿಲ್ಲ. ಅಯೋಧ್ಯೆಯಲ್ಲಿ 4 ಮಕ್ಕಳಿಗೆ 2 ತೊಟ್ಟಿಲಿತ್ತಂತೆ. ಒಂದು ತೊಟ್ಟಿಲಿನಲ್ಲಿ ರಾಮ ಲಕ್ಷ್ಮಣ ಮಲಗುವುದು, ಇನ್ನೊಂದು ತೊಟ್ಟಿಲಿನಲ್ಲಿ ಭರತ ಶತ್ರುಘ್ನರು ಮಲಗುವುದು. ಹೀಗೆ ಅನ್ಯೋನ್ಯವಾಗಿ ನಾವು ಸಾಗಿದವರು. ಯಾವ ಕಾರಣಕ್ಕೂ ನಿನ್ನನ್ನು ಬಿಟ್ಟು ನಾನಿರುವುದಿಲ್ಲ, ನೆರಳೆನ್ನುವುದು ದೇಹವನ್ನು ಬಿಟ್ಟು ಹೇಗೆ ಇರುವುದಕ್ಕೆ ಸಾಧ್ಯ ಆಗ್ತದೆ, ನಾನು ಬರ್ತೇನೆ ಅಂತ ಹೇಳುವಾಗ ಗತ್ಯಂತರ ಇಲ್ಲದೆ ರಾಮ ಒಪ್ಪಿಕೊಳ್ತಾನೆ. ಒಪ್ಪಿಕೊಂಡದ್ದು ಮಾತ್ರ ಅಲ್ಲ, ಲಕ್ಷ್ಮಣನನ್ನು ಅನುಸರಿಸಿ ಸೀತೆಯು ಬರುವುದಕ್ಕೆ ಹೀಗೆ ಒಪ್ಪಿಗೆ ಎನ್ನುವುದು ಸಿಗ್ತದೆ. ಲಕ್ಷ್ಮಣ ಹೋಗಿ ಸುಮಿತ್ರೆಯ ಕಾಲಿಗೆ ಬೀಳ್ತಾನೆ, ಅವನ ತಾಯಿ. ಇಲ್ಲಿ ಗಮನಿಸಬೇಕಾದದ್ದು ಅದು, ರಾಮನಿಗೆ ನಿಜವಾಗಿ ಅನಿವಾರ್ಯವಾಗಿ ಕಾಡಿಗೆ ಹೋಗಲೇಬೇಕು, ಆದರೆ ಲಕ್ಷ್ಮಣನಿಗೆ ಹೋಗಬೇಕಾಗಿಲ್ಲ. ಬೇರೆ ಯಾವ ತಾಯಿ ಆದರೂ ಹೇಳ್ತಿದ್ಲು, ಈ ದಾಯ ಮಾರಾಯ ಪೋಪ ಆಗತ್ತ ಬಂತೆ ನೀ ಅಲ್ಲ ಕುಲ್ಲು ಮುಳ್ಳು ಅಂತ. ಆದರೆ ಆ ತಾಯಿ ಒಂದು ಮಾತು ಹೇಳ್ತಾಳಂತೆ, ಅಯೋಧ್ಯಾಂ ವಿದ್ಧಿ, ಅಯೋಧ್ಯೆಯನ್ನು ಕಾಡನ್ನೇ ಅಡವಿಯನ್ನೇ ಅಯೋಧ್ಯೆ ಅಂತ ತಿಳಿ. ರಾಮಂ ದಶರಥಂ ವಿದ್ಧಿ, ದಶರಥ ಇಲ್ಲ ಅಂತ ಆದ್ರೂ ರಾಮನಲ್ಲಿ ದಶರಥನನ್ನು ಕಾಣು, ನಾನೆಲ್ಲ ಅಲ್ಲಿ, ನನ್ನನ್ನು ಸೀತೆಯಲ್ಲಿ ನೋಡು. ಇದು ಸುಮಿತ್ರೆ ಹೇಳಿದ ಮಾತು. ಇದು ಆ ಕಾಲದ ಕೌಟುಂಬಿಕ ಜೀವನಕ್ಕಿದ್ದ ವ್ಯವಸ್ಥೆ. ಅಂತಹ ಒಂದು ಸಹೋದರಿಯ ಜೀವನ ರಾಮ ಲಕ್ಷ್ಮಣರಲ್ಲಿ ಇತ್ತು. ಇದನ್ನು ಸುಮಿತ್ರೆ ಹೇಳ್ತಾಳೆ. ಸೀತೆ ರಾಮನ ಜೊತೆಯಲ್ಲಿ ಬರ್ತಾಳೆ, ಆದರೆ ಊರ್ಮಿಳೆ ಲಕ್ಷ್ಮಣನ ಹೆಂಡತಿ. ಅವಳಿಗೇನು ಪಾಪ, ಅವಳೇನು ಬೇರೆ ಯಾರಾದ್ರೂ ಹೆಂಡತಿಯರು ಏನು ಹೇಳ್ತಿದ್ರು, ತಾಯಿ ಹೇಳುವುದು ಬಿಡಿ, ಹೆಂಡತಿ ಹೇಳ್ತಿದ್ಲ, ಇರ್ದಾಯ ಬಿಡುದು ಗೋಪಾರು ಯಾಂದಾದ ಮಲ್ಪೋಡ್ರು. ಆಗ ಲಕ್ಷ್ಮಣ ಹೇಳ್ತಾನೆ, ಯಾವ ಕಾರಣಕ್ಕೂ ನಮ್ಮ ಕುಟುಂಬದ ಆ ಹಿರಿಮೆ ಎನ್ನುವುದೇನುಂಟು ಅದನ್ನು ನಾವು ಬಿಟ್ಟುಕೊಡುವ ಹಾಗಿಲ್ಲ. ರಾಮನಿಗಾಗಿ ರಕ್ಷಣೆಗೆ ಬೇಕಾಗಿ ನಾನು ಹೋಗಬೇಕಿದ್ರೆ ಇಲ್ಲಿ ನಿನ್ನ ಅತ್ತೆ ಮಾವಂದಿರನ್ನು ಶುಶ್ರೂಷೆ ಮಾಡುವುದಕ್ಕಾಗಿ ನೀನಿರಬೇಕು ಅಂತ ಹೇಳುವಾಗ ಆ ಊರ್ಮಿಳೆ ಸಂತೋಷದಲ್ಲಿ ಒಪ್ಪಿಕೊಳ್ತಾಳೆ. ಆದರೆ ಒಂದು ಹಾಲಿನ ಬಿಂದಿಗೆಯನ್ನು ಹಾಳು ಮಾಡುವುದಕ್ಕೆ ಒಂದು ಹುಳಿ ಹಿಂಡಿದರೆ ಸಾಕು ಅಂತ ಹೇಳುವ ಹಾಗೆ ಇಷ್ಟೂ ಜನರ ಒಳ್ಳೆಯವರ ಮಧ್ಯದಲ್ಲಿ ಈ ಒಬ್ಬಳು ಮಂಥರೆ ಎನ್ನುವವಳು ಇಷ್ಟು ಮಾಡಿಬಿಟ್ಲು. ಬಹುಶಃ ಒಬ್ಬರು ವಿಮರ್ಶಕರು ಹೇಳ್ತಾರೆ, ಈ ದೇಶದ ಈ ವಾಯುವ್ಯ ಭಾಗದಲ್ಲಿ ಇರುವವರೇ ಮಣೆಹಾಳರು ಅಂತೇಳಿ. ಇಡೀ ರಾಮಾಯಣದ ದಿಕ್ಕನ್ನೇ ಬದಲು ಮಾಡಿದವರು ಮಂಥರೆ ಮತ್ತೆ ಕೈಕೆ. ಇಬ್ಬರು ಈಗಿನ ಅಫಘಾನಿಸ್ತಾನದವರು. ಈಗ ಅಫಘಾನಿಸ್ತಾನ ಯಾವುದುಂಟು ಅಲ್ಲಿಂದಲೇ ಬಂದದ್ದು. ಕೈಕೆಯ ಊರು ಅಫಘಾನಿಸ್ತಾನ. ರಾಮಾಯಣದಲ್ಲಿ ಇಡೀ ಮಹಾಭಾರತವನ್ನು ಹಾಳು ಮಾಡಿದ್ದೇ ಶಕುನಿ, ಮತ್ತೊಬ್ಬ ಶಲ್ಯ ಅಂತ ಒಬ್ಬ ಇದ್ದ. ಆ ಕಾಲದಲ್ಲಿಯೂ ಕೂಡ ಈ ಕೈಕೆ ಮಂಥರೆ ಸೇರಿ ರಾಮನಿಗೆ ವನವಾಸವಾಗುವ ಹಾಗೆ ಮಾಡಿದರು. ಆದರೂ ರಾಮ ಆನಂದ ರೂಪೋ ನಿಷ್ಪರಿಮಾಣ ಏಷ ಎನ್ನುವ ಹಾಗೆ ತನ್ನಿಂದಾಗಿ ಉಳಿದವರಿಗೆ ಆನಂದವನ್ನು ಕೊಡುವಂತಹ ಆ ಪ್ರಯತ್ನದಲ್ಲಿ ಮುಂದುವರಿತಾನೆ. ಹೊರಟು ಹೋಗ್ತಾನೆ. ಎಲ್ಲರಿಗೂ ನಮಸ್ಕರಿಸಿ ಅಯೋಧ್ಯೆಯ ಪ್ರಜೆಗಳು ಎಲ್ಲ ಹಿಂದೆ ಬರ್ತಾರಂತೆ, ಒಬ್ಬರಲ್ಲ ಇಬ್ಬರಲ್ಲ, ಎಲ್ಲರೂ ಕೂಡ ಹೋಗಬೇಡ ಅಂತ ಹೇಳಿಕೊಂಡು. ಆದರೆ ರಾಮನ ಮನಸ್ಸು ವಿಚಲಿತ ಆಗುವುದಿಲ್ಲ. ಕೊನೆಯ ಕ್ಷಣಕ್ಕಾಗುವಾಗ ದಶರಥ ಒಂದು ಮಾತು ಹೇಳ್ತಾನಂತೆ, ಆಯ್ತು ಮಗು, ನೀ ಹೋಗುದಿದ್ರೆ ಹೋಗು, ಒಂದು ತುತ್ತು ಊಟ ಮಾಡಿ ಹೋಗು ನನ್ನ ಜೊತೆ ಅಂತ. ರಾಮ ಅದಕ್ಕೂ ಒಪ್ಪುವುದಿಲ್ಲ. ನೋಡುವವರಿಗೆ ರಾಮ ಕಠೋರನಾಗಿ ಕಾಣ್ತಾನೆ. ಆದರೆ ನಿಜ ಏನು ಅಂತ ಹೇಳಿದರೆ, ಒಂದು ತುತ್ತಿನ ಊಟ ಮತ್ತೆ ನನ್ನನ್ನು ಈ ಸಾಂಸಾರಿಕವಾದ ವ್ಯಾಮೋಹಕ್ಕೆ ಸಿಲುಕಿಸಿ ಎಲ್ಲಿಯಾದರೂ ಇಲ್ಲಿ ನಿಲ್ಲುವ ಹಾಗೆ ಮಾಡಿದರೆ ತಂದೆಯ ಮಾತಿಗೆ ನಾನು ತಪ್ಪಿ ನಡೆದ ಹಾಗಾಗ್ತದೆ. ನನಗೆ ತಂದೆಯ ಮಾತು ಉಳಿಸಿಕೊಡಬೇಕಾದದ್ದು ಮುಖ್ಯ. ರಾಮ ದ್ವಿರ್ನಾಭಿಭಾಷಿತೆ, ರಾಮ ಎರಡು ಮಾತಾಡ್ಲಿಕ್ಕಿಲ್ಲಂತೆ. ರಾಮ ಆಡಿದ ಮಾತು ಒಂದೇ. ಅದೇ ರೀತಿಯಲ್ಲಿ ರಾಮ ಬಿಟ್ಟ ಬಾಣವೂ ಕೂಡ ಹಾಗೆ, ಅದೂ ಒಂದೇ. ಅಂತಹ ರಾಮ ಈ ರೀತಿಯಾಗಿ ತನ್ನ ವಚನಬದ್ಧತೆಯನ್ನು ತೋರಿಸಿ ವನಾಭಿಮುಖವಾಗಿ ಮುಂದುವರಿತಾನೆ. ಹೀಗೆ ಮುಂದುವರಿಯುವಂತಹ ಸಂದರ್ಭದಲ್ಲಿ ಗಂಗಾ ನದಿಯನ್ನು ದಾಟಿ ಮುಂದುವರಿತಾರೆ. ಗಂಗಾ ನದಿಯನ್ನು ದಾಟಿ ಮುಂದೆ ಬರುವಾಗ ಅವರಿಗೆ ಸುಮಂತ್ರ ಬೀಳ್ಕೊಟ್ಟು ಮುಂದುವರಿತಾನೆ. ಪ್ರಜೆಗಳನ್ನು ಬಿಟ್ಟು ರಾಮ ಮುಂದುವರಿದು ಅಲ್ಲಿಗೆ ಬಂದು ಅವ ಮೊದಲಿಗೆ ಹೋಗುವಂತಹ ಜಾಗ ಭರದ್ವಾಜ ಮುನಿಗಳ ಆಶ್ರಮ. ನಡೆದು ಭಾರಧ್ವಜನಾಶ್ರಮದಿಡಿಗೆ
ಬಂಧನದೊಂದು ರಾತ್ರಿಯ ತಡೆದು ಮುನಿಪತಿ ಬೀಳುಗೊಟ್ಟನು ಪಥವ ಮುಂದರು ಹೀಗೆ. ರಾತ್ರಿಯ ತಡೆದು ಮುನಿಪತಿ ಬೀಳುಗೊಟ್ಟನು ಪಥವ ಮುಂದರು ಹೀಗೆ. ಪೊಡವಿಪಾಲಕ ಚಿತ್ರಕೂಟದಿ ಗುಡಿಯ ನಿರ್ಮಿಸಿ ತಮ್ಮ ಗೃಹಿಣಿಯರೊಡನೆ ಫಲದಿಂದ ದಿನಗಳ ಕಳೆವುತ್ತಿದ್ದರೋ. ತಮ್ಮ ಗೃಹಿಣಿಯರೊಡನೆ ಫಲದಿಂದ ದಿನಗಳ ಕಳೆವುತ್ತಿದ್ದಾಗ ವನಾಭಿಮುಖವಾಗಿ ಸಾಗಿದಂತಹ ರಾಮ ಲಕ್ಷ್ಮಣ ಸೀತೆಯರು ಭರದ್ವಾಜ ಮುನಿಗಳ ಆಶ್ರಮದಲ್ಲಿ ತಂಗುತ್ತಾ ಇದ್ದಾರೆ. ಅವರ ಆಹಾರ ಪದ್ಧತಿ ಹೇಗೆ ಅಂತ ಕೇಳಿದರೆ, ವನದಲ್ಲಿ ಸಿಗುವಂತಹ ಫಲಗಳನ್ನು, ಗೆಡ್ಡೆಗೆಣಸುಗಳನ್ನು ತಿಂದು ಬದುಕುವಂತಹ ಒಂದು ಪದ್ಧತಿ. ಋಷಿಗಳ ಸುಂದರವಾದಂತಹ ಆತಿಥ್ಯವನ್ನು ಕೈಗೊಂಡು ಆ ಮೂಲಕವಾಗಿ ಆ ಒಂದು ಭರದ್ವಾಜ ಮುನಿಗಳ ಆಶ್ರಮವನ್ನು ಅವರು ಸ್ವಲ್ಪ ಸಮಯ ಅಲ್ಲಿ ಇದ್ದುಕೊಂಡು ಅಲ್ಲಿಂದ ನೇರವಾಗಿ ಚಿತ್ರಕೂಟ ಅಂತ ಹೇಳುವಂತಹ ಒಂದು ಪರ್ವತದ ಕಡೆಗೆ ಸಾಗಿ ಹೋಗ್ತಾರೆ. ಚಿತ್ರ ವಿಚಿತ್ರವಾದಂತಹ ಮೃಗ ಪಕ್ಷಿಗಳಿಂದ ಕೂಡಿದಂತಹ ಸುಂದರವಾದ ವಾತಾವರಣದಿಂದ ಕೂಡಿದ ಆ ಒಂದು ಚಿತ್ರಕೂಟದಲ್ಲಿ ಸ್ವಲ್ಪ ಸಮಯ ಅಲ್ಲಿ ವಿಶ್ರಾಂತಿಯನ್ನು ಮಾಡುವುದಕ್ಕೆ, ನೆಲೆಗೊಳ್ಳುವುದಕ್ಕೆ ಅಲ್ಲಿ ಒಂದು ಪರ್ಣಕುಟೀರವನ್ನು ಮಾಡಿ ಅಲ್ಲಿ ನೆಲೆಗೊಳ್ಳುತ್ತಾರೆ. ಆದರೆ ಇತ್ತ ಏನಾಗಿದೆ ಅಂತ ಕೇಳಿದರೆ, ಇವರನ್ನು ಬೀಳ್ಕೊಟ್ಟು ಬಂದಂತಹ ಸುಮಂತ್ರ ದಶರಥನಿಗೆ ಬಂದು ಹೇಳ್ತಾನೆ, ರಾಮನನ್ನು, ಲಕ್ಷ್ಮಣನನ್ನು, ಸೀತೆಯನ್ನು ಬಿಟ್ಟು ಬಂದೆ ಅಂತ ಹೇಳುವಾಗ ಆ ಮುನಿಶಾಪದ ಪರಿಣಾಮದಿಂದಾಗಿ ರಾಮ 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 ಅಂತ ಹೇಳ್ತಾ ಊಟವನ್ನು ಮಾಡದೆ 8 ದಿವಸ ಪರ್ಯಂತ ಉಪವಾಸ ಇದ್ದು ದಶರಥ ಪ್ರಾಣವಿಯೋಗವನ್ನು ಮಾಡ್ತಾನೆ. ದಶರಥ ಋಷಿಶಾಪ ನಿಮಿತ್ತದಿಂದಾಗಿ ಪ್ರಾಣವನ್ನು ಕಳೆದುಕೊಳ್ಳಬೇಕಾದ ಸ್ಥಿತಿ ಬರುತ್ತದೆ. ವಶಿಷ್ಠರಿಗೆ ಏನು ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ. ವಶಿಷ್ಠರು ಸುಮಂತ್ರಾದಿಗಳೆಲ್ಲ ಸಮಾಲೋಚನೆಯನ್ನು ಮಾಡಿ ಉತ್ತರ ಕ್ರಿಯಾದಿಗಳನ್ನು ಮಾಡಬೇಕಿದ್ರೆ ಎಲ್ಲ ಮಕ್ಕಳು ಬರಬೇಕು. ಅಷ್ಟು ಹೊತ್ತಾಗುವಾಗ ದಶರಥ ಭರತನನ್ನು ಮತ್ತೆ ಶತ್ರುಘ್ನನನ್ನು ಇಬ್ಬರನ್ನು ಕೂಡ ಕೇಕೆಯ ದೇಶಕ್ಕೆ ಕಳುಹಿಸಿಕೊಟ್ಟಿರ್ತಾರೆ. ಕೈಕೆಯ ತಂದೆಯ ಊರು, ಅಲ್ಲಿ ವಿದ್ಯಾಭ್ಯಾಸಕ್ಕೆ ಅಂತ ಕಳುಹಿಸಿಕೊಟ್ಟಿರ್ತಾರೆ. ಶೀಘ್ರಗಾಮಿಗಳಾದಂತಹ ಅಶ್ವಾರೋಹಿಗಳನ್ನು ಕಳುಹಿಸಿ ಆದಷ್ಟು ಬೇಗ ಭರತ ಶತ್ರುಘ್ನರು ಬರಬೇಕು ಅಂತ ಹೇಳಿ ಕರೆಯನ್ನು ಕೊಡ್ತಾರೆ. ಅವರು ವೇಗವಾಗಿ ಸಾಗಿ ಹೋಗ್ತಾರೆ. ಅತ್ತ ಕೇಕೆಯದಲ್ಲಿ ಭರತನಿಗೆ ರಾತ್ರಿಯೇ ಒಂದು ಸ್ವಪ್ನ ಬೀಳ್ತದೆ. ತಂದೆ ಹೆಣ ಬಿದ್ದ ಹಾಗೆ, ತಂದೆ ಕತ್ತೆಯ ಮೇಲೆ ಕೂತು ದಕ್ಷಿಣಾಭಿಮುಖವಾಗಿ ಪ್ರಯಾಣ ಮಾಡುವ ಹಾಗೆ. ಬೆಳಿಗ್ಗೆ ಏಳುವಾಗ ಈ ಒಂದು ಚಾರಕರು ಬಂದಿದ್ದಾರೆ, ಅಶ್ವಾರೋಹಿಗಳು ಬಂದಿದ್ದಾರೆ, ಅತಿ ಶೀಘ್ರವಾಗಿ ಬರಬೇಕಂತೆ ಎನ್ನುವ ಹಾಗೆ ಅವರ ಸೂಚನೆ ಆಗ್ತದೆ. ಭರತನಿಗೆ ಏನು ಅಂತ ವಿಷಯ ಹೇಳುವುದಿಲ್ಲ, ಆದರೆ ಹೋಗಲೇಬೇಕಾದ ಅನಿವಾರ್ಯತೆ ಇದೆ ಎನ್ನುವ ಹಾಗೆ ಸೂಚಿಸಿದಾಗ ತಡ ಮಾಡದೆ ಭರತ ಹೊರಡುವುದಕ್ಕೆ ಸಿದ್ಧನಾಗ್ತಾನೆ. ಅತಿ ಶೀಘ್ರವಾಗಿ ತಾನೂ ಕೂಡ ವೇಗವಾಗಿ ಸಾಗುವಂತಹ ಒಂದು ಕುದುರೆಯನ್ನೇರಿ ಶತ್ರುಘ್ನನನ್ನು ಜೊತೆ ಸೇರಿಸಿಕೊಂಡು ಅಯೋಧ್ಯೆಯ ಕಡೆಗೆ ವೇಗವಾಗಿ ಸಾಗಿ ಬರ್ತಾ ಇದ್ದಾನೆ. ಸಾಗಿ ಬಂದು ಅಯೋಧ್ಯೆಯಲ್ಲಿ ನೋಡಿದರೆ ಎಲ್ಲ ಕಡೆ ನೀರವವಾದಂತಹ ಮೌನ. ಏನೋ ಒಂದು ಸ್ಮಶಾನ ಮೌನವನ್ನು ಕಂಡಾಗ ಹೆದರಿಕೆ ಆಗ್ತದೆ. ಹೋಗಿ ತಾಯಿಯಲ್ಲಿ ಕೇಳ್ತಾನೆ, ತಂದೆಯಲ್ಲಿ ಎನ್ನುವ ಹಾಗೆ. ಕೈಕೆ ಎಲ್ಲ ವಿಷಯವನ್ನು ಹೇಳ್ತಾಳೆ. ನೀನು ಸಂತೋಷ ಪಡಬೇಕಾದಂತಹ ವಿಷಯ ಮಗ ಅಂತ ಹೇಳುವಾಗ, ನಿನಗೆ ಬೇಕಾಗಿ ರಾಮನನ್ನು ವನವಾಸಕ್ಕೆ ಅಟ್ಟಿದ್ದೇನೆ ಅಂತ ಹೇಳುವಾಗ ತಾಯಿಯ ಮೇಲೆ ಸಿಟ್ಟು ಬರ್ತದೆ. ನೀನೂ ಒಬ್ಬಳು ತಾಯಿಯ, ನೀನು ರಕ್ಕಸಿ, ನೀನು ಹೆಮ್ಮಾರಿ, ನೀನು ನಿನ್ನ ಮಾಂಗಲ್ಯವನ್ನೇ ನೀನು ಕಾಡಿಗೆ ಕಳುಹಿಸಿದೆಯಲ್ಲ ಎನ್ನುವ ಹಾಗೆ ಭರತ ಹಿಗ್ಗಾಮುಗ್ಗ ಬೈತಾನೆ. ಇದಕ್ಕೆ ಕಾರಣ ಯಾರು, ನಿನಗೆ ಇಂತಹ ಪ್ರೇರಣೆ ಕೊಟ್ಟವರು ಯಾರು ಅಂತ ಕೇಳುವಾಗ ಮಂಥರೆಯ ಹೆಸರು ಬರ್ತದೆ. ಅವಳನ್ನು ಹಿಡಿದು ಕೊಲ್ತೇನೆ ಅಂತ ಮುಂದುವರಿಯುವಾಗ ಎಲ್ಲರೂ ಬಂದು ತಡೆಯುತ್ತಾರೆ. ಕೊನೆಗೂ ವಶಿಷ್ಠರು ಬಂದು ಸಮಾಧಾನ ಮಾಡ್ತಾರೆ. ಯಾವ ಕಾರಣಕ್ಕೂ ನೀನು ಈಗ ಏನು ಮಾಡಿಯೂ ಪ್ರಯೋಜನ ಇಲ್ಲ, ತಂದೆಗೆ ಆಗಬೇಕಾದ ಔರ್ಧ್ವದೇಹಿಕ ಕರ್ಮಗಳನ್ನು ನೀನು ಮಾಡಬೇಕು ಅಂತ ಹೇಳಿ ಅವನನ್ನು ಸಮಾಧಾನಿಸ್ತಾರೆ. ಭರತ ಬಹಳ ದುಃಖದಿಂದ ಹೇಳ್ತಾನೆ, ಅಣ್ಣ ಮಾಡಬೇಕಾದಂತಹ ಒಂದು ಈ ಪೈತೃಕದ ಕಾರ್ಯ ನಾನು ಮಾಡಬೇಕಾದಂತಹ ಸ್ಥಿತಿ ಬಂತಲ್ಲ ಅಂತ ಹೇಳಿ ಶ್ರದ್ಧೆಯಿಂದ ಮಾಡ್ತಾನೆ. ಶ್ರಾದ್ದಾದಿ ಕರ್ಮಗಳನ್ನು, ಪಿತೃಗೆ ಪಿಂಡೋದಕವನ್ನು ಕೊಡುವಂತಹ ಕೆಲಸವನ್ನು ಭರತ ಬಹಳ ಕಷ್ಟಪಟ್ಟು ಮಾಡ್ತಾನೆ. ಆದರೆ
ಅವನ ಮನಸ್ಸಿನಲ್ಲಿರುವುದು ರಾಮನನ್ನು ನೋಡಬೇಕು ಎನ್ನುವ ಹಾಗೆ. ರಾಮನನ್ನು ಕಾಣದೆ ನನಗೆ ವಿಶ್ರಾಂತಿ ಇಲ್ಲ. ಅದಕ್ಕೆ ಭರತ ಒಂದು ಕೆಲಸ ಮಾಡ್ತಾನೆ, ನಾನೊಬ್ಬನೇ ಹೋಗುವುದಲ್ಲ, ರಾಮನನ್ನು ಕಾಣಬೇಕಿದ್ರೆ ಅದಕ್ಕೆ ಸಾಕ್ಷಿಗಳಾಗಿ ಇಡೀ ಅಯೋಧ್ಯೆಯ ಜನರೇ ಬೇಕು. ಎಲ್ಲ ಅಯೋಧ್ಯೆಯ ಜನರನ್ನು ಸೇರಿಸಿಕೊಂಡು ನಾನು ಕಾಡಿಗೆ ರಾಮನಿರುವಲ್ಲಿಗೆ ಹೋಗಬೇಕು ಅಂತ ತೀರ್ಮಾನಕ್ಕೆ ಬರ್ತಾನೆ. ಎಂತಹ ಕಠೋರ ತೀರ್ಮಾನ ಭರತನದ್ದು ಅಂತ ಕೇಳಿದರೆ ಭರತನ ಆಜ್ಞೆ ಹೇಗಿರ್ತದೆ ಊರಿನ ಜನರಿಗೆ? ಮರೆದರಿದು ಪುರದೊಳಗೆ ನಿರಂತರ ನರಿಸುವೆನು ದ್ವಿಜರೆಂದು ನೋಡೆನು. ಮರೆದರಿದು ಪುರದೊಳಗೆ ನಿಂತರ ನರಿಸುವೆನು ದ್ವಿಜರೆಂದು ನೋಡೆನು. ಬರಲಿ ಕೌಸಲೆ ಯೌವೆಯರು ಮೊದಲಾಗಿ ಕಾನನಕ್ಕೆ, ಹೊರವಡಲಿ ಸುದತಿಯರು ಸುಮ್ಮನೆ ಮುರುಕಿಸಲು ಹಿಡಿತರಿಸಿ ಬಾಯನು ಹರಿಯೇ ಹೊಯ್ಯುವ ಭಜಿಸಲೈತಕುದೆಂದನ ಭರತ. ಐತಕುದೆಂದನ ಭರತ. ಬ್ರಾಹ್ಮಣರು ಅಂತ ಹೇಳಿ ನೋಡ್ಲಿಕ್ಕಿಲ್ಲ. ಅಯೋಧ್ಯೆಯಲ್ಲಿರುವಂತಹ ಯಾರಿಗೆಲ್ಲ ಆರೋಗ್ಯ ಸರಿ ಉಂಟು ಅವರೆಲ್ಲ ಹೊರಡಬೇಕು. ರಾಮನನ್ನು ಕಾಣುವುದಕ್ಕಾಗಿ ನಾವು ಹೋಗ್ತಾ ಇದ್ದೇವೆ. ನಡೆಯಲಿಕ್ಕೆ ಆಗ್ತದೆ ಅಂತ ಆದರೆ ಎಲ್ಲರೂ ನಡ್ಕೊಂಡು ಬರಬೇಕು. ಆಗದೇ ಇದ್ದವರಿಗೆ ಬೇಕಿದ್ದರೆ ಯಾವ ಒಂದು ವ್ಯವಸ್ಥೆ ಬೇಕಾದರೂ ಮಾಡುವ. ಸ್ವತಃ ಅವನ ರಾಮನ ತಾಯಿಗೆ ದಂಡಿಗೆಯ ವ್ಯವಸ್ಥೆ ಮಾಡ್ತಾನೆ. ಮತ್ತೆ ಉಳಿದವರಿಗೆಲ್ಲ ಆ ಕಾಲದಲ್ಲಿ ವಾಹನ ಯಾವುದು ಅಂತ ಕೇಳಿದರೆ ಕತ್ತೆಗಳಿಂದ ಹೋಗಬೇಕು. ಕತ್ತೆಗಳನ್ನು ಅದರನ್ನು ಏರಿಕೊಂಡು ಹೋಗುವುದು. ಕತ್ತೆಗೆ ಒಂದು ಯಾವ ರಥ ಕಟ್ಟಿ, ರಥದ ಹಾಗಿರುವಂತಹ ಒಂದು ಉಪಕರಣ ಕಟ್ಟಿ ಅದರಿಂದ ಹೋಗುವುದು. ಹೀಗೆ ಇಡೀ ಅಯೋಧ್ಯೆಯನ್ನೇ ಸೇರಿಸಿಕೊಂಡು ಜಾಬಾಲಿ, ವಾಮದೇವ, ವಶಿಷ್ಠ, ಅದೇ ರೀತಿ ಸಿದ್ಧಾರ್ಥಾದಿ ಮಂತ್ರಿಗಳು ಇವರೆಲ್ಲರನ್ನು ಸೇರಿಸಿಕೊಂಡು ಆ ರಾಮನ ದರ್ಶನಕ್ಕೆ ಬೇಕಾಗಿ ಎಲ್ಲರನ್ನೂ ಕೂಡ ಕರೆಕೊಂಡು ಅಯೋಧ್ಯೆಯ ಎಲ್ಲರಿಗೂ ಕೂಡ ಆಜ್ಞೆಯನ್ನು ಮಾಡಿದಂತಹ ಭರತ ಎಲ್ಲರನ್ನೂ ಸೇರಿಸಿಕೊಂಡು ಗಂಗಾ ನದಿಯನ್ನು ದಾಟಿ ಅಲ್ಲಿಂದ ಮುಂದೆ ಭರದ್ವಾಜಾಶ್ರಮಕ್ಕೆ ಬಂದು ಭರದ್ವಾಜ ಮುನಿಗಳಲ್ಲಿಯೇ ಕೇಳ್ತಾನೆ, ರಾಮ ಯಾವ ದಾರಿಯಲ್ಲಿ ಹೋಗಿದ್ದಾನೆ ಎನ್ನುವ ಹಾಗೆ. ಮಂದಾಕಿನಿ ನದಿಯನ್ನು ದಾಟಿ ಅದರ ಆಚೆಗೆ ಇರುವ ಚಿತ್ರಕೂಟದ ಕಡೆಗೆ ರಾಮ ಹೋಗಿದ್ದಾನೆ ಎನ್ನುವ ವರ್ತಮಾನವನ್ನು ತಿಳಿದು ಆ ಮೂಲಕವಾಗಿ ಮತ್ತೆ ಆ ಮಂದಾಕಿನಿ ನದಿಯನ್ನು ದಾಟಿ ಚಿತ್ರಕೂಟದ ಕಡೆಗೆ ಭರತನೂ ಕೂಡ ಬರ್ತಾನೆ. ಭರತ ಬರುವಂತಹ ಸಂದರ್ಭದಲ್ಲಿ ಲಕ್ಷ್ಮಣನಿಗೆ ಪ್ರಾರಂಭದಲ್ಲಿ ದೂರದಲ್ಲಿ ಬರುವಂತಹ ಸೈನ್ಯವನ್ನು ಕಂಡು ಭರತ ಏನೋ ನಮ್ಮ ಮೇಲೆ ಆಕ್ರಮಣ ಮಾಡುವುದಕ್ಕಾಗಿ ಅಯೋಧ್ಯೆಯ ಕೋವಿದಾರ ಧ್ವಜವನ್ನು ಹಿಡ್ಕೊಂಡೇ ಬಂದಿದ್ದಾನೆ ಎನ್ನುವಂತಹ ಸಂಶಯ ಬರುವಾಗ ರಾಮ ಹೇಳ್ತಾನೆ, ನಿನ್ನ ಹಾಗೆ ಅವನು ನನಗೆ ತಮ್ಮ, ಭರತ ಏನು ಎನ್ನುವ ಹಾಗೆ ನನಗೆ ಗೊತ್ತಿದೆ. ಆ ಕಾರಣಕ್ಕಾಗಿ ನೀನು ದುಡುಕುವುದು ಬೇಡ, ಕೈದುವನ್ನು ಕೆಳಗಿಳಿಸು ಎನ್ನುವ ಹಾಗೆ ಲಕ್ಷ್ಮಣನಿಗೆ ಆಜ್ಞೆಯನ್ನು ಮಾಡ್ತಾನೆ. ಲಕ್ಷ್ಮಣ ನಾಚಿ ತನ್ನ ಕೈಯಲ್ಲಿರುವ ಕೈದುವನ್ನು ಕೆಳಗಿಡ್ತಾನೆ. ಅಷ್ಟು ಹೊತ್ತಾಗುವಾಗ ಭರತನು ಬಂದು ಧೊಪ್ಪನೆ ರಾಮನ ಚರಣಕ್ಕೆ ಬೀಳ್ತಾನೆ. ರಾಮ, ನನ್ನಿಂದ ಅಪರಾಧ ಆಯಿತು, ನನ್ನಿಂದ ತಪ್ಪಾಯಿತು ಎನ್ನುವುದಕ್ಕಿಂತಲೂ ನನ್ನ ತಾಯಿಯಿಂದ ಮಹಾ ಅಪರಾಧ ಆಯಿತು. ಇಂತಹ ತಾಯಿ ಯಾರಿಗೂ ಹುಟ್ಟಬಾರದು. ಪ್ರಪಂಚದಲ್ಲಿ ಒಂದು ಮಾತುಂಟು, ಕುಪುತ್ರೋ ಜಾಯತೆ ಲೋಕೆ ಕ್ವಚಿದಪಿ ಕುಮಾತಾನ ಜಾಯತೆ. ಲೋಕದಲ್ಲಿ ಕೆಟ್ಟ ಮಕ್ಕಳಾದರೂ ಹುಟ್ಟಬಹುದಂತೆ, ಆದರೆ ಒಂದು ಕೆಟ್ಟ ತಾಯಿ ಹುಟ್ಟಲಿಕ್ಕಿಲ್ಲ. ಆದರೆ ಅದಕ್ಕೆ ಅಪವಾದ ಅಂತ ಹೇಳಿದರೆ ನಮ್ಮ ತಾಯಿ ಅಂತ ಹೇಳಿ ಭರತ ತಾಯಿಯನ್ನು ದೂಷಿಸ್ತಾನೆ. ಆಗ ರಾಮ ಸಮಾಧಾನದಲ್ಲಿ ಹೇಳ್ತಾನೆ, ಇಲ್ಲ, ಹಾಗೆ ಹೇಳಬೇಡ, ಯಾವ ಕಾರಣಕ್ಕೂ ನೀನು ಹಾಗೆ ಹೇಳಬಾರದು. ಒಂದು ವೇಳೆ ಆ ತಾಯಿ ಕೇಳದೇ ಇರುತ್ತಿದ್ರೆ ಅಚಂದ್ರಾರ್ಕವಾಗಿ ಒಂದು ಕಳಂಕ ನಮ್ಮ ತಂದೆಗೆ ಅಂಟುತ್ತಾ ಇತ್ತು. ಕೊಟ್ಟ ಮಾತನ್ನು ಉಳಿಸದೆ ಅವ ಕೊಟ್ಟ ಮಾತಿಗೆ ತಪ್ಪಿದಂತಹ ಒಬ್ಬ ನೃಪತಿ ಅಂತ ಆಗ್ತಾ ಇದ್ದ. ಯಾವ ಕಾರಣಕ್ಕೂ ನಮ್ಮಲ್ಲಿ ಭೇದ ಇಲ್ಲ. ತಂದೆಯ ಋಣವನ್ನು ತೀರಿಸುವುದಕ್ಕೆ ನಾವು 4 ಜನರು ಕೂಡ ಸಹಭಾಗಿಗಳಲ್ವೋ. ನಾನು ರಾಜ್ಯ ಆಳಿದ್ರೇನು, ನೀನು ರಾಜ್ಯ ಆಳಿದ್ರೇನು, ಇಂತಹ ಮಾತನ್ನು ರಾಮ ಭರತನಿಗೆ ಹೇಳ್ತಾನೆ. ಆಗ ಭರತ ಒಂದು ಮಾತು ಹೇಳ್ತಾ ಇದ್ದಾನೆ, ಕೊಡೆ ಒಂದುಂಟು, ಅದರ ಅಡಿಗೆ ಇನ್ನೊಂದು ಕೊಡೆ ಬೇಕೋ?
ಹೀಗೆ ಪಡಿ ಕೊಡೆಯೇ ಹರಿ ನಿಮ್ಮಡಿಯನೋಲಗಿಸುವಗಿ ರಾಜ್ಯವ ಕೊಡುವರೇ ನಿಮ್ಮಡಿಯನೋಲಗಿಸುವಗೆ ರಾಜ್ಯವ ಕೊಡುವರೇ ಜನನಾಥ ಮಡಿದನೆನಲ್ಕಿ ರಾಘವನ ಒಡಲನುಚ್ಚಳಿಸಿತ್ತು ಶೋಕವು ಕೆಡೆದ ಭರತನ ಮೇಲೆ ಧೊಪ್ಪನೆ ಪಡಿ ಮೊಗದೊಲೊದರಿದನು ಏನು ತರಸ ಬಸವಳಿದ ಪಡಿ ಮೊಗದೊಲೊದರಿದನು ಏನು ತರಸ ಬಸವಳಿದ ಬಸವಳಿದ ಭರತನ ಭಾವೋದ್ವೇಗದ ಮಾತು. ನಾವು ಕೊಡೆ ಹಿಡಿಯುವುದು ಅಂತ ಹೇಳಿದರೆ ಅದು ರಕ್ಷಣೆಗೆ ಬೇಕಾಗಿ, ಬಿಸಿಲು ಮಳೆಗಳಿಂದ ರಕ್ಷಣೆ ಹಿಡಿಯುವುದಕ್ಕಾಗಿ ನಾವು ಕೊಡೆ ಹಿಡಿಯುತ್ತೇವೆ. ಆದರೆ ಸಿತಛತ್ರದ ತಂಪು ಅಂತ ಹೇಳಿದರೆ, ಬೆಳ್ಗೊಡೆ ಅಂತ ಹೇಳಿದರೆ, ನಾವು ರಾಜ ಮರ್ಯಾದೆಗೆ ದೇವರ ಬಲಿ ಉತ್ಸವ ಹಿಡಿಯುವಾಗಲೂ ಬೆಳ್ಗೊಡೆ ಹಿಡಿಯುವ ಕ್ರಮ ಉಂಟು. ಆದರೆ ಚಕ್ರವರ್ತಿ ಪೀಠದಲ್ಲಿ ಬೆಳ್ಗೊಡೆ ಅಂತ ಹೇಳಿದರೆ ಅದು ಚಕ್ರವರ್ತಿ ಪೀಠದ ಸಂಕೇತ. ಅದು ಆ ಬೆಳ್ಗೊಡೆ ಎನ್ನುವುದು ಒಂದೇ ಇರಬೇಕು, ಅದರ ಅಡಿಯಲ್ಲಿ ಇನ್ನೊಂದು ಬೆಳ್ಗೊಡೆ ಯಾಕೆ? ನೀನಿರುವಾಗ ರಾಜ್ಯವನ್ನು ಆಳುವುದಕ್ಕೆ ನಾನು ಯಾರು? ಇವತ್ತು ಏನಾಯಿತು? ತಪ್ಪಿ ನಮ್ಮ ತಾಯಿ ನುಡಿದ ಪರಿಣಾಮದಿಂದಾಗಿ ಇವತ್ತು ನಮಗೆ ತಂದೆ ಇಲ್ಲದಂತಹ ಸ್ಥಿತಿ ಬಂತು ಅಂತ ಹೇಳುವಾಗ ರಾಮನಿಗೆ ತೀವ್ರ ಆಘಾತ ಆಗ್ತದೆ. ತೊಪ್ಪನೆ ಭೂಮಿಯ ಮೇಲೆ ಕುಸಿಯುತ್ತಾನೆ. ಅಯ್ಯೋ ಶಿವನೇ, ಹೀಗಾಗ್ತದೆ ಅಂತ ನಾನು ಭಾವಿಸಿರಲಿಲ್ಲ. ಆದರೆ ತಂದೆಯನ್ನು ಕಳ್ಕೊಳ್ಳಬೇಕಾದಂತಹ ದುಸ್ಥಿತಿ ಬಂತಲ್ಲ ಎನ್ನುವ ಹಾಗೆ ರಾಮನೂ ಕೂಡ ಮಕ್ಕಳ ಹಾಗೆ, ಸಣ್ಣ ಮಗುವಿನ ಹಾಗೆ ಕಣ್ಣೀರು ತುಂಬಿ ಗೋಗರೆದು ಅಳುತ್ತಾ ಇದ್ದಾನೆ. ಪ್ರಪಂಚದಲ್ಲಿ ನಮಗೆ ಹಿರಿಯರ ಮೌಲ್ಯ ಗೊತ್ತಾಗುವುದವರು ಇಲ್ಲದೇ ಇದ್ದಾಗ ಮಾತ್ರ. ಇದುವರೆಗೆ ನಾನು ತಂದೆಯವರಿದ್ದಾರೆ ಎನ್ನುವ ಕಾರಣದಿಂದಾಗಿ ಧೈರ್ಯದಿಂದ ಇದ್ದೆ. ಆದರೆ ನನ್ನ ಜಂಘಾಬಲವೇ ಉಡುಗಿ ಹೋಯಿತು ತಮ್ಮ ಅಂತ ಹೇಳಿ ರಾಮನು ಕೂಡ ಕೂಗುತ್ತಾನೆ. ಆಗ ವಶಿಷ್ಠಾದಿಗಳು ಬಂದು ಸಮಾಧಾನ ಮಾಡ್ತಾರೆ. ಪ್ರಪಂಚದಲ್ಲಿ ನಾವು ಒಂದಾಗುವುದು ದೂರ ಆಗುವುದಕ್ಕಾಗಿ. ನಾವು ಬದುಕುವುದು ಯಾಕೆ ಅಂತ ಕೇಳಿದರೆ, ಬದುಕುವುದು ಒಂದು ದಿವಸ ಸಾಯುವುದಕ್ಕೆ ಬೇಕಾಗಿಯೇ. ಎಲ್ಲರಿಗೂ ಈ ಸತ್ಯ ಗೊತ್ತೇ ಇರುತ್ತದೆ. ಆದರೆ ಸಾವು ಯಾರನ್ನು ಕೇಳಿ ಬರುವುದಿಲ್ಲ. ಹಾಗಂತ ಸಾವಿಗಾಗಿ ನಾವು ಅಳುತ್ತಾ ಕೂತ್ರೆ ನಮಗೆ ಮುಂದಿನ ಬದುಕು ಅದು ದುಸ್ತರವಾಗ್ತದೆ. ಇಡೀ ಅಯೋಧ್ಯ ಪರಿವಾರವನ್ನು ಸಾಕಬೇಕಾದ ಹೊಣೆ ನಿಮಗುಂಟು. ಹಾಗಾಗಿ ಯಾವ ಕಾರಣಕ್ಕೂ ಮುಂದಿನ ಕಾರ್ಯ ಏನುಂಟು ಅದರ ಬಗ್ಗೆ ಆಲೋಚನೆ ಮಾಡುವ ಅಂತ ಹೇಳಿ ರಾಮಚಂದ್ರಮನಿಗೆ ನಿರ್ದೇಶನವನ್ನು ಮಾಡ್ತಾರೆ. ಎಲ್ಲ ಒಂದು ಉತ್ತರ ಕ್ರಿಯಾದಿ ಕರ್ಮಗಳನ್ನು ಭರತ ಮಾಡಿ ಮುಗಿಸಿದ್ದಾನೆ. ಆದರೆ ಹಿರಿಯ ಮಗನಾಗಿ ರಾಮ ಮಾಡದೇ ಇದ್ರೆ ಅದು ಪಿತೃಲೋಕದಲ್ಲಿರುವಂತಹ ಪಿತೃಗಳಿಗೆ ಸಲ್ಲುವುದಿಲ್ಲ ಎನ್ನುವ ಕಾರಣಕ್ಕಾಗಿ ರಾಮ ಮತ್ತೊಮ್ಮೆ ಆ ಮಂದಾಕಿನಿ ನದಿಯಲ್ಲಿ ಮಿಂದು ಆ ಮೂಲಕವಾಗಿ ತರ್ಪಣವನ್ನು ಕೊಡ್ತಾನೆ ಪಿತೃಗಳಿಗೆ, ಮತ್ತು ಪಿಂಡೋದಕವನ್ನು ಕೊಡ್ತಾನೆ. ಯಾವ ಪಿಂಡ ಕೊಡ್ತಾನೆ ಅಂತ ಕೇಳಿದರೆ, ರಾಮ ಆಗ ಯಾವುದನ್ನು ತಿನ್ನುತ್ತಾ ಇದ್ದ, ಪಿಂಡ ಕೊಡುವಾಗ ಕ್ರಮ ಹಾಗೆ ಯಾವುದನ್ನು ಅವರು ಭುಂಜಿಸ್ತಾರೋ ಅದನ್ನೇ ಕೊಡಬೇಕು. ಹಾಗೆ ಇಂಗುದಿ ಹಿಂಡು, ಅದರಿಂದ ಪಿಂಡವನ್ನು ರಾಮ ದಶರಥನಿಗೆ ಕೊಡ್ತಾನೆ. ಕೊಟ್ಟು ಆ ಮೂಲಕವಾಗಿ ಪಿತೃಕಾರ್ಯ ಎನ್ನುವುದೇನುಂಟು ಅದನ್ನು ಯಥಾಸಾಧ್ಯವಾಗಿ ರಾಮ ಮಾಡಿ ಮುಗಿಸ್ತಾನೆ. ಹಾಗೆ ಆ ದಿವಸದ ರಾತ್ರಿಯನ್ನು ಕಳೆದು ಮರು ದಿವಸಕ್ಕಾಗುವಾಗ ಎಲ್ಲ ಬಂದು ಸೇರಿದವರನ್ನು ಮತ್ತೊಮ್ಮೆ ರಾಮ ಒಟ್ಟು ಸೇರಿಸಿ ಭರತನನ್ನು ಕರೆದು ಹೇಳ್ತಾನೆ ರಾಮ, ತಮ್ಮ ಸಾಕು ವನವಾಸ ಎನ್ನುವ ಹಾಗೆ. ವನ ನಿವಾಸವು ಸಾಕು, ರಾಜ್ಯವು ನಿನಗೆ ಸಂತೈಸೆನಲು ಭರತನೋ, ಜನನಿಗಿತ್ತುದ ಮೀರಲಾಗದು
ಬಾರೆ ನಾನೆನಲು ಜನನಿಯರ್ತಿಯ ನಾನು ಸಲಿಸುವೆ ವನದಿ ನಿಮ್ಮಂತೆನಲು ಕೇಳೆ ಅನುಜನಾವಿರಿ ನಿಮಗದೆಂತಧಿಕಾರ ಕೇಳೆಂದ ಅನುಜನಾವಿರಿ ನಿನಗದೆಂತಧಿಕಾರ ಕೇಳೆಂದ ವನ ನಿವಾಸವು ಸಾಕು. ಯಾರಿಗೆ? ನನಗಲ್ಲ, ನಿನಗೆ. ವನ ನಿವಾಸವು ಸಾಕು ಅಂತ ಹೇಳುವುದು ನನಗೆ ವನವಾಸ ಸಾಕು ಅಂತ ಹೇಳಿದ್ದಲ್ಲ. ನೀನು ಬಂದು ಇಷ್ಟು ವಿಷಯ ಹೇಳಿದ್ದಿ, ಇನ್ನು ಸಾಕು, ಇನ್ನು ನೀನು ಹೋಗು. ನನ್ನ ಮಾತನ್ನು ಮೀರದೆ ತಂದೆಯವರ ಮಾತಿಗೆ ಅನುಸಾರವಾಗಿ ಅಯೋಧ್ಯೆಯಲ್ಲಿ ನೀನು ರಾಜ್ಯಪಾರವನ್ನು ಮಾಡು ಎನ್ನುವ ಹಾಗೆ ರಾಮ ಭರತನಿಗೆ ನಿರ್ದೇಶನವನ್ನು ಮಾಡ್ತಾ ಇದ್ದಾನೆ. ಆಗ ಭರತ ಹೇಳ್ತಾನೆ, ಹಿರಿಯನಾದವ ನೀನಿರುವಾಗ ಕಿರಿಯನಾದಂತಹ ನಾನು ಹೀಗೆ ರಾಜ್ಯಪಾರ ಮಾಡುವುದಕ್ಕೆ ಸಾಧ್ಯವಾಗ್ತದೆ? ಅನುಚಾನವಾಗಿ ಬಂದಿರುವಂತಹ ಪರಂಪರೆ ಹೇಗೆ ಅಂತ ಕೇಳಿದರೆ, ಹಿರಿಯ ಭಾಗಿಗಳಾದವರಿಗೆ ಔರಸ ಪುತ್ರನಿಗೆ ಮಾತ್ರ ಸಿಂಹಾಸನವನ್ನು ಏರುವಂತಹ ಅಧಿಕಾರ. ನೀನಿರುವಾಗ ನಾನು ಅದನ್ನು ಆಳುವುದಕ್ಕೆ ಹೇಗೆ ಸಾಧ್ಯವಾಗ್ತದೆ? ಆಗ ರಾಮ ಹೇಳ್ತಾನೆ, ನೀನು ಇರುವುದು ಹೌದು, ನಾನು ಹಿರಿಯನೂ ಹೌದು, ಆದರೆ ನಮಗಿಲ್ಲಿ ಪ್ರಧಾನ ಯಾವುದು ಅಂತ ಹೇಳಿದರೆ ಪಿತೃವಾಕ್ಯ ಪರಿಪಾಲನಾ. ನಮಗಿಂತ ಹಿರಿಯನಾದಂತಹ ನಮ್ಮ ತಂದೆ ಕೊಟ್ಟಂತಹ ಮಾತನ್ನು ಉಳಿಸಬೇಕಾದದ್ದು ಅನಿವಾರ್ಯವಾದದ್ದರಿಂದ ನೀನು ಆಳಲೇಬೇಕು ಅಂತ ಹೇಳ್ತಾನೆ. ಹಾಗಾದರೆ ನೀನೇನು ಮಾಡ್ತಿ ಅಂತ ಕೇಳುವಾಗ, ನಾನಿಲ್ಲಿ ಕಾಡಿನಲ್ಲಿ ನನ್ನ ವನವಾಸವನ್ನು ಮುಗಿಸಿ ಆ ನಂತರದಲ್ಲಿ ಬರ್ತೇನೆ, ಅಲ್ಲಿಯವರೆಗೆ ನೀನು ರಾಜ್ಯಪಾರವನ್ನು ಮಾಡಬೇಕು ತಮ್ಮ ಅಂತ ಹೇಳುವಾಗ ಭರತನ ಕಠೋರ ವಾಕ್ಯ ಹೇಗಿರ್ತದೆ ಅಂತ ಕೇಳಿದರೆ, ನನಗೆ ಈ ಮಾತು ಅಂತ ಆದರೆ ನನಗೆ ಗತಿಯಂತಾದಡೀನೇ ದಿನದವಧಿ ಪರ್ಯಂತ ರಾಜ್ಯವಾ ನಿನಗೆ ಸಲ್ಲಿಸಿದೆನೆಂಬ ಮಾತನು ಕೇಳಿ ಭರತಾಂಕ ಇನ ಕುಲೇಶ್ವರ ಕೇಳು ರಾಜ್ಯವಿದೆನಗೆ ಜನಕ ಜಯರ ಸಮಾನವು ಅನುಭವಿಸಿದರೆ ದೇವರಂಘ್ರಿಗಳಾಣೆ ತನಗೆಂದ ಅನುಭವಿಸಿದರೆ ದೇವರಂಘ್ರಿಗಳಾಣೆ ತನಗೆಂದ ಭರತ ಹೇಳ್ತಾ ಇದ್ದಾನೆ, ಯಾವ ಕಾರಣಕ್ಕೂ ನಿನ್ನ ಪ್ರಸಾದ ಅಲ್ಲದೆ ನಾನು ಅಧಿಕಾರದಿಂದ ಈ ಒಂದು ರಾಜ್ಯ ಆಳ್ತೇನೆ ಅಂತ ಹೇಳುವ ಯಾವ ಒಂದು ಸ್ಥಿತಿಯಲ್ಲಿಯೂ ನಾನಿಲ್ಲ. ನಾನು ನಿನಗೆ ಹಣ್ಣುಕಾಯಿ ಎನ್ನುವ ಹಾಗೆ ರಾಜ್ಯವನ್ನು ಸಮರ್ಪಣೆ ಮಾಡಿದರೆ ನೀದನ್ನು ಮುಟ್ಟಿ ನಿನಗೆ ಪ್ರಸಾದ ಅಂತ ಕೊಟ್ಟಿದ್ದಿ. ದೇವರ ಪ್ರಸಾದ ಅಂತ ಮತ್ತೆ ಕೊಟ್ಟ ಮೇಲೆ ಮತ್ತೆ ಪುನಃ ದೇವರಿಗೆ ಕೊಡ್ಲಿಕ್ಕೆ ಆಗುವುದಿಲ್ಲ, ಮತ್ತೆ ಅದನ್ನು ಹಿಡ್ಕೊಳ್ಳೇಬೇಕು. ಅಂತಹ ಸ್ಥಿತಿಯಲ್ಲಿ ಭರತ ಇದ್ದಾನೆ. ಆಯಿತು, ನನಗೆ ಇದೇ ಗತಿ ಅಂತ ಆದರೆ ಆಗಲಿ, ನಿನಗೆ ಬೇಕಾಗಿ ನಾನು ರಾಜ್ಯಪಾರವನ್ನು ಮಾಡ್ತೇನೆ. ಆದರೆ ಹೇಗೆ ಇರ್ತೇನೆ ಅಂತ ಕೇಳಿದರೆ ನಿನ್ನ ಪ್ರತಿನಿಧಿಯಾಗಿರ್ತೇನೆ. ನೀನು ಕಾಡಿನಲ್ಲಿ ಹೇಗಿರ್ತೀಯೋ, ಹೇಗೆ ಜಟಾವಲ್ಕಗಳನ್ನು ತೊಟ್ಟು ನಾರುಬಟ್ಟೆಯನ್ನುಟ್ಟು ನೀನಿರ್ತೀಯೋ ಅದೇ ರೀತಿಯಲ್ಲಿ ನಾನಿರ್ತೇನೆ. ಯಾವ ಕಾರಣಕ್ಕೂ ನಾನು ರಾಜ ಎನ್ನುವ ಕಾರಣಕ್ಕಾಗಿ ಎಲ್ಲ ರಾಜಮರ್ಯಾದೆಗಳನ್ನು ಹೊಂದಿ ವೈಭೋಗವಾದಂತಹ ಜೀವನವನ್ನು ಸಾಗಿಸುವಂತಹ ಭರತನನ್ನು ನೀನು ಕನಸಿನಲ್ಲಿ ಕೂಡ ಊಹಿಸುವುದು ಬೇಡ. ನೀನು ಕಾಡಿನಲ್ಲಿ ಹೇಗಿರ್ತೀಯೋ ಹಾಗೆಯೇ ನಾನು ನಾಡಿನಲ್ಲಿರ್ತೇನೆ. ಪರಂಪರೆಯಿಂದ ಬಂದಿರುವಂತಹ 18 ಮೆಟ್ಟಿಲಿರುವಂತಹ ದಿವ್ಯವಾದ ಸಿಂಹಾಸನ ಎನ್ನುವುದೇನುಂಟು, ಆ ಸಿಂಹಾಸನವನ್ನು ಯಾವ ಕಾರಣಕ್ಕೂ ನಾನು ಏರುವುದಿಲ್ಲ. ಅದರ ಬದಲಾಗಿ ಅಯೋಧ್ಯೆ ಹತ್ತಿರದಲ್ಲಿಯೇ ಇರುವಂತಹ ನಂದಿಗ್ರಾಮ ಎಂದು ಕರೆಯಲ್ಪಡುವಂತಹ ಗ್ರಾಮದಲ್ಲಿ ಸುಂದರವಾದಂತಹ ಒಂದು ಸಿಂಹಾಸನವನ್ನು ಏರ್ಪಡಿಸಿ ಅದರಲ್ಲಿ ನಾನು ಪಾದುಕೆಗಳನ್ನಿಟ್ಟು, ಆ ಪಾದುಕೆಗಳು ಅದು ನಿನ್ನ ಪಾದುಕೆಗಳು, ನೀನು ಕೊಡುವಂತಹ ಪ್ರಸಾದ ರೂಪವಾದಂತಹ ಪಾದುಕೆಗಳು, ಅದನ್ನು ಕೊಟ್ಟೆ ಅಂತ ಆದರೆ ಅದನ್ನಿಟ್ಟು ರಾಜ್ಯಪಾರವನ್ನು ಮಾಡ್ತೇನೆ. ಹಾಗಾಗಿ ಕೊನೆಯದಾಗಿ ನನ್ನ ಒಂದು ಭಿನ್ನಹ ಏನು ಅಂತ ಕೇಳಿದರೆ, ನಾನು ಕೊಡುವಂತಹ ಈ ಹಾವುಗೆಗಳನ್ನು ಏನುಂಟೋ ನಿನ್ನನ್ನು ಕರೆತರುವುದಕ್ಕಾಗಿ ಚಿನ್ನದ ಹಾವುಗೆಗಳನ್ನು ನಾನು ಹೊತ್ತು ತಂದಿದ್ದೇನೆ. ಅದನ್ನು ಧರಿಸಿ ನೀನು ನನಗೆ ಕೊಡಬೇಕು. ಆ ಮೂಲಕವಾಗಿ ನಾನು
ಹೆಸರು ಹೇಳಿಕೊಂಡು ಅಯೋಧ್ಯೆಯಲ್ಲಿ ರಾಜ್ಯಪಾರವನ್ನು ಮಾಡ್ತೇನೆ ಅಂತ ಹೇಳಿ ಭರತ ದಯನೀಯವಾಗಿ ಹೇಳುವಾಗ ಅದಕ್ಕೆ ಒಪ್ಪುತ್ತಾನೆ ರಾಮ. ಆದೀತು ಎನ್ನುವ ಹಾಗೆ ಅವ ಕಾಲಲ್ಲಿ ಆ ಒಂದು ಹಾವುಗೆಯನ್ನು ಧರಿಸಿ ಭರತನಿಗೆ ಕೊಡ್ತಾನೆ. ಭರತ ಹಿಂತಿರುಗಿ ಅಯೋಧ್ಯೆಯ ಕಡೆಗೆ ಸಾಗ್ತಾನೆ. ಅಯೋಧ್ಯೆಯಲ್ಲಿ ಆ ನಂದಿಗ್ರಾಮ ಎಂದು ಕರೆಯಲ್ಪಡುವಂತಹ ಜಾಗದಲ್ಲಿ ಈ ಒಂದು ಹಾವುಗೆಗಳನ್ನಿಟ್ಟು ಆ ಮೂಲಕವಾಗಿ ರಾಮನ ಪ್ರತಿನಿಧಿಯಾಗಿ ಭರತ ಆ ರಾಜ್ಯಪಾರವನ್ನು ಮಾಡ್ತಾನೆ. ರಾಮ ಇರುವ ಹಾಗೆ ಕಂದಮೂಲಾದಿಗಳನ್ನು ತಿಂದುಕೊಂಡು ಅಯೋಧ್ಯೆಯ ಜನ ಬಹಳಷ್ಟು ಹರ್ಷ ಪಡ್ತಾರೆ. ಎಂತಹ ಒಂದು ಆದರ್ಶ ಆ ಸಹೋದರರನ್ನು ನಾವು ಪಡ್ಕೊಳ್ಳುವ ಹಾಗಾಯಿತು ಎನ್ನುವ ಹಾಗೆ. ಹೀಗಿರುತ್ತಾ ಆ ಚಿತ್ರಕೂಟದಲ್ಲಿಯೇ ಸ್ವಲ್ಪ ಸಮಯ ಇದ್ದರು ರಾಮ ಲಕ್ಷ್ಮಣರು ಸೀತಾ ಸಹಿತವಾಗಿ. ಹೀಗಿರಬೇಕಿದ್ರೆ ಒಂದಾನೊಂದು ದಿವಸ ಅಲ್ಲಿಂದ ಮತ್ತೆ ಹೊರಟು ಹೋಗಬೇಕು ಅಂತ ಹೇಳುವಂತಹ ಒಂದು ಮನಸ್ಸಾಗ್ತದೆ. ಯಾಕಂದ್ರೆ ಒಂದು ಜಾಗ ಅದು ತೀರಾ ನಮಗೆ ದುಃಖವನ್ನು ಕೊಡ್ತದೆ ಅಂತ ಆದರೆ, ದುಃಖದ ಸನ್ನಿವೇಶ ಅಲ್ಲಿ ಉಂಟು ಅಂತಾದ್ರೆ ಆ ಜಾಗದಲ್ಲಿ ಇರಲಿಕ್ಕೆ ಮನಸ್ಸಾಗುವುದಿಲ್ಲ. ಎಲ್ಲರನ್ನು ಕಂಡಂತಹ ಜಾಗ ಚಿತ್ರಕೂಟ, ಅಲ್ಲಿರುವುದು ಸರಿಯಲ್ಲ ಅಂತ ಹೇಳಿಕೊಂಡು ಅಲ್ಲಿಂದ ಬಿಡುವಂತಹ ಒಂದು ತೀರ್ಮಾನಕ್ಕೆ ಬರ್ತಾರೆ. ಮುಂದುವರೆದು ನಾವು ಪ್ರಯಾಣವನ್ನು ಮುಂದುವರಿಸ್ತಾ ಎಲ್ಲಿಯಾದರೂ ಬೇರೆ ಜಾಗ, ಋಷಿಮುನಿಗಳಿರುವಂತಹ, ಯಾರೂ ಬರದೇ ಇರುವಂತಹ ಒಂದು ಜಾಗ, ಅಲ್ಲಿಗೆ ನಾವು ಹೋಗೋಣ ಅಂತ ಹೇಳಿಕೊಂಡು ಮುಂದುವರಿದು ಹೋಗ್ತಾ ಇರ್ತಾರೆ. ಹಾಗೇ ಒಂದು ಕಡೆ ಹೋಗುವಾಗ ವಿಶ್ರಾಂತಿಗಾಗಿ ದಾರಿಯಲ್ಲಿ ರಾಮ ಲಕ್ಷ್ಮಣ ಸೀತಾ ಸಹಿತವಾಗಿ ಮಲಗಿರ್ತಾರೆ. ದಂಡಕಾರಣ್ಯದ ಸಮೀಪಕ್ಕೆ ಬರುವಂತಹ ಆ ದಾರಿಯಲ್ಲಿ ಬರುವಾಗ ಆದಂತಹ ಘಟನೆ ಇದು. ಏನಾಗ್ತದೆ ಅಂತ ಕೇಳಿದರೆ, ಆ ಒಂದು ಕಾಡಿನ ಮಧ್ಯದಲ್ಲಿ ಒಂದು ಕಾಗೆಯ ರೂಪದಲ್ಲಿದ್ದಂತಹ ರಾಕ್ಷಸ ವಾಯಸಾಸುರ, ನಾವು ವಾಯಸ ಅಂತ ಹೇಳಿ ಕಾಗೆಗೆ ಕರೆಯುವುದು, ಅವ ಸೀತೆಯದ್ದಾದ ರೂಪವನ್ನು ನೋಡಿ ಸೀತೆಯನ್ನು ಮೋಹಿಸಿ ಸೀತೆಯನ್ನು ಘಾತಿಸುವುದಕ್ಕೆ, ಸೀತೆಯ ದೇಹ ಸ್ಪರ್ಶವನ್ನು ಮಾಡುವುದಕ್ಕೆ ಅವ ಸೀತೆಯ ದೇಹವನ್ನು ಬಂದು ಬಲವಾಗಿ ಅಪ್ಪಳಿಸ್ತಾನೆ. ಮಲಗಿದ್ದಂತಹ ಸೀತೆ ಆಗ ವಿಶ್ರಾಂತಿಯಲ್ಲಿದ್ದಂತಹ ಹೊತ್ತು ಕಿಟಾರನೆ ಕಿರಿಚಿಕೊಳ್ತಾಳೆ. ಹಾ ಅಂತ ಹೇಳುವಾಗ ಈ ಕಾಗೆ ಘೋರ ರೂಪದಲ್ಲಿ ತನ್ನ ರೆಕ್ಕೆಯನ್ನು ಬಡೀತಾ ಸೀತೆಯನ್ನು ಕಂಡು ದೃಷ್ಟಿಯನ್ನಿಟ್ಟು ಅವಳನ್ನು ಕಾಮದೃಷ್ಟಿಯಿಂದ ಕಾಣುತ್ತಾ ಇರ್ತದೆ. ಆಗ ರಾಮ ಭರ್ತ ಎನ್ನುವ ಹೆಸರಿಗೆ ಅನುಗುಣವಾಗಿ, ಯಾಕಂದ್ರೆ ಹೆಂಡತಿಯನ್ನು ರಕ್ಷಣೆ ಮಾಡುವುದು ಗಂಡನ ಹೊಣೆ. ಗಂಡನಿಗೆ ಭರ್ತ ಎನ್ನುವ ಹೆಸರು ಬರುವುದೇ ಯಾಕೆ ಅಂತ ಕೇಳಿದರೆ, ಹೆಂಡತಿಯನ್ನು ನಾನು ರಕ್ಷಿಸ್ತೇನೆ ಎನ್ನುವ ಕಾರಣಕ್ಕಾಗಿ. ಆ ಹೊಣೆಯನ್ನು ಅರಿತಂತಹ ರಾಮ ಏನು ಮಾಡ್ತಾನೆ ಅಂತ ಕೇಳಿದರೆ, ಬಾಣದಲ್ಲಿ ಗುರಿಯನ್ನು ಹುಡುತ್ತಾ ಇದ್ದಾನೆ. ಗುರಿಯ ನಿತ್ತೆನು ನಯನ ಹೊಂದನು ಹರಣದಾನವನೀಯ ಬೇಕಿನೇ. ಗುರಿಯ ನಿತ್ತೆನು ನಯನ ಹೊಂದನು ಹರಣದಾನವನೀಯ ಬೇಕೆನೆ. ಉರಿದುಕೊಳ್ಳುತ್ತ ಹೊಟ್ಟಿ ಹಾರಿತು ದೇವ ಕರುಣಿಸಿದ. ಎರಡು ಕಡೆಗೊಂದಕ್ಷಿ ಕಾಣುತ್ತ ಬರಲಿ ಎಂದ ಭಯವನು ಕರುಣಿಸಿ. ಎರಡು ಕಡೆಗೊಂದಕ್ಷಿ ಕಾಣುತ್ತ ಬರಲಿ ಎಂದ ಭಯವನು ಕರುಣಿಸಿ. ಕರವ ಬೀಸಲು ಬಾಳು ಬದುಕಿದೆನೆಂದು ಕಳಹೋದ. ಬಾಳು ಬದುಕಿದೆನೆಂದು ಕಳಹೋದ. ರೆಕ್ಕೆಯನ್ನು ಬಿಚ್ಚಿ ಹಾರುತ್ತಿರುವಂತಹ ಈ ಒಂದು ಘೋರ ರೂಪದ ವಾಯಸಾಸುರನನ್ನು ಕಂಡಂತಹ ರಾಮ ತನ್ನದಾದಂತಹ ಧೃತಿಯ ಧನುವಿಗೆ ಮೌರ್ವಿಯನ್ನೇರಿಸುವುದರ ಜೊತೆಯಲ್ಲಿ ಅದನ್ನು ಪ್ರಾಯೋಗಿಕವಾಗಿ ಕೈಯಲ್ಲಿರುವಂತಹ ಧನುಸ್ಸನ್ನು ಎತ್ತಿ ಹಿಡಿದು ನಿಷಂಗದಿಂದ ಯೋಗ್ಯವಾದ ಬಾಣವೊಂದನ್ನು ತೆಗೆದು ಅದರ ಕಣ್ಣನ್ನೇ ಗುರಿಯಾಗಿಸಿ ಬಾಣ ಪ್ರಯೋಗವನ್ನು ಮಾಡ್ತಾನೆ. ಮಾಡಿ ಅದರ ಒಂದು ಕಣ್ಣನ್ನೇ ತೆಗೆದು ಬಿಡ್ತಾನೆ. ಆಗ ಗುರಿಯನ್ನು ತಾಳಲಾರದೆ ಆ ವಾಯಸಾಸುರ ಬಂದು ರಾಮನಲ್ಲಿ ಕ್ಷಮೆಯನ್ನು ಕೇಳ್ತಾನೆ. ನನ್ನ ಪ್ರಾಣವನ್ನು ಉಳಿಸಿಕೊಡಬೇಕು ಅಂತ ಹೇಳುವಾಗ ರಾಮ ಪ್ರಾಣದಾನವನ್ನು ಮಾಡ್ತಾನೆ. ಇಲ್ಲಿಂದ ತೊಲಗು ಅಂತ ಹೇಳ್ತಾನೆ. ಆವತ್ತಿನಿಂದ ತೊಡಗಿ ಇದೊಂದು ಕತೆ, ಇದೊಂದು ನಿಜ. ನಾವೆಲ್ಲ ಕಾಗೆ ನೋಡ್ತೇವೆ. ಈ ಕಾಗೆ ಅದಕ್ಕೆ ಎಷ್ಟು ಕಣ್ಣುಂಟು? ಕಾಗೆಗೆ ಒಂದೇ ಕಣ್ಣಿರುವುದು.
ಇದು ಜೀವ ಜಗತ್ತಿನ ಒಂದು ರಹಸ್ಯ ವಿಶೇಷ. ಕಾಗೆ ಅದಕ್ಕೆ ಕಣ್ಣು ಆ ಕಡೆಗೆ ಈ ಕಡೆಗೆ ನೋಡ್ಲಿಕ್ಕೆ ಎರಡು ಇದ್ದ ಹಾಗೆ ಕಾಣುತ್ತದೆ. ಆದರೆ ನಮ್ಮ ಕಣ್ಣಲ್ಲಿರುವಂತಹ ಕಪ್ಪಿನ ಅಕ್ಷಿ ಗುಡ್ಡೆ ಅಂತ ನಾವೇನು ಹೇಳ್ತೇವೆ, ಅದು ಕಾಗೆಗೆ ಒಂದೇ ಇರುವುದು. ಅದು ಆ ಕಡೆ ನೋಡುವಾಗ ಹೀಗೆ ಮಾಡ್ತದೆ, ಈ ಕಡೆ ನೋಡುವಾಗ ಹೀಗೆ ಮಾಡ್ತದೆ. ಕಾಗೆ ಹೋಗುವುದು ನೋಡಿ, ಅದು ನೇರ ಹೋಗುವುದೇ ಇಲ್ಲ, ಅದು ಹೀಗೆ ಹೋಗುವುದು, ಸೈಡ್ಗೆ ಹೋಗುವುದು. ಅಂದ್ರೆ ಕಾಗೆಗೆ ಇರುವುದು ಒಂದೇ ಕಣ್ಣು ಗುಡ್ಡೆ. ಇದು ಕಾರಣ ಏನು ಅಂತ ಹೇಳಿದ್ರೆ, ಆ ಕಾಲದಲ್ಲಿ ರಾಮಚಂದ್ರಮ ಬಾಣ ಬಿಟ್ಟು ಹೀಗೆ ಮಾಡಿದ್ದಾನೆ ಎನ್ನುವಂತಹ ಒಂದು ಪ್ರತೀತಿ. ಹಾಗೆ ರಾಮದೇವರು ಆ ಕಾಗೆಗೆ ಒಕ್ಕಣ್ಣನಾಗಿ ಮಾಡಿ ಆ ಮೂಲಕವಾಗಿ ಆ ಕಾಗೆಯನ್ನು ವಾಯಸಾಸುರನಿಗೆ ಪ್ರಾಣದಾನವನ್ನು ರಾಮದೇವರು ಕೊಡ್ತಾರೆ. ಹೀಗೆ ಅಲ್ಲಿರುವಂತಹ ಋಷಿಮುನಿಗಳೆಲ್ಲ ಹೇಳ್ತಾರೆ, ಸೀತೆಯನ್ನು ಮತ್ತು ರಾಮನನ್ನು ಕಾಗೆ ಮುಟ್ಟಿದೆ ಅಂತ. ಕಾಗೆ ಮುಟ್ಟಿದ್ರೆ ಅದು ಭ್ರಷ್ಟ ಆಯಿತು ಅಂತ ಅರ್ಥ. ಸಾಮಾನ್ಯವಾಗಿ ಮನೆಗೆ ಒಗ್ಗದೇ ಇರುವ ಸ್ಥಿತಿಯಲ್ಲಿ ಸಣ್ಣ ಮಕ್ಕಳಿಗೆ ಹೇಳುವುದುಂಟು, ಅವು ಕಕ್ಕೆ ಮುಟ್ಟುವುದಕ್ಕೆ ಅಂಚೆ ಅದು ಮುಟ್ರೆ ಬಲ್ಲಿತ್ತು. ಹಾಗೆ ಅದೊಂದು ಭ್ರಷ್ಟತೆಯ ಸಂಕೇತ. ಏನಿದಕ್ಕೆ ಪರಿಮಾರ್ಜನೆ ಅಂತ ಹೇಳುವಾಗ ಋಷಿಮುನಿಗಳು ಹೇಳ್ತಾರೆ, ತೀರ್ಥ ಸ್ನಾನವನ್ನು ಮಾಡಬೇಕು ಎನ್ನುವ ಹಾಗೆ. ಎಲ್ಲಿ ತೀರ್ಥ ಸ್ನಾನ ಮಾಡುವುದು? ಕಾಡು, ಎಲ್ಲಾ ಕಡೆಯ ತೀರ್ಥ ಸ್ನಾನ ಮಾಡುವುದಕ್ಕೆ ಕಷ್ಟ. ಅದಕ್ಕೆ ಅನುಕೂಲ ಶಾಸ್ತ್ರ ವಿಧಾನವಾಗಿ ರಾಮದೇವರು ವಿಂಧ್ಯಾಟವಿಯಲ್ಲಿ ಮುಂದುವರಿದು ಸೀತೆಯ ಜೊತೆಯಲ್ಲಿ ಹೋಗಿ ತದ್ವಿಧಾ ನದಿ ಅಂತ ಹೇಳಿ ಕವಿ ಹೇಳಿದ್ದಾರೆ. ತದ್ವಿಧಾ ನದಿ ಅಂತ ಹೇಳಿದರೆ ಅದು ಅನುಕೂಲ ಶಾಸ್ತ್ರ. ನಾವು ಮನೆಯಲ್ಲಿ ಕೂಡ ತೀರ್ಥ ಸ್ನಾನ ಮಾಡ್ಲಿಕ್ಕೆ ಆಗ್ತದೆ. ಮನೆಯ ಬಾವಿಯ ನೀರನ್ನೇ ತೆಗೆದು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಸನ್ನಿಧಿಂ ಜಲೇಸ್ಮಿನ್ ಕುರು ಅಂತ ಹೇಳಿ ಸ್ನಾನ ಮಾಡಿದರೂ ಅದು ತೀರ್ಥ ಸ್ನಾನದ ಪುಣ್ಯಕ್ಕೆ ಸಮಾನ. ಹಾಗೆ ರಾಮದೇವರು ಆ ತೀರ್ಥ ಸ್ನಾನಾದಿಗಳನ್ನು ಸೀತಾ ಸಹಿತವಾಗಿ ಮಾಡಿ ಆ ಕಾಡಿನಲ್ಲಿ ಮುಂದುವರಿಯಬೇಕಿದ್ರೆ ಏನಾಗ್ತದೆ ಅಂತ ಕೇಳಿದರೆ ಒಂದು ಘಟನೆ ನಡೆದು ಹೋಗ್ತದೆ. ಒಬ್ಬ ಅಸುರ ವಿರಾಧ ಅಂತ ಹೇಳುವ ಅಸುರನೊಬ್ಬ ವಿರಾಧನೆಂಬವ ಬಿಸಜವದನೆಯ ಕಣ್ಣು ಕಾಮಿಸಿಯೇ ಕುಸುಮ ಶರದಲ್ಲಿ ನೊಂದು ಗಿಂದಿಗ ರಮೆಯ ಕೈದುಡುಕಿ ಹುಸಿಕನಂಬರ ಕುಗಿದು ನೆಗೆದನು ದಿಸಿಗೆ ಪಾಯ್ಬಿಟ್ಟೊರಲೆ ಭೂಸುತೆ ಯೊಸಗೆ ಗಂಬನಿಯಿಂದ ಗೋಳಿಡುತ್ತಿರಲು ಹರಿಕಂಡ ಗಂಡು ಮಕ್ಕಳು ಹೋಗುವುದೇ ಕಷ್ಟ, ಅಂಥದ್ರಲ್ಲಿ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಎಲ್ಲಿ ಹೋಗುವುದಿದ್ರೆ ಎಷ್ಟು ರಕ್ಷಣೆ ಕೊಟ್ಟರೂ ಕಡಿಮೆ. ಕಾಡದಾರಿಯಲ್ಲಿ ಸಾಗುತ್ತಿರುವಂತಹ ಹೊತ್ತಿನಲ್ಲಿ ಮತ್ತೆ ಮತ್ತೆ ಸೀತೆಯನ್ನು ರಕ್ಷಿಸಬೇಕಾದಂತಹ ಹೊಣೆ ರಾಮನಿಗೆ ಬರ್ತದೆ. ವಿರಾಧ ನಾಮಕನಾದಂತಹ ರಾಕ್ಷಸನೊಬ್ಬ ಸೀತೆಯನ್ನು ಕಂಡು ಸೀತೆಯ ಮೇಲೆ ವ್ಯಾಮೋಹಗೊಂಡು ಮತ್ತೊಮ್ಮೆ ಸೀತೆಯನ್ನು ಕೆಣಕುವುದಕ್ಕಾಗಿ ಸೀತೆಯನ್ನು ಅಪಹರಿಸಿ ಮಾಯಾರೂಪದಿಂದ ಬಂದು ಆಕಾಶ ಮಾರ್ಗವಾಗಿ ಒಯ್ಯುತ್ತಾ ಹೋಗ್ತಾನೆ. ಸೀತೆ ಎಲ್ಲಿದ್ದಾಳೆ ಅಂತ ಕಣ್ತೆರೆದು ನೋಡುವಾಗ ಆಕಾಶದಲ್ಲಿ ರಾಕ್ಷಸನ ಹಿಡಿತದಲ್ಲಿ ಸೀತೆ ಇರುವುದನ್ನು ಕಾಣ್ತಾನೆ ರಾಮ. ಆದರೆ ಅಚಿಂತ್ಯವಾದಂತಹ ಶಕ್ತಿಯನ್ನು ಹೊಂದಿರುವಂತಹ ರಾಮಚಂದ್ರಮ ವಿಜೃಂಭಕಾದಿ ಅಸ್ತ್ರಗಳನ್ನು, ವಿಶೇಷವಾಗಿ ವೃಷಾಶ್ವದತ್ತವಾದಂತಹ ಅಸ್ತ್ರಗಳನ್ನು ವಿಶ್ವಾಮಿತ್ರರ ಮೂಲಕವಾಗಿ ಸಂಗ್ರಹಿಸಿದಂತಹ ಪುಣ್ಯಾತ್ಮನಾಗಿರ್ತಾನೆ. ರಾಮಚಂದ್ರಮ ತಕ್ಷಣದಲ್ಲಿಯೇ ಭೈರವಾಸ್ತ್ರ ಎಂದು ಕರೆಯಲ್ಪಡುವ ದಿವ್ಯವಾದ ಅಸ್ತ್ರವನ್ನು ತೆಗೆದು ವಿರಾಧನಿಗೆ ಪ್ರಯೋಗ ಮಾಡ್ತಾನೆ. ಪರಿಣಾಮ ಏನಾಗ್ತದೆ ಅಂತ ಕೇಳಿದರೆ ಆಕಾಶದಲ್ಲಿದ್ದಂತಹ ರಾಕ್ಷಸ ಧರೆಗೆ ಬೀಳ್ತಾನೆ. ಸೀತೆಗೆ ಕೊಂಚವೂ ನೋವಾಗದ ಹಾಗೆ ರಾಮಚಂದ್ರಮ ಧರೆಗೆ ಇಳಿಸ್ತಾನೆ. ರಾಮನದ್ದಾದಂತಹ ಕರಸ್ಪರ್ಶ, ರಾಮನದ್ದಾದ ಬಾಣಸ್ಪರ್ಶ, ಇದು ಎರಡೂ ಆದ ಕಾರಣದಿಂದಾಗಿ ಆ ವಿರಾಧನಿಗೆ ಮೋಕ್ಷ ಉಂಟಾಗ್ತದೆ. ವಿಷಯ ಏನು ಅಂತ ಹೇಳಿದರೆ, ಆ ವಿರಾಧನು ಕೂಡ ಒಬ್ಬ ಶಾಪಗ್ರಸ್ತನಾದವ. ಏನಾದ ಅಂತ ಕೇಳಿದರೆ, ಹರಿಯದ್ದಾದಂತಹ ಒಂದು ಕರಸ್ಪರ್ಶದಿಂದ ಹರಿಯ ಕರಸೋಂಕಿಂದ ಶಾಪವು ಸರಿ ತುಂಬುರು ದಿವ್ಯ ರೂಪವಾ ಧರಿಸಿ. ಹರಿಯ ಕರಸೋಂಕಿಂದ ಶಾಪವು ಸರಿಯೇ ತುಂಬುರು ದಿವ್ಯ ರೂಪವ ಧರಿಸಿ ಹರಿ ಶರಣೆನುತ ಪದದಲ್ಲಿ ಬಿದ್ದು ಕೈ ಮುಗಿದ. ಹರಿ ಶರಣೆನುತ ಪದದಲ್ಲಿ ಬಿದ್ದು ಕೈ ಮುಗಿದ. ವರುಷವಾಯ್ತರುವತ್ತು ಸಾವಿರ ವರಧನಪ ಶಾಪದಲ್ಲಿ ಬೆಂದೆನು.
ಕರುಣಿಸೆನಗಾಂ ಧನ್ಯನಾದೆನು ನೇಮವೇ ಎಂದ. ಕರುಣಿಸೆನಗಾಂ ಧನ್ಯನಾದೆನು ನೇಮವೇ ಎಂದ. ಶಾಪಗ್ರಸ್ತವಾದಂತಹ ಒಬ್ಬ ಗಂಧರ್ವನಾಗಿದ್ದ ಈ ವಿರಾಧನೆಂಬವ, ನಾವು ಇಲ್ಲಿ ಗಮನಿಸಬೇಕಾದ ವಿಷಯ ಏನು ಅಂತ ಹೇಳಿದರೆ, ನಾವು ಕೈಕೆಯನ್ನು ಬೈತೇವೆ ಕೆಲವೊಮ್ಮೆ, ಅಯ್ಯೋ ಹೀಗೆ ಮಾಡಿದ್ದರಿಂದಾಗಿ ರಾಮನಿಗೆ ವನವಾಸ ಬಂತಲ್ಲ ಅಂತ. ಆದರೆ ದಿಕ್ಕು ದೇಶ ಕಾಲ ಕರ್ಮ ಈ ನಾಲ್ಕರ ಬಂಧುತ್ವ ಇಲ್ಲದೇ ಇದ್ದವನನ್ನು ಭಗವಂತ ಅಂತ ಕರೆಯುವುದು ಯಾಕೆ? ದೇವರು ಮಾಡುವುದು ಎಲ್ಲ ಲೀಲೆಗೆ ಬೇಕಾಗಿ. ಒಂದು ವೇಳೆ ಕೈಕೆ ಹಾಗೆ ಮಾಡದೆ ಅವನು ರಾಮ ಅಯೋಧ್ಯೆಯಲ್ಲೇ ಇರುತ್ತಿದ್ರೆ ಇವರಿಗೆಲ್ಲ ಈ ಒಂದು ಮೋಕ್ಷ ಸಿಕ್ತಿತ್ತ? ಈ ವಿರಾಧನಿಗೆ ಮೋಕ್ಷ ಸಿಗ್ತಾ ಇತ್ತ? ಆ ನಂತರದ ಒಂದೊಂದು ಘಟನೆಗಳಲ್ಲಿ ಅವರಿಗೆಲ್ಲ ಮೋಕ್ಷ ಸಿಗ್ತಾ ಇತ್ತ? 60,000 ವರ್ಷ ಕುಬೇರನ ಶಾಪದಿಂದಾಗಿ ರಾಕ್ಷಸನಾಗಿದ್ದ ಈ ವಿರಾಧನೆಂಬವ, ತುಂಬುರು ಅಂತ ಹೇಳುವಂತಹ ಒಬ್ಬ ಗಂಧರ್ವ, ಕುಬೇರನ ಶಾಪಕ್ಕೆ ಸಿಕ್ಕಿ ರಾಮನಿಂದಲೇ ನಿನಗೆ ಶಾಪ ವಿಮೋಚನೆ ಅಂತ ಹೇಳಿ ಆ ಶಾಪವನ್ನು ಹೊಂದಿ ಅಲ್ಲಿದ್ದ. ಸೀತೆಯನ್ನು ವ್ಯಾಮೋಹಿಸಿದ ನೆವನದಿಂದಾಗಿ ಅವನ ಬದುಕಿನಲ್ಲಿ ಅವನಿಗೆ ಮೋಕ್ಷ ಸಿಕ್ಕಿತು. ಈಗ ಹೇಳಬೇಕು ನಾವು, ಕೈಕೆ ಮಾಡಿದ್ದು ಒಳ್ಳೆಯದಾ ಕೆಟ್ಟದ್ದ? ಅವಳು ಮಾಡಿದ್ದರಿಂದ ಹೀಗಾಯಿತು. ಹಾಗಾಗಿ ನಿಮಿತ್ತ ಮಾತ್ರವಾಗಿ ಕೈಕೆ ಕಾಣ್ತಾಳೆ. ನಾವು ರಮತೇ ತೇನ ರಾಮ ಅಂತ ಹೇಳುವಾಗ ಯಾಕೆ ರಾಮ ರಮಣನಾಗ್ತಾನೆ? ಹೀಗೆ ಇಲ್ಲಿ ಶಾಪಗ್ರಸ್ತನಾದವನ ಬದುಕಿಗೆ ರಾಮ ವರಪ್ರದಾಯಕನಾದದ್ದರಿಂದ ಅವನ ಬದುಕಿನಲ್ಲಿ ರಾಮ ರಮತೆ ತೇನ ರಾಮ ಅಂತ ಅವನ ಯೋಗ್ಯತೆಯನ್ನು ಎತ್ತರಿಸುವ ಹಾಗಾಗ್ತದೆ. ಹೀಗೆ ಆ ವಿರಾಧವಧೆಯನ್ನು ಮಾಡಿ ಅಲ್ಲಿಂದ ಮುಂದುವರೆದು ಅಗಸ್ತ್ಯನ ಆಶ್ರಮವನ್ನು ರಾಮ ಸೇರ್ತಾನೆ. ಅದಕ್ಕಿಂತ ಮೊದಲು ಶರಭಂಗ ಋಷಿಗಳ ಆಶ್ರಮವನ್ನು ಸೇರ್ತಾನೆ. ಹೀಗೆ ಋಷಿಗಳನ್ನು ಕಂಡು ಮಾತಾಡ್ತಾ ಮಾತಾಡ್ತಾ ದಂಡಕಾರಣ್ಯ ಇರುವಂತಹ ಜಾಗ ಯಾವುದು ಎನ್ನುವ ಹಾಗೆ ಕೇಳ್ತಾ ಮುಂದುವರೆದು ಬಂದು ದಂಡಕಾರಣ್ಯದ ಹತ್ತಿರಕ್ಕೆ ಬರ್ತಾರೆ. ಮಿಥಿಲೆಯಲ್ಲಿ ಅಂದರೆ ಈಗಿನ ನೇಪಾಳದಲ್ಲಿರುವಂತಹ ಸೀತೆ ಈಗಿನ ಉತ್ತರ ಪ್ರದೇಶದಲ್ಲಿರುವಂತಹ ಅಯೋಧ್ಯೆಯ ರಾಮನನ್ನು ಮದುವೆಯಾಗಿ ಅಲ್ಲಿನ ವನ ಗಮನವನ್ನು ಮಾಡ್ತಾ ಈಗಿನ ಮಹಾರಾಷ್ಟ್ರದ ನಾಸಿಕ್ ಅಂತ ನಾವೇನು ಕರೀತೇವೆ, ಆ ನಾಸಿಕ್ ಅಂತ ಹೇಳುವ ಜಾಗದಲ್ಲಿ ಗೋದಾವರಿ ನದಿಯ ತೀರಕ್ಕೆ ಬಂದು ಅಲ್ಲಿ ನೆಲೆಸ್ತಾರೆ. ರಾಮಾಯಣ ಅಂತ ಹೇಳಿದರೆ, ಲೋಕಾಭಿರಾಮತ್ವ ಅಂತ ಹೇಳಿದರೆ ಇಡೀ ಭರತಖಂಡದ ಉದ್ದವನ್ನು ಪ್ರಯಾಣ ಮಾಡಿದ್ದು. ನಿಜವಾಗಿ ಭಾರತವನ್ನು ಜೋಡಿಸುವ ಯಾತ್ರೆ ಮಾಡಿದ್ಯಾರು ಅಂತ ಕೇಳಿದರೆ, ಒಂದು ಆ ಕಾಲದಲ್ಲಿ ರಾಮ, ಶಂಕರಾಚಾರ್ಯರು. ರಾಮ ಮಾಡಿದ್ದಾನೆ ಯಾಕೆ ಅಂತ ಕೇಳಿದರೆ, ಮಿಥಿಲೆಯಿಂದ ತೊಡಗಿ ಲಂಕೆಯವರೆಗೆ ಹೋಗಿ ಧರ್ಮ ರಕ್ಷಣೆಯನ್ನು ಮಾಡಿದ್ದಾನೆ. ಅಂತಹ ಒಬ್ಬ ರಾಮ ಆ ಒಂದು ಗೋದಾವರಿ ತೀರಕ್ಕೆ ಬಂದು ಅಲ್ಲಿ ಪಂಚವಟಿ ಅಂತ ಹೇಳುವಂತಹ ಜಾಗ, ಆ ಪಂಚವಟಿ ಅಂತ ಹೇಳುವ ಜಾಗದಲ್ಲಿ ವಾಸ್ತುಬದ್ಧವಾಗಿ ಪರ್ಣಕುಟೀರವನ್ನು ರಚಿಸಿ ಅಲ್ಲಿ ನೆಲೆಯಾಗಿರ್ತಾನೆ. ನೆಲೆಯಾಗಿರುವಂತಹ ಸಂದರ್ಭದಲ್ಲಿ ಒಂದು ಘಟನೆ ನಡೆದು ಹೋಗ್ತದೆ. ಅಲ್ಲಿಗೆ ಬಂದು ಸುಮಾರು ಆ ವನವಾಸದ 13 ವರ್ಷಗಳು ಸಲ್ಲುತ್ತಾ ಬರುವಂತಹ ಒಂದು ಕಾಲಘಟ್ಟ. ಆಗ ಒಂದು ಘಟನೆ ನಡೆಯುತ್ತದೆ ಏನು ಅಂತ ಕೇಳಿದರೆ, ಶಂಭೂಕ ಅಂತ ಹೇಳುವಂತಹ ಒಬ್ಬ ರಾಕ್ಷಸ ಧನಪತಿಯಾದಂತಹ ಕುಬೇರನ ದ್ವೇಷವನ್ನು ಕಟ್ಟಿಕೊಳ್ಳಬೇಕಾದ ಸ್ಥಿತಿ ಬರ್ತದೆ. ಬೇಟೆಗೆ ಅಂತ ಬಂದಂತಹ ಆ ಧನಪತಿಗೆ ಈ ಶಂಭೂಕ ಅಂತ ಹೇಳುವಂತಹ ದಾನವ ಅಡ್ಡಗಟ್ಟಿ ಕುಬೇರನ ಕೈಯಲ್ಲಿ ಸಾಯುವ ಸ್ಥಿತಿ ಬರ್ತದೆ. ಆಗ ಅವನಲ್ಲಿ ಪ್ರಾಣದಾನವನ್ನು ಕೇಳ್ತಾನೆ. ಕುಬೇರ ಪ್ರಾಣದಾನವನ್ನು ಕೊಡ್ತಾನೆ. ಆದರೆ ರಾಕ್ಷಸ ಬುದ್ಧಿ, ಅವರು ಯಾವತ್ತಿದ್ದರೂ ಭಯೋತ್ಪಾದಕರೇ. ಅವರು ಒಮ್ಮೆ ಸರೆಂಡರ್ ಆಗ್ತಾರೆ, ಮತ್ತೆ ಅವರು ಯಾವ ಕಾರಣಕ್ಕೂ ಅವರ ಬುದ್ಧಿ ಬಿಡುವುದಿಲ್ಲ. ಅಲ್ಲಿಂದ ಕಠೋರವಾದಂತಹ ತಪಸ್ಸನ್ನು ಈಶ್ವರನ ಕುರಿತಾಗಿ ಮಾಡುವುದಕ್ಕೆ ಅವ ಮುಂದಾಗ್ತಾನೆ. ಹೇಗೆ ಮುಂದಾಗ್ತಾನೆ ಅಂತ ಕೇಳಿದರೆ, ಕಾಲು ಮೇಲೆ ತಲೆ ಕೆಳಗೆ ಮಾಡಿ ಆ ತಲೆಯ ಕೆಳಗೆ ಹರಿತವಾದಂತಹ ಕತ್ತಿಯನ್ನಿಟ್ಟು ಅದಕ್ಕೆ ತಲೆ ಇಟ್ಟು ಇವ ಶಿವನನ್ನು ತಪಸ್ಸು ಮಾಡುವುದು. ಇದನ್ನು ಕುಬೇರ ನೋಡ್ತಾನೆ. ಆದರೆ ತಪಸ್ಸು ಮಾಡುವುದರಿಂದಾಗಿ ಅವನಿಗೆ ಅವನನ್ನು ಭಂಗಿಸುವುದಕ್ಕಾಗುವುದಿಲ್ಲ. ಆಗ ಏನಾಗ್ತದೆ ಅಂತ ಕೇಳಿದರೆ, ಸಮಯ ಕಾಯ್ತಾ ಇರ್ತಾನೆ. ಆ ದಾರಿಯಲ್ಲಿ ಲಕ್ಷ್ಮಣ ಬರ್ತಾ ಇರ್ತಾನೆ, ಹರಿಣಗಳ ಬೇಟೆಯನ್ನಾಡ್ತಾ ಬರ್ತಾ ಇರ್ತಾನೆ. ಆವಾಗ ಈ ಕುಬೇರ ಒಬ್ಬ ಬ್ರಾಹ್ಮಣ ರೂಪದಲ್ಲಿ ಬಂದು ಲಕ್ಷ್ಮಣನಿಗೆ ಪ್ರಚೋದನೆಯನ್ನು ಕೊಡ್ತಾನೆ. ಇಲ್ಲಿ ರಾಕ್ಷಸ ಇದ್ದಾನೆ, ಈಗಲ್ಲ ನಾಳೆ ನಿಮ್ಮನ್ನು ಕೊಲ್ಲುವುದಕ್ಕೆ ಮುಂದಾಗ್ತಾನೆ, ಅವನನ್ನು ನೀನು ಸಂಹರಿಸಬೇಕು ಅಂತ ಹೇಳುವಾಗ, ಎಲ್ಲಿದ್ದಾನೆ ಅಂತ ಹೇಳುವಾಗ ಈ ಹುತ್ತದಲ್ಲಿದ್ದಾನೆ ಅಂತ ಹೇಳ್ತಾನೆ. ಅಲ್ಲಿಯೇ ಅವನು ಊರಿದ್ದಂತಹ ಅವನ ಆಯುಧವನ್ನೇ ಎತ್ತಿ ಹಿಡಿದು ಆ ವಲ್ಮೀಕವನ್ನು ಲಕ್ಷ್ಮಣ ಹಿಡಿದು ಬಡಿತಾನೆ. ಪರಿಣಾಮ ಅವನ ಶಿರಚ್ಛೇದವಾಗ್ತದೆ.
ಆ ಶಂಭೂಕನ ವಧೆಯಾಗ್ತದೆ. ಆಗ ಅಲ್ಲಿಗೆ ಬಂದಂತಹ ಅವನ ತಾಯಿಯಾದಂತಹ ಲಂಕೆಯ ಒಡೆಯನಾದಂತಹ ಲಂಕೇಶನಾದ ರಾವಣನ ತಂಗಿಯಾದಂತಹ ಶೂರ್ಪಣಕಿ ಮಗನ ಮರಣವನ್ನು ಕಂಡು ತುಂಬ ದುಃಖಿಸ್ತಾಳೆ. ನಾವೆಲ್ಲ ರಾಮಾಯಣದಲ್ಲಿ ಒಂದೊಂದು ಕತೆ ಕೇಳುವಾಗ ಕೆಲವೊಮ್ಮೆ ವ್ಯತ್ಯಾಸ ಆಗ್ತದೆ. ನಿಜವಾಗಿ ನೇರವಾಗಿ ಬಂದು ಶೂರ್ಪನಕಿಯವರ ಮೋಹಕ್ಕೆ ಬಿದ್ದದ್ದಲ್ಲ, ಅವನ ಮಗನನ್ನು ಇವರು ಕೊಂದಿದ್ದಾರೆ. ಇಲ್ಲಿ ಲಕ್ಷ್ಮಣ ಉದ್ದೇಶಪೂರ್ವಕವಾಗಿಯೋ ಅಥವಾ ಅವನಿಗೆ ಗೊತ್ತಿಲ್ಲದೆಯೋ ಕುಬೇರನ ಪ್ರೇರಣೆಯಿಂದಲೋ ಈ ಕಥೆಯಲ್ಲಿ ಹಾಗೆ ಕಡಿದ ಪರಿಣಾಮದಿಂದಾಗಿ ಆ ರೋದನ ಯಾರು ಅಂತ ಹೇಳಿ ನೋಡುವಾಗ ವಿಷಯ ಗೊತ್ತಾಗ್ತದೆ. ಹೀಗೆ ಬಂದವರು, ಎಲ್ಲಿಂದಲೋ ಬಂದವರು, ಅಯೋಧ್ಯೆಯಿಂದ ಉತ್ತರದಿಂದ ಬಂದವರಿಂದ ಈ ಕೃತ್ಯ ಆಗಿದೆ, ಹಾಗೆ ಅವರನ್ನು ಮುಗಿಸ್ತೇನೆ ಅಂತ ಹೇಳಿಕೊಂಡು ಸಿಟ್ಟಿನಲ್ಲಿ ಮುಂದುವರಿತಾಳೆ. ಸಿಟ್ಟಿನಲ್ಲಿ ಮುಂದುವರಿಯುವಾಗ ಅವರ ರೂಪವನ್ನು ನೋಡಿ ಇವರನ್ನು ಕೊಂದೋ ತಿಂದೋ ಇವರನ್ನು ಮುಗಿಸುವುದಲ್ಲ, ಇವರನ್ನು ಹೇಗೆ ಮುಗಿಸಬೇಕು ಅಂತ ಆಲೋಚಿಸ್ತಾಳೆ. ಕಂಡು ಕಾಮಿನಿ ಹರಿಯ ತೇಜವ, ಕಂಡು ಕಾಮಿನಿ ಹರಿಯ ತೇಜವ, ದಂಡದಲ್ಲಿ ಗೆಲಬಾರದಿವನನೋ, ಹೆಂಡಿರಾಗಿಯೇ ಕೊಲುವೆ ಮೋಸದಲೆನುತ ಭಾವದಲ್ಲಿ, ಭಂಡೆ ರಾಮನ ಮುಂದೆ ಸುಳಿದಳ ಖಂಡ ತೇಜದಿ, ರಂಬೆಯೂರ್ವಶಿ ಹೆಂಡಿರಿವಳಿಗೆ ಸರಿಯೇ ತೆಗೆಯೆಂಬಂತೆ ಸೊಗೈಸುತ್ತೇ, ಹರಿಯ ತೇಜವ ಕಂಡು ಕಾಮಿನಿ. ರಾಮನ ರೂಪವನ್ನು ಕಂಡು ಕಾಮಿಸಿದಂತಹ ಈ ಶೂರ್ಪನಕ್ಕಿ ತನ್ನ ರೂಪವನ್ನು ಬದಲಿಸ್ತಾಳೆ. ರೂಪ ಬದಲಿಸ್ತಾಳೆ ಅಂತ ಹೇಳಿದರೆ ಪೂರ್ಣವಾಗಿ ಸುಂದರಿಯಾದ ಹೆಣ್ಣಾಗ್ತಾಳೆ ಅಂತಲ್ಲ, ಇದ್ದ ರೂಪವನ್ನು ಸುಂದರವಾಗಿ ಪರಿವರ್ತನೆಗೊಳಿಸ್ತಾಳೆ. ಬಂದು ಪ್ರಣಯ ಭಿಕ್ಷೆಯನ್ನು ಕೇಳ್ತಾಳೆ. ಕಾಮಿಸಿಯೇ ಇವರನ್ನು ಕೊಲ್ಲಬೇಕು ಅಥವಾ ಇವರ ಮೂಲಕವಾಗಿ ಮತ್ತೊಂದು ಸಂತಾನವನ್ನಾದರೂ ಪಡೆದು ನನ್ನ ಜನ್ಮವನ್ನು ಸಾರ್ಥಕಗೊಳಿಸಬೇಕು. ಅಸುರರಿಗೆ ದೇವರು ಕೊಟ್ಟಂತಹ ಒಂದು ವರ ಅಂತೆ ಅದು. ಹುಟ್ಟಿದ ಹೆಣ್ಣು ಮಕ್ಕಳಿಗೆ ಹುಟ್ಟಿದಂತಹ ಹೆಣ್ಣು ಮಕ್ಕಳಿಗೆ ಅವರ ತಾಯಿಯದ್ದೇ ಪ್ರಾಯ ಆಗುವ ಹಾಗೆ ಹೀಗೊಂದು ವರ ಬಹಳ ಪೂರ್ವದಲ್ಲಿ ಸಿಕ್ಕಿದೆ. ಹಾಗಾಗಿ ಅವರಿಗೆಲ್ಲ ಈ ಮದುವೆ, ಈ ಸಂತಾನೋತ್ಪತ್ತಿ ಇದೆಲ್ಲ ಒಂದು ರೀತಿ ಅದು ಸ್ವೇಚ್ಛಾಚಾರದ ಬದುಕು. ಅಂತಹ ಒಂದು ಸ್ಥಿತಿಯಲ್ಲಿ ಈ ಶೂರ್ಪನಖಿ ಇವರಿಂದಲೇ ಸಂತಾನವನ್ನು ಪಡೆಯಬೇಕು ಎನ್ನುವಂತಹ ಉದ್ದೇಶವನ್ನು ಹೊಂದಿ ಆ ಮೂಲಕವಾಗಿ ತನ್ನ ಬಯಕೆಯನ್ನು ಈಡೇರಿಸುವುದಕ್ಕೆ ರಾಮನಲ್ಲಿ ಬಂದು ನಿವೇದಿಸ್ತಾಳೆ. ರಾಮ ಏಕಪತ್ನಿ ಇದ್ದೇನೆ ಅಂತ ಹೇಳ್ತಾನೆ. ಲಕ್ಷ್ಮಣನಲ್ಲಿಗೆ ಕಳಿಸ್ತಾನೆ. ಲಕ್ಷ್ಮಣ ಹೇಳ್ತಾನೆ, ಯಾವ ಕಾರಣಕ್ಕೂ ಬ್ರಹ್ಮಚರ್ಯ ವ್ರತ ನನಗುಂಟು, ನಾನು ಮದುವೆ ಆಗುವುದಿಲ್ಲ. ಹೀಗೆ ಬಂದು ಮತ್ತೆ ರಾಮನಲ್ಲಿ ಹೇಳುವಾಗ, ನನಗೇನಾದರೂ ನಿನ್ನ ತಮ್ಮ ಹೀಗೆ ಹೇಳ್ತಾ ಇದ್ದಾನೆ, ನೀನು ಮದುವೆ ಆಗುವುದಿಲ್ಲ ಅಂತ ಹೇಳ್ತಿ, ಏಕಪತ್ನಿ ವ್ರತ, ನನ್ನ ಗತಿ ಏನು ಅಂತ ಹೇಳುವಾಗ, ತಮ್ಮನಿಗೇನಾದರೂ ನೀನು ಕುರುಹನ್ನು ಕೊಡಬೇಕು ಅಂತ ಹೇಳುವಾಗ ಬರಹವನ್ನು ಬರೆದು ಕಳಿಸ್ತಾನೆ ಬೆನ್ನಿನಲ್ಲಿ. ಅದು ಕೇವಲ ಒಂದು ಚಿಹ್ನೆಯ ಮೂಲಕವಾಗಿ, ಅಕ್ಷರ ರೂಪದಲ್ಲಿ ಅಲ್ಲ, ಸಂಜ್ಞೆಯ ಮೂಲಕವಾಗಿ ಅವಳ ಮೂಗು ಮತ್ತು ಕಿವಿಯನ್ನು ನೀನು ಕೊಯ್ದು ಕಳುಹಿಸು ಅಂತ. ಹಾಗೆ ಆ ಶೂರ್ಪನಖೆಯ ಕರ್ಣನಾಸಾಚ್ಛೇದನವನ್ನು ರಾಮನ ಸೂಚನೆಯನ್ನು ನೋಡಿ ಲಕ್ಷ್ಮಣ ಮತ್ತೆ ಹೋಗಿ ಅವಳು ಕಾಡುವಾಗ ಅವಳ ಮೂಗನ್ನು ಕಿವಿಯನ್ನು ಎರಡನ್ನೂ ಕೊಯ್ತಾನೆ. ಪರಿಣಾಮ ಏನಾಗ್ತದೆ ಅಂತ ಹೇಳಿದರೆ, ಕಿವಿ ಮೂಗು ಹೋದಂತಹ ಕುರೂಪಿಯಾದಂತಹ ಶೂರ್ಪನಖಿ ತುಂಬ ದುಃಖಿಸಿ ಕೋಪದಿಂದ ತನ್ನದ್ದಾದಂತಹ ಕೋಪವನ್ನು ತೋರಿಸಿಕೊಂಡು ರಾಮಚಂದ್ರಮನ ಮುಂದೆ ಬರ್ತಾಳೆ. ಅವಳ ಸ್ಥಿತಿ ಹೇಗೆ ಅಂತ ಕೇಳಿದರೆ, ಮೂಗು ಕಡಿದು ಹೋಗಿದೆ. ಕಡಿದ ಮೂಗಿನ ಕೈನೆ ರಾವಣನೆಡೆಗೆ ಹರಿದಳು ಸುರಿವ ರಕ್ತದಿ, ಕಡಿದ ಮೂಗಿನ ಕೈನೆ ರಾವಣನೆಡೆಗೆ ಕರಿದಳು ಸುರಿವ ರಕ್ತದಿ, ಬಿಡುದಲೆಯ ನೆರೆ ಬಿಚ್ಚಿದುಡಿಗೆಯ ಬಡಿಯುತ್ತಲಿ ಬಸುರ, ಬಿಡುದಲೆಯ ನೆರೆ ಬಿಚ್ಚಿದುಡುಗೆಯ ಬಡಿಯುತ್ತಲಿ ಬಸುರ, ನಿಡು ಸರದುಲೊದ ವೃತ್ತ ಕರಿತರಲೆಡಗಿ ಬಿದ್ದಳೋ ತಂಗಿ ತಪ್ಪದು, ಒಡೆದು ಕಿವಿ ಮೂಗು ನೊಂದಳು ಭಂಗವಾಯ್ತೆಂದ, ಭಂಗವಾಯ್ತೆಂದ. ರಾಮಚಂದ್ರಮನಲ್ಲಿಗೆ ಬಂದು
ತನ್ನ ಹಠವಾದಂತಹ ಘೋರವಾದಂತಹ ಪ್ರತಿಜ್ಞೆಯನ್ನು ಮಾಡಿ, ನಿಮಗೆ ಕಷ್ಟವನ್ನು ತಾರದೇ ಇದ್ರೆ ನಾನು ಶೂರ್ಪನಖಿಯಲ್ಲ ಅಂತ ಹೇಳಿ ಅವಳದ್ದಾದ ಲಂಕೆಯನ್ನು ಸಾರ್ತಾಳೆ. ಅವಳ ಅಣ್ಣನಾದಂತಹ ರಾವಣನಿಗೆ ದೂರನ್ನು ಕೊಡ್ತಾಳೆ. ನನ್ನ ಮೂಗು ಹೋಗಿದೆ, ನನ್ನ ಕಿವಿ ಹೋಗಿದೆ. ಇದರ ಅರ್ಥ ಏನು ಅಂತ ಹೇಳಿದರೆ ಲಂಕೆಯ ಕಿವಿ ಮೂಗು ಹೋಗಿದೆ ಅಂತ ಅರ್ಥ. ಚತುರ್ದಶ ಭುವನದಲ್ಲಣ ಅಂತ ಹೇಳುವಂತಹ ಹೆಸರುಳ್ಳಂತಹ ನಿನಗೆ ಇದು ಸರಿಯೋ, ನಿನ್ನ ಯೋಗ್ಯತೆಗೆ ಇದು ಕುಂದಲ್ವೋ ಅಂತ ಹೇಳುವಾಗ ರಾವಣ ಏನು ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ. ಇದರ ಒಂದು ಪ್ರತೀಕಾರವನ್ನು ಮಾಡುವುದಕ್ಕೆ ರಾಜಕಾರಣದಲ್ಲಿದ್ದವ ಇಂತಹ ಒಂದು ಕೆಟ್ಟ ಸ್ಥಿತಿ ಬಂತು ಅಂತ ಆದರೆ ಅವನನ್ನು 4 ಜನ ನೋಡಿ ನೆಗಡ್ತಾರೆ. ಅದಕ್ಕೆ ಬೇಕಾಗಿ ಏನಾದರೂ ಮಾಡಬೇಕು, ಸೀತೆಯನ್ನು ಹೇಗಾದರೂ ತರಬೇಕು ಅಂತ ಹೇಳಿ ಅವ ಸಂಚನ್ನು ಮಾಡ್ತಾನೆ. ಅಂದರೆ ಶೂರ್ಪನಖಿ ವಿಷಯ ಹೇಳಿರ್ತಾಳೆ, ನೀನು ಯಾಕೆ ಹೀಗೆ ಮಾಡಿದೆ ಅಂತ ಹೇಳುವಾಗ, ನಿನಗೆ ಬೇಕಾಗಿ ನಾನು ಆ ರಾಮನ ಹೆಂಡತಿಯನ್ನು ತರುವುದಕ್ಕಾಗಿ ಹೋದೆ ಅಂತ ಸುಳ್ಳು ಹೇಳ್ತಾಳೆ. ಯಾರು ಆ ಹೆಣ್ಣು ಅಂತ ಹೇಳುವಾಗ, ಜನಕನ ಆಸ್ಥಾನದಲ್ಲಿ ಆವತ್ತು ಒಂದು ದೊಡ್ಡ ಪಂಥ ಏರ್ಪಟ್ಟಾಗ ಆ ಶಿವಧನುಸ್ಸನ್ನು ಎತ್ತುವುದಕ್ಕೆ ಹೋಗಿ ನಿನಗೆ ಸಾಧ್ಯವಾಗದೆ, ಅದನ್ನು ಎತ್ತುವುದಕ್ಕೆ ಸಾಧ್ಯವಾಗದೆ ನೀನು ಬಿದ್ದಿದ್ದೀಯಲ್ಲ, ಆ ಹೆಣ್ಣೆ ಇವತ್ತು ದಂಡಕಾರಣ್ಯಕ್ಕೆ ಬಂದದ್ದು. ಅವಳು ಅಲ್ಲಿದ್ದಾಳೆ ಅಂತ ಹೇಳುವಾಗ ಎರಡೂ ಉದ್ದೇಶವನ್ನು ಈಡೇರಿಸುವುದಕ್ಕೆ, ಒಂದು ತನ್ನ ತಂಗಿಗೆ ಆದ ಅಪಮಾನ, ಒಂದು ಆವತ್ತು ಆದಂತಹ ಅಪಮಾನ, ಎರಡನ್ನೂ ತೀರಿಸುವುದಕ್ಕೆ ಬೇಕಾಗಿ ರಾವಣ ಮಾರೀಚ ಎನ್ನುವಂತಹ ತನ್ನ ಮಾವನನ್ನು ಬಹಳ ಕಷ್ಟಪಟ್ಟು ಕೆಲವು ಬಾರಿ ಹೋಗಿದ್ದಾನಂತೆ, ಒಪ್ಪಲಿಲ್ಲ. ಆದರೆ ಕೊನೆಯ ಬಾರಿ ಹೆದರಿಸಿ ಅವನನ್ನು ಒಂದು ಜಿಂಕೆಯ ರೂಪದಲ್ಲಿ ಸೀತೆಯನ್ನು ಮರಳುಗೊಳಿಸುವುದಕ್ಕಾಗಿ ದಂಡಕಾರಣ್ಯಕ್ಕೆ ಕಳುಹಿಸ್ತಾನೆ. ಅಲ್ಲಿ ಆ ಒಂದು ಮಾಯಾರೂಪದ ಜಿಂಕೆ ಕುಣಿಯುವಾಗ ಸೀತೆ ಅದನ್ನು ಕಂಡು ಕಾಮಿಸ್ತಾಳೆ. ಗಂಡನಾದ ರಾಮನಲ್ಲಿ ಹೇಳ್ತಾಳೆ ನನಗದು ಬೇಕು ಎನ್ನುವ ಹಾಗೆ. ರಾಮ ಮಾಯೆ ಅಂತ ಹೇಳಿದರೂ ಒಪ್ಪುವುದಿಲ್ಲ, ಹಠ ಹಿಡಿಯುತ್ತಾಳೆ. ಕೊನೆಗೆ ಲಕ್ಷ್ಮಣನನ್ನು ನಿಲ್ಲಿಸಿ ರಾಮ ಅದನ್ನು ಬೆನ್ನತ್ತಿ ಹೋಗ್ತಾನೆ. ಸ್ವಲ್ಪ ಹೊತ್ತು ಹೋಗುವಾಗ ಅದು ಮಾಯಾ ಜಿಂಕೆ ಕಣ್ಣು ತಪ್ಪಿಸಿ ಮುಂದೆ ಹೋಗ್ತದೆ. ರಾಮನಿಗೆ ಆಯಾಸ ಆಗ್ತದೆ. ರಾಮ ಮಾಯಾಸ್ತ್ರವನ್ನು ಎಸೆದು ಅದನ್ನು ಕೊಂದು ಬಿಡ್ತಾನೆ. ಆ ಸಾಯುವ ಕಾಲಕ್ಕೆ ಆ ಮಾಯಾ ಜಿಂಕೆ ಹಾ ಸೀತಾ ಹಾ ಲಕ್ಷ್ಮಣ ಅಂತ ಹೇಳಿ ಬೊಬ್ಬೆ ಹೊಡೆದು ಸಾಯ್ತದೆ. ಆಗ ಇದ್ದಂತಹ ಲಕ್ಷ್ಮಣನನ್ನು ಸೀತೆ ಹೇಳ್ತಾಳೆ, ರಾಮನಿಗೆ ಅಪಾಯ ಆಗಿದೆ, ಹೋಗಿ ನೀನು ನೋಡು ಅಂತ ಹೇಳುವಾಗ ಒಪ್ಪುವುದಿಲ್ಲ ಅವ. ಆದರೆ ಸೀತೆಯ ಹಠಕ್ಕೆ ಕಟ್ಟು ಬಿದ್ದು 7 ಗೆರೆಗಳನ್ನು ಬರೆದು ಅವ ಮುಂದೆ ಹೋಗ್ತಾನೆ. ಹೋಗುವಾಗ ಅಲ್ಲಿ ರಾಮ ಸಿಗ್ತಾನೆ. ಆದರೆ ಅದು ಮಾಯಾಜಿಂಕೆಯಾಗಿರ್ತದೆ, ರಾಮನಿಗೆ ಏನಾಗಿರುವುದಿಲ್ಲ. ಹಿಂದೆ ಬರುವಾಗ ಸನ್ಯಾಸಿ ರೂಪದಿಂದ ರಾವಣ ಬಂದು ಸೀತೆಯನ್ನು ಮಾತಾಡಿ 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 ಮಂಕು ಮರಳುಗೊಳಿಸಿ ಆ ಸೀತೆಯನ್ನು ತನ್ನ ಪುಷ್ಪಕ ವಿಮಾನದಲ್ಲಿ ಹತ್ತಿಸಿ ಲಂಕೆಯ ಕಡೆಗೆ ಧಾವಿಸಿ ಹೋಗ್ತಾನೆ. ಇದು ರಾಮಚಂದ್ರಮನಿಗೆ ಮತ್ತು ಲಕ್ಷ್ಮಣನಿಗೆ ಗೊತ್ತೇ ಇರುವುದಿಲ್ಲ. ಅವರು ಸೀತೆಯನ್ನರಸಿ ಹಿಂದೆ ಬರುವಾಗ ಇವ ಕೊಂಡು ಹೋಗಿ ಆಗ್ತದೆ. ಅಷ್ಟು ಹೊತ್ತಾಗುವಾಗ ಆಕಾಶ ಮಾರ್ಗದಲ್ಲಿ ಜಟಾಯು ನಾಮಕವಾದಂತಹ ಒಂದು ಪಕ್ಷಿ, ಹದ್ದು, ರಣಹದ್ದು. ಆ ಕಾಲದಲ್ಲಿ ಅದಕ್ಕೆಲ್ಲ ಮಾತು ಬರ್ತಿತ್ತು, ಪ್ರಾಣಿ ಪಕ್ಷಿಗಳು ಮಾತಾಡುವಂತಹ ಕಾಲ. ಸಂಪಾತಿ ಅಂತ ಹೇಳುವಂತಹ ಸಹೋದರನನ್ನು ಹೊಂದಿದಂತಹ ಅವನ ಅನುಜನಾದಂತಹ ಈ ಜಟಾಯು ಎನ್ನುವಂತಹ ಪಕ್ಷಿ ರಾವಣನಿಗೆ ತಡೆಯಾಗ್ತದೆ. ಆಕಾಶದಲ್ಲಿ ಪುಷ್ಪಕ ವಿಮಾನಕ್ಕೆ ಹೊಡೆದು ಅವನನ್ನು ನಿಲ್ಲಿಸುವ ಪ್ರಯತ್ನ ಮಾಡುವಾಗ ರಾವಣ ಬಹಳ ಬಹಳ ಬುದ್ಧಿವಂತಿಕೆಯಿಂದ ಅದನ್ನು ಕೊಲ್ಲುತ್ತಾನೆ. ಕೊಂದ ಸಂದರ್ಭದಲ್ಲಿ ಅದು ಕೊಲ್ಲುವುದಕ್ಕೆ ಮುಂದಾದಾಗ ಸಾಯುವ ಸ್ಥಿತಿಯಲ್ಲಿ ಭೂಮಿಗೆ ಬೀಳುತ್ತದೆ. ಬೀಳುವಾಗ ಸೀತೆ ಒಂದು ವರ ಕೊಡ್ತಾಳೆ, ರಾಮಚಂದ್ರಮನನ್ನು ಕಂಡು ವಿಷಯ ಹೇಳುವಲ್ಲಿಯವರೆಗೆ ನಿನ್ನ ಪ್ರಾಣ ಏನೂ ಆಗದೇ ಇರಲಿ ಎನ್ನುವ ಹಾಗೆ. ಹಾಗೆ ರಾವಣ ಸೀತೆಯನ್ನು ಎತ್ತಿಕೊಂಡು ಹೋಗ್ತಾನೆ. ಈ ಜಟಾಯು ಪಕ್ಷಿಯಲ್ಲಿ ಬಿದ್ದಿದೆ. ರಾಮ ಲಕ್ಷ್ಮಣರು ಸೀತೆಯನ್ನು ಅರಸುತ್ತಾ ಪರ್ಣಕುಟೀರಕ್ಕೆ ಬರುವಾಗ ಸೀತೆ ಇಲ್ಲ. ಸೀತೆಯಲ್ಲಿದ್ದಾಳೆ ಎನ್ನುವ ಹಾಗೆ ಮುಂದುವರಿದು ನೋಡ್ತಾ ನೋಡ್ತಾ ದುಃಖದಿಂದ ಕಾಣುವಾಗ ಈ ಹಕ್ಕಿ ನೋಡ್ಲಿಕ್ಕೆ ಸಿಗ್ತದೆ. ನೋಡಿದಾಗ ಆ ಪಕ್ಷಿ ಏನಾಯಿತು ಅಂತ ಹೇಳುವಾಗ ನಿಜ ವಿಷಯವನ್ನು ಆ ಜಟಾಯು ಹೇಳುತ್ತದೆ. ಏನು ಹೇಳುತ್ತದೆ ಅಂತ ಕೇಳಿದರೆ, ಅಂಬುಜಾಕ್ಷಿಯಾದಂತಹ ಸೀತೆಯನ್ನು ಅವನ ತೆಕ್ಕೆಯಲರಿಯದ ಕಟ ರವಿಕುಲೇಶನು ಸಿಲುಕೆ ಲಕ್ಷ್ಮಣನವನ ತೋಳ ಕಡಿಯಲೊಡನವನ ದಿವ್ಯ ರೂಪಿನಲಿ ಅವನಿ ಜಾತಿಯ ಸುದ್ದಿ ಕೇಳಿದ ರವಿ ಜನಾಳಕ ಮುಂದೆ ರಾಕ್ಷಸ ನಿವಹ ನಿಲಯದಲ್ಲಿ ಸೀತೆ ನಿನಗಳೆನುತ ಪುರಗೋದ. ಆ ಸಂದರ್ಭದಲ್ಲಿ
ಸೀತಾದೇವಿ ಇದ್ದಂತಹ ವರಪ್ರಭಾವದಿಂದಾಗಿ ನಾನು ಬದುಕಿ ಉಳಿದಿದ್ದೇನೆ. ರಾವಣ ಎನ್ನುವಂತಹ ರಕ್ಕಸ ನಿನ್ನ ಹೆಂಡತಿಯಾದ ಸೀತೆಯನ್ನು ಕೊಂಡು ಹೋಗಿದ್ದಾನೆ ಎನ್ನುವ ಹಾಗೆ ಅಷ್ಟು ಹೇಳಿ ಆ ಪಕ್ಷಿ ಅಲ್ಲಿಯೇ ಪ್ರಾಣವನ್ನು ಬಿಡ್ತದೆ. ರಾಮ ಆ ಪಕ್ಷಿ ಅಂತ ಹೇಳಿ ನೋಡದೆ, ನಾವೆಲ್ಲ ಹದ್ದು ಅಂತ ಹೇಳಿದ್ರೆ ಅದು ಬರೀ ನಿಕೃಷ್ಟ ಅಂತ ಹೇಳಿ ಭಾವಿಸ್ತೇವೆ. ಆದರೆ ರಾಮ ತನ್ನ ತಂದೆಯಾದ ದಶರಥನ ಸ್ನೇಹಿತ ಎನ್ನುವ ಕಾರಣಕ್ಕಾಗಿ ತಂದೆಗೆ ಮಾಡಿದ ಹಾಗೆ ಅದಕ್ಕೆ ಎಲ್ಲ ಅಂತ್ಯ ಸಂಸ್ಕಾರವನ್ನು ಮಾಡಿ ಅದಕ್ಕೆ ಪರಲೋಕದಲ್ಲಿ ಒಂದು ಸುಗತಿಯನ್ನು ಒದಗಿಸಿ ಆ ಮೂಲಕವಾಗಿ ಆ ಪಕ್ಷಿಗೂ ಕೂಡ ತಾನು ಮಾನವೀಯತೆಯನ್ನು ತೋರಿದಂತಹ ಮಾನವತಾವಾದಿ ಆಗ್ತಾನೆ ರಾಮ. ಹಾಗೆಯೇ ಮುಂದುವರಿದು ಬರುವಾಗ ಆ ದಾರಿಯಲ್ಲೇ ಬರುವಾಗ ಯೋಜನಾಂತರ ದೂರಕ್ಕೆ ತನ್ನ ಕಬಂಧ ಬಾಹುಗಳನ್ನು ವಿಸ್ತರಿಸಿದ ಒಬ್ಬ ಕಬಂಧ ನಾಮಕನಾದಂತಹ ರಾಕ್ಷಸ ರಾಮನನ್ನು ಲಕ್ಷ್ಮಣನನ್ನು ಜೊತೆಯಾಗಿ ತನ್ನ ಹೊಟ್ಟೆಗೆ ತಿನ್ನುವುದಕ್ಕೆ ಅಂತ ಹೇಳಿ ಬರಸೆಳೆಯುತ್ತಾನೆ. ಅವನ ಸ್ಥಿತಿ ಹೇಗೆ ಅಂತ ಹೇಳಿದರೆ ಏಡಿಯ ಹಾಗೆ. ಅದು ದೇವೇಂದ್ರ ಹೊಡೆದಂತಹ ಹೊಡೆತ ಅವ ರಾಕ್ಷಸನಾಗಿರುವಾಗ. ಹಾಗೆ ಆ ಒಂದು ಶಾಪದ ಪರಿಣಾಮದಿಂದಾಗಿ ತಲೆ ಬಂದು ಹೊಟ್ಟೆಯಲ್ಲಿ ಅವನಿಗೆ ಬದುಕುವುದಕ್ಕೆ ದಾರಿ ಏನು ಅಂತ ಕೇಳಿದರೆ ಕಬಂಧ ಬಾಹು. ನಾವು ಈಗಲೂ ಆ ಭಾಷೆ ಬಳಸ್ತೇವೆ. ಒಬ್ಬ ಗಟ್ಟಿ ಹಿಡ್ಕೊಂಡ್ರೆ ಕಬಂಧ ಬಾಹು ಅಂತ ಹೇಳಿ. ಹಾಗೆ ಈ ಕಬಂಧ ಎರಡೂ ಕೈಗಳಿಂದ ಇವರನ್ನು ಬಳಸಿ ತಿನ್ನುವುದಕ್ಕೆ ಮುಂದಾದ ಸಂದರ್ಭದಲ್ಲಿ ಇಬ್ಬರೂ ಕೂಡ ರಾಮ ಲಕ್ಷ್ಮಣ ಅವನ ಒಂದು ಭುಜವನ್ನು ಏರಿ ಅವನ ಎರಡೂ ಕೈಗಳನ್ನು ಏಕಕಾಲದಲ್ಲಿ ಕತ್ತರಿಸ್ತಾರೆ. ಆದರೆ ಅಲ್ಲಿಯೂ ಒಂದು ಘಟನೆ ನಡೆದು ಹೋಗ್ತದೆ. ಅವನು ಕೂಡ ಶಾಪಗ್ರಸ್ತನಾದಂತಹ ಒಬ್ಬ ಯಕ್ಷನಾಗಿದ್ದ. ಆ ಯಕ್ಷ ಯಾಕೆ ಶಾಪಗ್ರಸ್ತನಾಗಿದ್ದ ಅಂತ ಕೇಳಿದ್ರೆ ಸ್ಥೂಲ ಶಿರನಾಮಕನಾದಂತಹ ಒಬ್ಬ ಋಷಿಯ ಶಾಪ. ಯಕ್ಷಲೋಕದಿಂದ ಭೂಲೋಕಕ್ಕೆ ಬಂದು ಒಂದು ಹೆಂಡತಿಯರ ಜೊತೆಯಲ್ಲಿ ಜಲಕೇಳಿ ಆಡುವಾಗ ಒಬ್ಬ ಋಷಿ ನೋಡ್ಲಿಕ್ಕೆ ಸಿಗ್ತಾನೆ. ಆ ಋಷಿ ಹೇಗಿದ್ದ ಅಂತ ಕೇಳಿದ್ರೆ ಸ್ಥೂಲ ಶಿರ ಅಂತ ಅವನ ಹೆಸರು. ಅವನ ತಲೆ ದೊಡ್ಡದು, ದೇಹ ಸಣ್ಣದು. ನಾವು ಸಾಧಾರಣವಾಗಿ ತುಳುವಲ್ಲಿ ಮಂಡೆ ಬೀಜಿನ ಅಂತ ಹೇಳ್ತೇವೆ. ಆ ಜಾತಿಯ ಒಬ್ಬ ಋಷಿಯವರು. ಅವನ ತಲೆ ಬಹಳ ದೊಡ್ಡದು, ದೇಹ ಸಣ್ಣದು. ಅವನನ್ನು ನೋಡಿ ಗೇಲಿ ಮಾಡುದು, ದೊಡ್ಡ ಸಣ್ಣ ದೇಹದ ದೊಡ್ಡ ತಲೆಯವನೇ ಅಂತ. ಹಾಗೆ ಅವ ಗೇಲಿ ಮಾಡಿದ್ದಕ್ಕೆ ಅವ ರಾಕ್ಷಸನಾಗುವುದಕ್ಕೆ ಶಾಪ ಕೊಟ್ಟಿದ್ದ. ಅದಕ್ಕೆ ಶಾಪದ ಪರಿಮಾರ್ಜನೆ ಏನು ಅಂತ ಕೇಳಿದರೆ ಪ್ರಪಂಚವನ್ನು ಕಾಯುವ ಶಕ್ತಿಯೇ ಈ ಭೂಮಿಯಲ್ಲಿ ಮಾನವ ರೂಪದಿಂದ ಬಂದಾಗ ನಿಮಗೆ ಮೋಕ್ಷ ಎನ್ನುವ ಹಾಗೆ. ಈಗ ಮತ್ತೊಮ್ಮೆ ಆ ಒಂದು ಕಬಂಧನಿಗೂ ಕೂಡ ರಾಮನಿಂದಾಗಿ ಮೋಕ್ಷ ಸಿಗ್ತದೆ. ಅಲ್ಲಿಂದ ಆ ದೇಹಕ್ಕೆ ಕಳೆಬರಕ್ಕೆ ಅಂತ್ಯ ಸಂಸ್ಕಾರವನ್ನು ಮಾಡಿ ಆ ಒಂದು ಆ ಯಕ್ಷ ರೂಪದಲ್ಲಿರುವಂತಹ ಆ ಯಕ್ಷ ಮತ್ತೆ ಹೇಳ್ತಾನೆ, ನಿನಗೆ ಮುಂದುವರಿದರೆ ಶಬರಿ ಆಶ್ರಮ ಸಿಗ್ತದೆ, ಅವಳಿಂದ ಮುಂದೆ ನಿನಗೆ ದಾರಿ ಸಿಗ್ತದೆ ಎನ್ನುವ ಹಾಗೆ. ಹೀಗೆ ಅಲ್ಲಿಂದ ಮುಂದುವರೆದು ಬರ್ತಾರೆ. ಶಬರಿಯ ಆಶ್ರಮ ಸಿಗ್ತದೆ. ಶಬರಿಯನ್ನು ಕಂಡು ಶಬರಿಯನ್ನು ಮಾತಾಡಿಸ್ತಾರೆ. ರಾಮನ ಬದುಕಿನಲ್ಲಿ ಶಬರಿಗೂ ಕೂಡ ಮೋಕ್ಷ ಸಿಗ್ತದೆ. ಎಷ್ಟು ಸಾವಿರ ವರ್ಷ ಬದುಕಿದ್ದಾಳೆ ಅಂತ ಗೊತ್ತಿಲ್ಲ ಶಬರಿ, ಆದರೆ ಅವಳು ಬಹಳ ಸಣ್ಣ ಪ್ರಾಯದಿಂದ ರಾಮನನ್ನು ಕಾಣ್ತಾ ಇದ್ದಾಳೆ. ನಾವು ಕವಿತೆಗಳಲ್ಲಿ ನೋಡ್ತೇವೆ ಶಬರಿಯ ಕತೆ. ಕಾದಿರುವಳು ಶಬರಿ ರಾಮ ಬರುವನೆಂದು, ತನ್ನ ಪೂಜೆಗೊಳ್ಳುವನೆಂದು, ವನವನವನ್ನು ಸುತ್ತಿ ಸುಳಿದು ತರುವನು ಎಳೆದು ತಿರಿದು, ಬಿರಿವುಗಳನ್ನು ಆಯ್ದು ತಂದು ತಣಿವಣ್ಗಳನ್ನು ಆಯ್ದು ತಂದು ಎನ್ನುವ ಹಾಗೆ. ತಾನು ತಿಂದು ಕಹಿ ಇದ್ರೆ ಅದನ್ನು ಬಿಸಾಡುವುದು, ರಾಮ ಬರ್ತಾನೆ ಅಂತ ಇಡುವುದು. ಆವತ್ತು ಸಂಜೆ ಆಯಿತು. ಹೀಗೆ ಎಷ್ಟು ಸಾವಿರ ವರ್ಷಕ್ಕಾದಂತಹ ಶಬರಿ ರಾಮ ಲಕ್ಷ್ಮಣರು ಬರುವಾಗ ಆದರಾತಿಥ್ಯವನ್ನು ಮಾಡ್ತಾಳೆ. ಸಂತೋಷ ಆಗ್ತದೆ, ತನ್ನ ಬದುಕು ಸಾರ್ಥಕ ಆಯಿತು, ದೇವರನ್ನು ಕಂಡೆ ಅಂತ ಹೇಳಿ ನೆಮ್ಮದಿಯಿಂದ ಇರ್ತಾಳೆ. ಆವತ್ತು ರಾತ್ರಿ ರಾಮ ಲಕ್ಷ್ಮಣರ ಕಾಲಬುಡದಲ್ಲಿ ಇವಳು ಮಲಗಿರ್ತಾಳೆ. ಬೆಳಿಗ್ಗೆ ರಾಮ ಲಕ್ಷ್ಮಣರು ಹೇಳ್ತಾರೆ, ಶಬರಿ ಏಳುವುದಿಲ್ಲ. ಶಬರಿ ಶಾಶ್ವತವಾದ ಸಾಯುಜ್ಯವನ್ನು ರಾಮನ ಅನುಗ್ರಹದಿಂದ ಪಡೆಯುತ್ತಾಳೆ. ಹೀಗೆ ಅಲ್ಲಿಂದ ಮುಂದೆ ಸಾಗಿ ಬಂದು ಕಪಿ ವೀರನಾದಂತಹ ಸುಗ್ರೀವನ ಮೂಲಕವಾಗಿ ಸುಗ್ರೀವನ ಸಖ್ಯೆ ಎನ್ನುವುದು ಏರ್ಪಡುವುದಕ್ಕೆ ರಾಮನ ಬದುಕಿನಲ್ಲಿ ಒಂದು ಹಾದಿ ಏರ್ಪಡ್ತದೆ. ಪಂಪಾ ಸರೋವರ ಅಂತ ಹೇಳುವಂತಹ ಸರೋವರದ ಹತ್ತಿರಕ್ಕೆ ರಾಮ ಲಕ್ಷ್ಮಣರು ಬರ್ತಾರೆ. ಬಂದು ಅಲ್ಲಿ ಸ್ನಾನಾದಿ ಕರ್ಮಗಳನ್ನು ಮಾಡುವಾಗ ಅಲ್ಲಿ ಹನುಮಂತನನ್ನು ಸುಗ್ರೀವ ಕಳಿಸ್ತಾನೆ. ಯಾರೋ ಬಂದಿದ್ದಾರೆ ಅಂತ ಹೇಳುವಾಗ ಅವರನ್ನು ನೋಡಬೇಕು, ಒಳ್ಳೆಯವರ ಕೆಟ್ಟವರ ಎನ್ನುವ ಹಾಗೆ ಅವರನ್ನು ಪರೀಕ್ಷೆ ಮಾಡಬೇಕು ಎನ್ನುವ ಹಾಗೆ ಹನುಮಂತನನ್ನು ಕಳುಹಿಸುವಾಗ ಹನುಮಂತ ಬಂದು ಆ ಮೂಲಕವಾಗಿ ತನ್ನ ಪರಿಚಯವನ್ನು ಹೇಳಿ ರಾಮ ಲಕ್ಷ್ಮಣರ ಜೊತೆಯಲ್ಲಿ ಮಾತುಕತೆಯನ್ನಾಡ್ತಾನೆ.
ಸುಗ್ರೀವನ ವಿಷಯವನ್ನು ಹೇಳ್ತಾನೆ. ಆವಾಗ ತಾನು ಯಾರು ಎನ್ನುವುದರ ಕುರಿತಾಗಿ ಹನುಮಂತ ರಾಮನಿಗೆ ಹೀಗೆ ವಿವರಿಸ್ತಾನೆ. ಎಲವೋ ತಿಳಿನಿ ಕಂದ ಮೂಲವ ಮೆಲುವರೆನ್ನಂತಪ್ಪ ಸತಿಯರು ಕಳಿತ ಹಣ್ಣುಗಳುಣಿಸು ನಿನ್ನದು ಕಾಯ್ಗಳಿರಲೆನಗೇಯೇ ಬಳಿಕ ಹಸಿದ ರವಿಯ ರಥವನು ಕಳಿತಗನ್ನೆಂದಾನು ತುಡುಕಳು ನಳಿನ ಸಕಮುಳಿದೆರಗಲ ಸುವಳಿದಬ್ಧಿಯಲಿ ಬಿದ್ದೇ ಎಲವೋ ತಿಳಿನಿ ಕಂದ ಮೂಲವ ಮೆಲುವರೆನ್ನಂತಪ್ಪ ಸತಿಯರು ಕಳಿತ ಕಣ್ಣುಗಳುಣಿಸು ನಿನ್ನದು ಕಾಯ್ಗಳಿರಲೆನಗೆ. ಕಾಣುತ್ತಿರುವಂತಹ ಎತ್ತರವಾದಂತಹ ಗಿರಿ ಎನ್ನುವುದು ಋಷ್ಯಮೂಕ, ಅದರ ಆಚೆಗೆ ಇರುವಂತಹ ಕಿಷ್ಕಿಂದೆ ಎನ್ನುವುದು ನಮ್ಮ ಕಪಿಗಳ ಸಾಮ್ರಾಜ್ಯ. ಅಲ್ಲಿರುವಂತಹ ವಾಲಿಯಿಂದಾಗಿ ಕಷ್ಟ ಪರಂಪರೆ ಎನ್ನುವುದು ಸುಗ್ರೀವನಿಗೆ ಬಂದಿದೆ. ನಮ್ಮ ವಾನರರ ಹಿನ್ನೆಲೆ ಎನ್ನುವುದೇ ಬಹಳ ಸುದೀರ್ಘವಾದದ್ದು. ಅದರಲ್ಲಿಯೂ ಹನುಮನಾಮಕನಾದಂತಹ ನಾನು ಕೇಸರಿ ಮತ್ತು ಅಂಜನೆ ಎನ್ನುವಂತಹ ವಾನರರಿಗೆ ಹುಟ್ಟಿದಂತಹ ಮಗನಾಗಿದ್ದೆ. ನಾನು ಶಿವನ ಅಂಶದಿಂದ ವಾಯುವಿನದ್ದಾದಂತಹ ವಿಶೇಷವಾದಂತಹ ಒಂದು ಬಲುಮೆಯಿಂದ ಈ ಭೂಮಿಗೆ ಮುಖ್ಯ ಪ್ರಾಣನ ಅನುಗ್ರಹದಿಂದ ಜನ್ಮವನ್ನು ತಳೆದವನಿದ್ದೇನೆ. ಬಾಲ್ಯದಲ್ಲಿ ಸೂರ್ಯನನ್ನೇ ಹಣ್ಣು ಅಂತ ಹೇಳಿ ತುಡುಕುವುದಕ್ಕೆ ಹೋಗಿ ದೇವೇಂದ್ರನ ವಜ್ರಾಘಾತಕ್ಕೆ ಸಿಲುಕಿ ಆ ಮೂಲಕವಾಗಿ ಪ್ರಪಂಚದಲ್ಲಿ ನನ್ನಯ್ಯನಾದಂತಹ ವಾಯು ಕ್ರುದ್ಧನಾಗುವಂತಹ ಸ್ಥಿತಿ ಎನ್ನುವುದು ಏರ್ಪಟ್ಟು ಎಲ್ಲ ದೇವಾನುದೇವತೆಗಳು ಬಂದು ನನಗೆ ಅನುಗ್ರಹವನ್ನು ಮಾಡಿ ವಜ್ರಕಾಯದ ದೇಹವನ್ನಿತ್ತು ಬೇರೆ ಬೇರೆ ವರರೂಪಗಳಿಂದ ನನ್ನನ್ನು ಅನುಗ್ರಹಿಸಿದ್ದರಿಂದ ಹನುಮಂತ ಎನ್ನುವ ಹಾಗೆ ನನ್ನ ಹೆಸರು ಅಂತ ಹೇಳಿ ಅವನ ಜನ್ಮದ ಹಿನ್ನೆಲೆಯನ್ನು ರಾಮಚಂದ್ರಮನಿಗೆ ಹೇಳ್ತಾನೆ. ಒಂದು ಕಾಲದಲ್ಲಿ ಋಷಿಮುನಿಗಳಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಂತಹ ನನಗೆ ಋಷಿಮುನಿಗಳು ಶಾಪವನ್ನು ಕೊಟ್ಟರು, ನಿನಗೆ ಮೌಢ್ಯ ಬಂದು ಹೋಗಲಿ ಎನ್ನುವ ಹಾಗೆ. ಆಗ ನನ್ನ ತಾಯಿಯಾದಂತಹ ಅಂಜನೆ ಆ ಋಷಿಮುನಿಗಳಲ್ಲಿ ಭಿನ್ನಯಿಸಿ ನನ್ನ ಮಗನ ಶಾಪ ವಿಮೋಚನೆಗೆ ದಾರಿ ಏನು ಅಂತ ಹೇಳುವಾಗ ಆಗಲೂ ಆ ಋಷಿಮುನಿಗಳು ಹೇಳಿದ್ದಿಷ್ಟೇ, ಲೋಕದ ಶಕ್ತಿ, ಲೋಕೋತ್ತರವಾದ ಶಕ್ತಿ ನಿನ್ನ ಮಗನನ್ನು ಯಾವಾಗ ಕಾಣಲಿಕ್ಕೆ ಸಿಗ್ತದೋ ಆವಾಗ ಅವರ ಅನುಗ್ರಹದಿಂದ ನಿನ್ನ ಮಗನಿಗೆ ನಿಜ ಸತ್ವದ ಅರಿವು ಎನ್ನುವುದು ಬರ್ತದೆ ಎನ್ನುವ ಹಾಗೆ. ಅದಕ್ಕೆ ಅಂಜನೆ ಏನು ಮಾಡ್ತಾಳೆ ಅಂತ ಕೇಳಿದರೆ ಒಂದು ಕುಂಡಲವನ್ನು ತೆಗೆದು ಈ ಮಗುವಿನ ಕಿವಿಗಿಡ್ತಾಳೆ. ಯಾರು ಇದನ್ನು ನೋಡಿ ಮೊದಲ ಬಾರಿಗೆ ನಿನ್ನನ್ನು ಗುರುತಿಸಿ ಮಾತಾಡ್ತಾನೋ ಅವನೇ ಲೋಕವನ್ನು ಉದ್ಧರಿಸುವ ಅವತಾರ ಮೂರ್ತಿ ಎನ್ನುವ ಹಾಗೆ. ನೋಡಿದ ಕುಂಡಲವನ್ನು ತಕ್ಷಣದಲ್ಲಿ ಪರೀಕ್ಷಿಸಿ ರಾಮ ಏನು ಅಂತ ಹೇಳಿ ಕೇಳುವ ಆ ಸಂದರ್ಭದಲ್ಲಿ ಹನುಮಂತನಿಗೆ ತನ್ನ ನಿಜ ಸ್ಥಿತಿಯ ಅರಿವಾಗ್ತದೆ. ಇವನೇ ತನ್ನನ್ನು ಉದ್ಧರಿಸುವಂತಹ ಶಕ್ತಿ ಎನ್ನುವ ಹಾಗೆ ಆವತ್ತಿನಿಂದ ಹನುಮಂತ ದಾಸೋಹಂ ಕೋಸಲೇಂದ್ರಸ್ಯ. ಹನುಮಂತನ ಅಡ್ರೆಸ್ ಕೇಳುವಾಗ ಹೇಳುವುದಷ್ಟೇ, ನಾನು ಕೇಸರಿ ಅಂಜನೇಯರ ಮಗ ಅಂತ ಯಾವತ್ತೂ ಹೇಳುವುದಿಲ್ಲ. ದಾಸೋಹಂ ಕೋಸಲೇಂದ್ರಸ್ಯ, ಕೋಸಲೇಂದ್ರನಿಗೆ ನಾನು ದಾಸ ಎನ್ನುವ ಹಾಗೆ. ಹೀಗೆ ಹನುಮಂತ ಆ ಮೂಲಕವಾಗಿ ರಾಮನಿಗೆ ದಾಸನಾಗ್ತಾನೆ, ರಾಮ ದಾಸನಾಗುತ್ತಾನೆ. ನಾವು ಈ ಒಂದು ಆಷಾಢ ಮಾಸದ 2ನೆಯ ಈ ಶುಕ್ರವಾರದ ರಮತೆ ತೇನ ರಾಮ, ನಾವು ಆಗ ಹೇಳಿದ ಹಾಗೆ ಆನಂದ ರೂಪೋ ನಿಷ್ಪರಿಮಾಣ ಏಷ ಲೋಕಾಶ್ಚೈತಸ್ಮಾತ್ ರಮತೆ ತೇನ ರಾಮ. ರಾಮನ ಬದುಕಿನಲ್ಲಿ ಹೇಗೆ ಆನಂದವನ್ನು ಕೊಟ್ಟು ಲೋಕಾಭಿರಾಮನಾಗಿ ಮುಂದುವರಿತಾನೆ ಅಂತ ಕೇಳಿದರೆ, ರಾಮನ ಬದುಕು ನಮಗೆ ಯಾಕೆ ಆದರ್ಶ ಆಗ್ತದೆ ಅಂತ ಕೇಳಿದರೆ, ತನ್ನ ಕಷ್ಟದಲ್ಲಿ ಇನ್ನೊಬ್ಬರ ಕಷ್ಟಕ್ಕೆ ಯಾರು ಮುಂದಾಗ್ತಾನೆ ಅವನು ಚರಿತ್ರಾರ್ಹ ವ್ಯಕ್ತಿ ಆಗ್ತಾನೆ. ಸಾವಿರ ಸಂಖ್ಯೆಯಲ್ಲಿ ಪ್ರಪಂಚದಲ್ಲಿ ನಾವು ಮನುಷ್ಯರು ಹುಟ್ಟುತ್ತೇವೆ, ಸಾಯ್ತೇವೆ. ಆದರೆ ಇತಿಹಾಸದಲ್ಲಿ, ಚರಿತ್ರೆಯಲ್ಲಿ, ಪುರಾಣದಲ್ಲಿ ನಮ್ಮ ಹೆಸರು ಬರಬೇಕಿದ್ರೆ ಅವ ಪರೋಪಕಾರಿಯಾಗಿರಬೇಕು, ಭೂತದಯೆಯನ್ನು ಹೊಂದಿದವಾಗಿರಬೇಕು, ತನ್ನ ಕಷ್ಟ ಕಾಲದಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡುವ ಗುಣ. ಸೀತೆ ಬಿಟ್ಟು ಹೋಗಿದ್ದಾಳೆ, ಸೀತೆ ಇಲ್ಲ. ಆ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಕೂಡ ಅವ ಶಬರಿಗೆ ಮೋಕ್ಷವನ್ನು ಕೊಟ್ಟ, ಕಬಂಧನಿಗೆ ಮೋಕ್ಷವನ್ನು ಕೊಟ್ಟ, ವಿರಾಧನಿಗೆ ಮೋಕ್ಷವನ್ನು ಕೊಟ್ಟ. ಈ ರೂಪದಿಂದ ಆನಂದ ಎನ್ನುವುದೇನುಂಟು ಅವರೆಲ್ಲರ 60,000 ಒಬ್ಬನ ಶಾಪ ಕೇಳಿದಾಗ ನಮಗೆ ಆಶ್ಚರ್ಯ ಆಯಿತು, ಅವ ಹೇಗಿರಬಹುದು, ಅವನಿಗೂ ಆನಂದವನ್ನು ಕೊಟ್ಟ. ಅಷ್ಟು ಮಾತ್ರ ಅಲ್ಲ, ಅಯೋಧ್ಯೆಯಲ್ಲಿ ತಂದೆಗೆ ಕೊಟ್ಟ ಮಾತನ್ನು ಉಳಿಸುವುದರ ಮೂಲಕವಾಗಿ ಆ ವಂಶಕ್ಕೆ ಒಂದು ಆನಂದವನ್ನು ಕೊಟ್ಟ, ಆನಂದದ ಮೂರ್ತಿಯಾದ ರಾಮ. ಹಾಗಾಗಿ ರಾಮಾಯಣದ ಕಥೆಯಲ್ಲಿ ರಮತೆ ತೇನ ರಾಮ, ಆನಂದವನ್ನು ಕೊಡುವವನಾದದ್ದರಿಂದ ಅವರಾಮ ಎನ್ನುವಂತಹ ಈ ಒಂದು ಆಖ್ಯಾನಕ್ಕೆ ಇವತ್ತು ನಾವು ವಿರಾಮವನ್ನು ಇಡೋಣ. ಈ ಮೂಲಕವಾಗಿ ಕಾರ್ಯಕ್ರಮವನ್ನು ಮಾಡಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರು, ಪ್ರಧಾನ ಆಡಳಿತ ಮುಕ್ತೇಶ್ವರರು ಹಾಗೂ ಎಲ್ಲ ಆಡಳಿತ ವರ್ಗ ಹಾಗೂ ದೇವಸ್ಥಾನದ ಪ್ರಧಾನ ಅರ್ಚಕ ವರ್ಗ ಹಾಗೂ ಸಿಬ್ಬಂದಿ ವರ್ಗ
ಎಲ್ಲರಿಗೂ ಕೂಡ ಕೃತಜ್ಞತೆಗಳು. ಅದೇ ರೀತಿಯಲ್ಲಿ ಇಷ್ಟು ಜನ ಬಂದು ಇಲ್ಲಿ ಕೇಳಿದ್ದೀರಿ. ಎಷ್ಟು ಜನ ಕೇಳಿದ್ದಾರೆ, ಕೇಳಿದರೆ ಏನು ವಿಶೇಷ ಫಲ ಅನ್ನುವುದಕ್ಕೆ ಒಂದು ಉದಾಹರಣೆ ಹೇಳಿ ನಾನು ನಿಲ್ಲಿಸ್ತೇನೆ. ರಾಮನ ಕಥೆ ಕೇಳಿದರೆ ಎಷ್ಟು ಪುಣ್ಯ ಉಂಟು ಅಂತ ಹೇಳುವುದಕ್ಕೆ ಒಂದು ಉದಾಹರಣೆ. ಸೀತೆಯನ್ನು ಅರಸುವುದಕ್ಕೆ ಇನ್ನು ಮುಂದಕ್ಕೆ ಅಲ್ಲಲ್ಲಿ ಎಲ್ಲಾ ಕಪಿಗಳು ಹೋಗ್ತಾರೆ. ಅದರಲ್ಲಿ ಕೆಲವು ಕಪಿಗಳೆಲ್ಲ ಹೋಗಿ ಆ ದಕ್ಷಿಣದ ಭಾಗಕ್ಕೆ ರಾಮೇಶ್ವರಕ್ಕೆ ಬರುವಾಗ ಸುಗ್ರೀವನ ಆಜ್ಞೆ ಇರ್ತದೆ, 1 ತಿಂಗಳವರೆಗೆ ಸೀತೆಯನ್ನು ನೀವು ಹುಡುಕದೇ ಇದ್ರೆ ನಿಮಗೆಲ್ಲ ತಲೆದಂಡಾಗ್ತದೆ ಅಂತ, ತಲೆ ತೆಗೀತೇನೆ ಅಂತ ಹೇಳಿದ್ದಾನೆ. ಎಲ್ಲ ಕೂಗ್ತಾ ಇದ್ದಾರೆ, ಅಯ್ಯೋ ದೇವರ, ತಿಂಗಳೊಂದು ಮುಗಿಯಿತು, ರಾಮ 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 ಅಂತ ಹೇಳ್ತಾ ಎಲ್ಲ ಕಪಿಗಳು ಹೇಳುವಾಗ ಅಲ್ಲಿ ಆಚೆ ಕಡೆಯಲ್ಲಿ ಒಂದು ಹದ್ದು, ಈಗ ನಾನು ಹೇಳಿದೆಲ್ಲ ಜಟಾಯು, ಅದರ ಸಹೋದರನಾದ ಸಂಪಾತಿ ಅಂತ ಹೇಳುವ ಒಂದು ಹದ್ದು ಅಲ್ಲಿ ಬಿದ್ದಿತ್ತು. ಅದಕ್ಕೆ ಇದ್ದಕ್ಕಿದ್ದ ಹಾಗೆ ಅದರ ರೆಕ್ಕೆ ಅದು ಕರಟಿ ಹೋಗಿತ್ತಂತೆ, ಸೂರ್ಯದೇವನ ಉರಿಗೆ ಸಿಕ್ಕಿ ಅದು ಪೂರ್ಣವಾಗಿ ಬಂತಂತೆ. ಒಂದು ಕಥೆ ಕೇಳುವಾಗ ಅಂತಹ ಸಂಪಾತಿಗೆ ಇಡೀ ಅದರ ಕರಟಿ ಹೋದ ರೆಕ್ಕೆ ಬರ್ತದೆ ಅಂತ ಆದರೆ, ರಾಮನ ಕಥೆ ಕೇಳಿದ ನಮ್ಮ ಬದುಕಿನಲ್ಲಿ ಆನಂದಮಯವಾದಂತಹ ಸ್ಥಿತಿ ಬರ್ತದೆ ಅಂತ ಹೇಳುವುದಕ್ಕೆ ಖಂಡಿತ 2 ಮಾತಿಲ್ಲ, ಅದು ಹಾಗೆಯೇ ಆಗ್ತದೆ. ರಾ ಅಂದ್ರೆ ಅಗ್ನಿ ಬೀಜ, ರಾ ಅಂದ್ರೆ ವಾಯು ಬೀಜ, ಮಾ ಅಂದ್ರೆ ಅದು ಆಕಾಶ ಬೀಜ, ವಾ ಅಂದ್ರೆ ವಾಯು ಬೀಜ. ಪಂಚಭೂತಗಳಲ್ಲಿ ಕೊಳೆಯ ಸ್ಪರ್ಶ ಇಲ್ಲದೆ ಇರುವಂತಹ 3 ಭೂತಗಳು ಯಾವುದು ಅಂತ ಕೇಳಿದರೆ, ಒಂದು ಅಗ್ನಿ, ಒಂದು ವಾಯು, ಮತ್ತೊಂದು ಆಕಾಶ. ನೀವು ನೋಡಿ, ಅಗ್ನಿಯನ್ನು ಯಾರಾದರೂ ಕೊಳೆ ಮಾಡ್ತೇನೆ ಅಂತ ಹೇಳಿ ಅದಕ್ಕೆ ಎಷ್ಟು ಕೊಳೆ ಬಿಸಾಡಿದ್ರು ಅದು ಶುದ್ಧ ಆಗುವುದಲ್ಲದೆ ಅಗ್ನಿ ಏನಾಗುವುದಿಲ್ಲ. ಗಾಳಿಯನ್ನು ಯಾರಾದರೂ ಕೊಳೆ ಮಾಡ್ತಾನೆ ಅಂತ ಪ್ರಯತ್ನ ಮಾಡಿದರೆ ಅದು ಆಗುವುದಿಲ್ಲ. ಆಕಾಶಕ್ಕೆ ಯಾರಾದರೂ ಕೆಸರೆರಚಿ ಅದನ್ನು ಕೆಸರು ಮಾಡ್ತೇನೆ ಅಂತ ಹೇಳಿದರೆ ಕೆಸರಾಗುವುದಿಲ್ಲ. ಯಾರು ರಾಮನಾಮವನ್ನು ಜಪಿಸ್ತಾರೋ ಅವರಿಗೆ ಯಾರು ಯಾವ ಮಾಟ ಮಾಡಿದರೂ ಏನಾಗುವುದಿಲ್ಲ, ಯಾರು ದೃಷ್ಟಿ ಇಟ್ಟರೂ ಏನಾಗುವುದಿಲ್ಲ, ಯಾರು ಯಾವ ಕೃತ್ರಿಮ ಮಾಡಿದರೂ ಏನಾಗುವುದಿಲ್ಲ. ಹಾಗಾಗಿ ರಾಮನಾಮ ಜಪ ಯಾವ ಮನೆಯಲ್ಲಿ ಆಗ್ತದೋ ಅಲ್ಲಿಗೆ ವಜ್ರ ಪಂಜರದ ರಕ್ಷೆ ಇದೆ ಅಂತ ಹೇಳ್ತಾ, ಕೇಳಿದ ಎಲ್ಲ ಭಗವದ್ ಭಕ್ತರಿಗೆ ರಾಮನ ಅನುಗ್ರಹ ಆಗಲಿ ಎನ್ನುವ ಹಾಗೆ ನಾವು ಈ ಕಥಾಭಾಗಕ್ಕೆ ವಿರಾಮವನ್ನು ಹೇಳ್ತಾ ಇದ್ದೇವೆ. ದೇವಿ ಪ್ರಸಾದ ಆಳ್ವ ಹಾಗೂ ಸದಾಶಿವ ಆಳ್ವ ನಾವು ಈ ಒಂದು ಕಥೆಗೆ ಮಂಗಳವನ್ನು ಹಾಡುವರೆ ಸಭ್ಯರ ಅಪ್ಪಣೆ ಕೇಳುತ್ತೇವೆ. ಹಾಗೂ ಇದರ ಪೂರ್ಣ ಒಂದು ದಾಖಲೀಕರಣವನ್ನು ಮಾಡಿ ಇದನ್ನು ಪ್ರಸಾರ ಮಾಡುವಂತಹ ನಮ್ಮ ಆತ್ಮೀಯರಾದ ಹೊಸಕುರಲ್ ವಾಹಿನಿಯ ವಿದ್ಯಾಧರ ಶೆಟ್ಟಿ ಹಾಗೂ ಅದರ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ನಮ್ಮ ವಂದನೆಗಳು. ಮುಂದಿನ ವಾರದ ಪ್ರವಚನವನ್ನು ಶ್ರೇಷ್ಠ ಗಮಕಿಗಳಾದಂತಹ ಇವತ್ತು ಬಂದಿದ್ದಾರೆ ನಮ್ಮ ಸುರೇಶ್ ರಾವ್ ಅತ್ತೂರ್ ಅವರು, ನಮ್ಮ ಶಾರದಾ ವಿದ್ಯಾಲಯದ ಉಪನ್ಯಾಸಕರು. ಅವರು ವಾಚನವನ್ನು ಮಾಡ್ತಾರೆ. ಪ್ರವಚನವನ್ನು ಮಾಡಲಿಕ್ಕೆ ನಮ್ಮ ನಾಡಿನ ಶ್ರೇಷ್ಠರು, ಸಣ್ಣ ಪ್ರಾಯದವರಾದರೂ ಅತ್ಯಂತ ಶ್ರೇಷ್ಠ ಸಾಧನೆಯನ್ನು ಮಾಡಿದ ಸುವರ್ಣ ಟಿವಿಯಲ್ಲಿ ಅವರದ್ದಾದಂತಹ ಒಂದು ಪ್ರವಚನ ಎಲ್ಲ ಬರ್ತದೆ. ಅದೇ ರೀತಿಯಲ್ಲಿ ಬೇಕಾದಷ್ಟು ಯಕ್ಷಗಾನ ಪ್ರಸಂಗಗಳನ್ನು ಬರೆದವರು ಉಪನ್ಯಾಸಕರಾದಂತಹ ಪ್ರೊಫೆಸರ್ ಪವನ್ ಕಿರಣ್ ಕೆರೆಯವರು ಮುಂದಿನ ವಾರದ 2 ವಾರಗಳಲ್ಲಿ ಅವರದ್ದಾದಂತಹ ಒಂದು ವಾಚನ ಪ್ರವಚನವನ್ನು ಮುಂದುವರಿಸ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕಾರ್ಯಕ್ರಮಕ್ಕೆ ತಾವುಗಳು ಬರಬೇಕು ಅಂತ ಹೇಳ್ತಾ ವಿಜ್ಞಾಪಿಸ್ತಾ ಕತೆಗೆ ಮಂಗಳವನ್ನು ಹಾಡುವುದಕ್ಕೆ ನಿಮ್ಮ ಅಪ್ಪಣೆಯನ್ನು ಕೇಳ್ತೇವೆ. ಇದು ಸದಾಯು ಕೀರ್ತಿವರ್ಧನ ಸುದತಿಯರ ಸೌಭಾಗ್ಯ ಸಾಧನ, ಪದುಮನಾಭನ ಚರಿತ ಪಾವನ ದುರಿತ ಸಂಹರಣ. ಇದು ಸಕಲ ಪೌರಾಣ ವೇದದ ಹೃದಯ ಮುನಿ ವಾಲ್ಮೀಕಿ ರಚಿತವು. ಇದರ ಮಹಿಮೆಯ ಬಲ್ಲನೀಶ್ವರನುಳಿದ ಮಾತೇನೋ, ಇದರ ಮಹಿಮೆಯ ಬಲ್ಲನೀಶ್ವರ ಉಳಿದ ಮಾತೇನೋ. ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೇ, ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮ ನಾಮ ವರಾನನೆ, ಶ್ರೀರಾಮ ನಾಮ ವರಾನನೆ, ರಾಮ ನಾಮ ವರಾನನೆ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ, ಭಯೇಭ್ಯತ್ರಾಗಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ, ದುರ್ಗೆ ದೇವಿ ನಮೋಸ್ತುತೆ, ದುರ್ಗೆ ದೇವಿ ನಮೋಸ್ತುತೆ.